నిద్రయునొకటే అంటనే బంటు నిద్ర నది ఊనొకటే నిండార రాజు నిద్రించు నిద్రయునొకటే అంటనే బంటు నిద్ర నది ఊనొకటే మెండైన బ్రహ్మనుడు మెండ భూమి ఒకటే చండాలుడు సరి భూమి ఒకటే మెండైన బ్రహ్మనుడు మెండ భూమి ఒకటే చండాలుడు సరి భూమి ఒకటే ఈ సరి భూమి ఒకటే ఈ సరి భూమి ఒకటే కడిగి ఏనుగు మీద కాయు ఎందుకటే ఉదవి సునకము మీద పొలలు ఎందుకటే కడుపుణ్యులను పాప కర్ములలో సరికావ జడేశి వెంకటేశ్వరు నామము ఒకటే బ్రహ్మమొక్కటే పర బ్రహ్మమొక్కటే పర బ్రహ్మమొక్కటే పర బ్రహ్మమొక్కటే కందనాలాడి కందనాలాపురి కందనాలా బళ కందనాలా బళ కందనాలా బళ బళ కందనాలా బళ కందనాలా బళ కందనాలా Oye, la isla de Borneo, la isla de Tata, y qué hago. ಮಾರೆ ಸಖಿ ಒಬ್ಬರ ಕ್ರೀಡೆಯಾಡುವ ಹಾರ ಕೊಡಲೂದುವ ಮಾರೆ ಸಖಿ ಒಬ್ಬರ ಕ್ರೀಡೆಯಾಡುವ ಹಾರ
ದೂರ ಬೋದು ಉಂಟಲ್ಲ.
ಕುಣಿದಾಡುತ್ತಾ ಕೃಷ್ಣ ಬಲು ಬಲು ಬಳಿರೆಂದು
ಕಾಣುತ್ತ ಹುಡುಗಗೆಯ ಬೀರುತ್ತ ಜಗದೋತಾರಕ ಬಂದ ಕೃಷ್ಣ ಅಗಣಿತ ಮಹಿಮಾನ್ವಿತ ಕೊಡಲ ದನಿಯನೂದುತ್ತ ಕುಣಿ ಕುಣಿ ಕುಣಿದಾಡುತ್ತ ಬಂದ ಕೃಷ್ಣ ಗಲು ಗಲುಗಳಿರಿನ್ನುತ್ತ ಹುಡುಗಗೆಯ ಬೀರುತ್ತ ಜಗದೋತಾರಕ ಬಂದ ಕೃಷ್ಣ 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 ಜಯ ಕೃಷ್ಣ ಕೃಷ್ಣ ಮುದ್ದು ಕೃಷ್ಣ ಕೃಷ್ಣ ಶ್ರೀ ಹರಿದಾಸ ಕೃಷ್ಣ ಕೃಷ್ಣ ಜಯ ಕೃಷ್ಣ ಕೃಷ್ಣ ಮುದ್ದು ಕೃಷ್ಣ ಕೃಷ್ಣ ಶ್ರೀ ಹರಿದಾಸ ಕೃಷ್ಣ ಕೃಷ್ಣ ಜಯ ಕೃಷ್ಣ ಕೃಷ್ಣ ಮುದ್ದು ಕೃಷ್ಣ ಕೃಷ್ಣ ಶ್ರೀ ಹರಿದಾಸ ಕೃಷ್ಣ ಕೃಷ್ಣ ಜಯ ಕೃಷ್ಣ ಕೃಷ್ಣ ಮುದ್ದು ಕೃಷ್ಣ ಕೃಷ್ಣ ಶ್ರೀ ಹರಿದಾಸ
ವಿವಿಧ ರಚನಾತ್ಮಕ ಅಂಚನೆ ಚೆಂಡು ನಾಟಕ ಬ್ಯಾಂಡ್ ವಾದ್ಯ ವಿವಿಧ ವೇಷಭೂಷಣದ ಮೂಲಕ ಭವ್ಯವಾಗಿ ಮೆರವಣಿಗೆ ದೇವಸ್ಥಾನಕ್ಕೆ ಆತ ಸಭಾ ಕಾರ್ಯಕ್ರಮ ಮಾತ್ರ ಸಭಾ ಕಾರ್ಯಕ್ರಮ ಗಂಟಾ ಗೋಪುರ ದೇವಸ್ಥಾನದಲ್ಲಿರ್ಬೋದು ಆ ಗಂಟಾ ಗೋಪುರದ ಒಂದು ಸಮರ್ಪಣಾ ಕಾರ್ಯಕ್ರಮ ಸ್ವಲ್ಪ ನಡೆಸಿದೆ. ಆ ಕಾರ್ಯಕ್ರಮದಲ್ಲಿ ಇದು ಮಾತ್ರ ಅಲ್ಲ,
ಭಾಗವಹಿಸುವಂತೆ ಈಗ ವಿನಂತಿ ಮಾಡ್ತಿದ್ದೇವೆ. ಪೂರ್ಣಕುಂಭ ಸ್ವಾಗತದ ಮೂಲಕ ವಿವಿಧ ವೇಷಭೂಷಣ, ವಿವಿಧ ಭಜನಾ ಮಂಡಳಿದ ಭಜನೆಯ ಮೂಲಕ ಈ ಭವ್ಯವಾಯಿನ ಮೆರವಣಿಗೆಡೆ ಈ ಒಂದು ಬೃಹತ್ ಗಂಟೆ ಈ ದೇವಿನ ಸನ್ನಿಧಿಗೆ ಹೊರಬಂದು ಅಮರ ಮಂಜು ನಿವಾಸದ ಅಮರ ಮಂಜು ದೇವಾಡಿಗಳನ್ನು ಇವತ್ತು ನಮ್ಮ ಸತ್ಯದೇವತೆ ದೇವಸ್ಥಾನದ ಸಮರ್ಪಣೆ ಭವ್ಯವಾಯಿನ ಗಂಟೆಯ ಕಾರ್ಯಕ್ರಮ ಮತ್ತು ನೆರವೇರಿಸುವುದು ಎರಡು ಗಂಟೆಯ ಭವ್ಯವಾಯಿನ ಮೆರವಣಿಗೆ ದೇವಸ್ಥಾನದ ಸನ್ನಿಧಿಗೆ ಬರ್ತದೆ. ಮತ್ತು ಸತ್ಯದೇವತೆ ದೇವಸ್ಥಾನದಲ್ಲಿ ಶಿವಾಪಯಣ
ಹಾಂ ಎಷ್ಟು ರೂಪಾಯಿ
ಶ್ರೀ ಸೋಮನಾಥೇಶ್ವರಿ ಪ್ರಸನ್ನ, ಶ್ರೀ ಸತ್ಯದೇವತಾ ಪ್ರಸನ್ನ, ಶ್ರೀ ಸತ್ಯದೇವತಾ ಕಲ್ಲುರುಟಿ ದೇವಸ್ಥಾನ ಆಳದಂಗಡಿ. ಸತ್ಯದೇವತೆ ಸನ್ನಿಧಿಗೆ ದೂರಿಂಜೆ ಶ್ರೀಮತಿ ಅಮಣಿ ಮಂಜು ದೇವಾಡಿಗ ಮತ್ತು ಮಕ್ಕಳು ನಿರ್ಮಿಸಿದ ಘಂಟಾ ಗೋಪುರದ ಸಮರ್ಪಣಾ ಕಾರ್ಯಕ್ರಮ ಕೆಲವೇ ಹೊತ್ತಲ್ಲಿ ವೇದಿಕೆ ಮೇಲೆ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮ. ಬಂದಿರುವಂತಹ ಎಲ್ಲ ಭಗವದ್ ಭಕ್ತರು ವೇದಿಕೆಯ ಮುಂಭಾಗದಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಘಂಟಾ ಗೋಪುರದ ಸಮರ್ಪಣಾ ಕಾರ್ಯಕ್ರಮ ಮಾನ್ಯ ಶ್ರೀಯುತ ಎಂ ವೀರಪ್ಪ ಮೊಯ್ಲಿ, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಇವರ ಘನ ಉಪಸ್ಥಿತಿಯಲ್ಲಿ ಇದೀಗ ವೇದಿಕೆ ಮೇಲೆ ನಡೆಯಲಿಕ್ಕಿರುವಂಥದ್ದು ಉದ್ಘಾಟನಾ ಕಾರ್ಯಕ್ರಮ. ಹಾಗೆ ನಮ್ಮ ಕಾರ್ಯಕ್ರಮದ ಎಲ್ಲ ಅತಿಥಿಗಳನ್ನ ವೇದಿಕೆಯ ಮೇಲ್ಭಾಗಕ್ಕೆ ಗೌರವದಿಂದ ಆಹ್ವಾನಿಸ್ತಾ ಇದ್ದೇವೆ. ವಿಶೇಷವಾಗಿ ಶ್ರೀಯುತ ಧರ್ಮಪಾಲ ದೇವಾಡಿಗ, ಅಧ್ಯಕ್ಷರು, ವಿಶ್ವ ದೇವಾಡಿಗ ಮಹಾಮಂಡಲ ಮುಂಬೈ, ಶ್ರೀಮತಿ ಮಲ್ಲಿಕಾ ಪಕ್ಕಳ, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು, ಶ್ರೀಯುತ ಯೋಗೀಶ್ ಕುಮಾರ್, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು, ಶ್ರೀಮತಿ ಮಲ್ಲಿಕಾ ಮತ್ತು ಶ್ರೀಯುತ ನಾರಾಯಣ ದೇವಾಡಿಗ, ದುಬೈ ಅಮಣಿ ಮಂಜು ನಿವಾಸ, ಶ್ರೀಯುತ ದೇವೇಂದ್ರ ಹೆಗ್ಡೆ ಕೊಕ್ರಾಡಿ, ಮಾಜಿ ಸದಸ್ಯರು, ಜಿಲ್ಲಾ ಧಾರ್ಮಿಕ ಪರಿಷತ್, ಶ್ರೀಮತಿ ಶೈಲಜಾ ಮತ್ತು ಶ್ರೀಯುತ ಸುರೇಶ್ ದೇವಾಡಿಗ, ದುಬೈ, ಅದೇ ರೀತಿ ಶ್ರೀಮತಿ ಅಮಣಿ ಮಂಜು ದೇವಾಡಿಗರು, ಹಾಗೆ ಶ್ರೀಯುತ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಉರುವಾಲು, ಧಾರ್ಮಿಕ ಮುಖಂಡರು, ಬೆಳ್ತಂಗಡಿ, ಅದೇ ರೀತಿ ಶ್ರೀ ಸತ್ಯದೇವತೆ ದೇವಸ್ಥಾನ ಅಳದಂಗಡಿಯ ಆಡಳಿತದಾರರು ಶ್ರೀಯುತ ಶಿವಪ್ರಸಾದ್ ಅಜಿಲರು, ತಮ್ಮೆಲ್ಲರನ್ನ ಗೌರವಪೂರ್ವಕವಾಗಿ ನಮ್ಮ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ತಾವು ಬಂದು ವೇದಿಕೆಯ ಮೇಲೆ ಆಸನವನ್ನ ಸ್ವೀಕರಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇನ್ನಿತ್ತ ಚಾವಡಿ ಲೇಸ್ತ ಮಲ್ಲ ಬಿಂದೆರು ದೈದೀತ್ ಚಾವಡಿದ ಮಿತ್ತಾರ್ಮೆಡ್ ಬತ್ತದು ಓಲಗ ಆವುಡು ಪನ್ಪಿನ ಬಿನ್ನಯ್ಯ ಅಮಣಿ ಮಂಜು ದೇವಾಡಿಗ ಅಮ್ಮ ದೈದೀದ್ ಚಾವಡಿದ ಮಿತ್ತಾರ್ಮೆಗ್ ಬರಡು ಪನ್ಪಿ ಭಿನ್ನಯ ಮಲ್ತೊಂದುಲ್ಲ ಅಮ್ಮ ದೈದೀದ್ ನಮ್ಮೊಟ್ಟುಗು ಈ ರೈತೆ ಒಟ್ಟಾವಡು ಈ ಲೇಸಡು ಲೇಸ ಪೊರ್ಲು ಮಲ್ತು ಕೊರುಡು ಪನ್ಪಿ ಭಿನ್ನಯದ ಒಟ್ಟುಗು ಚಾವಡಿ ಲೇಸ ಇತ್ತೆ ಕೆಲವೇ ಪೊರ್ತುಡು ಶುರುವಾವರಿಗುಂಡು. ಬಂಧುಲೆ ಮಾತ್ರೆಗಳ ನಮಸ್ಕಾರ. ನಂಬೊಲಿಗಿದ ನಿರೆಲು ಭಕ್ತಿದ ತುಡರು ಮಾಯದ ಶಕ್ತಿ ಕಾರ್ಣಿಕದ ಮಣ್ಣು ದೇವರ ಚಿತ್ತ ದೇವೊಲೆ ಅಭಯ ಉಪ್ಪಿನ ಜಾಗಿ ಒವ್ವುಗೆ ಪಂದಕೇಂಡ ನಮಕು ಮಾತ್ರೆಗಳ ಪೋಪಿತಾದಿಡು ಸುರೂಕು ನೆಂಪಾಪಿನಿ ಶ್ರೀ ಸತ್ಯದೇವತಾ ಕಲ್ಲುರುಟಿ ದೇವಸ್ಥಾನ ಅರ್ವ ಪಿರಾಕೃದಿಂಚಿಲ ತುಳುವೆರು ಮಾತೆರ್ಲ ನಂಬೊಂದು ಬೈದಿನಂಚಿನ ಪುರ್ಲ ಬೂಡು ಒಂದು ಇನಿಕ ನಗ ಈ ಜಾಗೆಗು ದೋರಿಂಜೆ ಶ್ರೀಮತಿ ಅಮಣಿ ಮಂಜು ದೇವಾಡಿಗಿರ ಬೊಕ್ಕ ಜೋಕುಲು ಒಟ್ಟು ಸೇರಿದು ಘಂಟಾ ಗೋಪುರದ ಸಮರ್ಪಣಾ ಲೇಸು
ಬಾರಿ ಗೌಜಿಡ್ ನಡೆತದುಂಡು. ಭಕ್ತಿ ಭಾವದ ಸ್ವರೂಪದಲ್ಲಿ ಜತೆಯಾಗಿ ಇದೀಗ ವೇದಿಕೆ ಮೇಲೆ ನಮ್ಮೆಲ್ಲ ಗಣ್ಯ ಅತಿಥಿಗಳು ಆಸನವನ್ನ ಸ್ವೀಕರಿಸಿರುವಂಥದ್ದು. ಬಂದಿರುವಂತಹ ಎಲ್ಲ ಗಣ್ಯರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಶ್ರೀ ಸೋಮನಾಥೇಶ್ವರಿ ಪ್ರಸನ್ನ, ಶ್ರೀ ಸತ್ಯದೇವತಾ ಪ್ರಸನ್ನ, ನಾವೆಲ್ಲರೂ ಆದಿಯಾಗಿ ಪೂಜಿಸುವಂತಹ ಮಹಾಗಣಪತಿ ದೇವರನ್ನ ಕೂಡ ಮನಸಾರೆ ಸ್ಮರಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇರುವಂಥದ್ದು. ಕಾರ್ಯಕ್ರಮ ಸುಗಮವಾಗಿ ನಡಿಬೇಕು ಅಂದರೆ ದೇವರ ಅನುಗ್ರಹ ಖಂಡಿತ ಬೇಕು. ಹಾಗಾಗಿ ಇದೀಗ ಪ್ರಾರ್ಥನೆಗಾಗಿ ಆಹ್ವಾನಿಸ್ತಾ ಇರುವಂಥದ್ದು ಯಾನ್ವಿ ಇವರನ್ನ. ಮಾತಿರ್ಲ ಕುಲ್ಲುದು ಲೇಸನ ಪೊರ್ಲು ಮಲ್ತು ಕೊರಡು ಪಂದು ಭಿನ್ನೈತೊಂದುಲ್ಲ ಪ್ರಾರ್ಥನೆ ಆಪಿನ ಪೊರ್ತುಗ್ಲ ನಿಕಲು ಕುಲ್ಲುದೇ ಪ್ರಾರ್ಥನೆಯನ್ನು ಕೇಂದ್ಲೆ ನಮ್ಮ ದೇವಿರ್ನ ಪೂಜೆ ಪೂರ ನಡಪಾದು ಇಂಚಿಗೆ ಬೈದಿನಿ. ಖಂಡಿತ ದೇವಿರ್ನ ಬೆರಿಬಲತ ನಿರೆಲ ನಮ್ಮೊಟ್ಟು ಗುಂಡು ಪನ್ಪಿ ಪಾತಿರದ ಒಟ್ಟುಗೂ ಇತ್ತೆ ಪ್ರಾರ್ಥನೆ ಯಾನ್ವಿ ಮೆರೆಡ್ದ. ಅಗಜನಂದನ ನಿನಗೆ ವಂದನೆ, ಭುಜಗಭೂಷಣ ನಿನಗೆ ವಂದನೆ, ತ್ರಿಜಗವಂದಿತ ನಿನಗೆ ವಂದನೆ, ಜಗದಾಧಿಕಾರ್ಯ ನಿನಗೆ ವಂದನೆ, ಅಗಜನಂದನ ನಿನಗೆ ವಂದನೆ, ಭುಜಗಭೂಷಣ ನಿನಗೆ ವಂದನೆ, ತ್ರಿಜಗವಂದಿತ ನಿನಗೆ ವಂದನೆ, ಜಗದಾಧಿಕಾರ್ಯ ನಿನಗೆ ವಂದನೆ, ಜಗದಾಧಿಕಾರ್ಯ ನಿನಗೆ ವಂದನೆ. ಷಣ್ಮುಖ ದೇವೇಂದ್ರ ಗರುಡ ಭಗೀರಥ ಪಾಂಡವ ಸೂತರು ಪರಮೇಶ್ವರರು, ಷಣ್ಮುಖ ದೇವೇಂದ್ರ ಗರುಡ ಭಗೀರಥ ಪಾಂಡವ ಸೂತರು ಪರಮೇಶ್ವರರು, ವಂದಿಸಲೆಂದೇ ನೀ ದಯ ತೋರಿ, ವಂದಿಸಲೆಂದೇ ನೀ ದಯ ತೋರಿ, ಕರುಣಾಮಯನಾಗಿ ಧರೆಗಿಳಿದು ಬಂದೆ, ಕರುಣಾಮಯನಾಗಿ ಧರೆಗಿಳಿದು ಬಂದೆ, ಅಗಜನಂದನ ನಿನಗೆ ವಂದನೆ, ಭುಜಗಭೂಷಣ ನಿನಗೆ ವಂದನೆ, ತ್ರಿಜಗವಂದಿತ ನಿನಗೆ ವಂದನೆ, ಜಗದಾಧಿಕಾರ್ಯ ನಿನಗೆ ವಂದನೆ, ಜಗದಾಧಿಕಾರ್ಯ ನಿನಗೆ ವಂದನೆ. ಧನ್ಯವಾದಗಳು. ಸೊಲ್ಮೆಲು ಬತ್ತು ಸೇರಿದ ಬಿನ್ನೆರೆನು ಬಾಯಿ ಪಾತಿರದ ಒರಟು ಎದುಕೊನೊಡಿಗೆ ಅವು ನಮ್ಮ ತುಳುವನಾಡ್ದ ಪುರ್ಲ ಪೊಲವುಗೆ ಐಕಾದು ಚಾವಡಿದ ಮಿತ್ತಾರ್ಮಿಡ್ ಊಲಗಾತಿ ಮಾತ ಬಿನ್ನೆರೆಲ್ನ ಲೆತ್ತಿ ಲೆಪ್ಪುಗೂ ಓಕೊನೊಂದು ಬೈದಿ ಊರ ಬಿನ್ನೆರೆಲ್ನ ಬಾಯಿ ಪಾತಿರದ ಒರಟು ಲೇಸಿಗೆ ಎದುಕೊನೊಡು ಪನ್ಪಿ ಬಿನ್ನಯ ಶ್ರೀ ಸತ್ಯದೇವತೆ ದೇವಸ್ಥಾನ ಅರ್ವ ಇನ್ನು ಈತು ಪೋರ್ಲುಡು ಮಾತ ಕಜ್ಜಲೆ ಒಟ್ಟು ಸೇರಿಗೇಡು ದುಂಬು ಪೋಂದುಂಡು ಪಂಡ ನೆಕ್ಕು ಪ್ರತ್ಯಕ್ಷ ನಿದರ್ಶನ ನಮ್ಮ ಆಡಳಿತದಾರರು ಶ್ರೀಯುತ ಶಿವಪ್ರಸಾದ್ ಅಜ್ಜಿಲೇರು ಇರು ಪಾತ್ರದ ಎಡ್ಡೆಪ್ಪುಡು ಎದುಕೊನೊಡು ಪನ್ಪಿ ಬಿನ್ನಯ. ಸೀಮೆದ ಸೋಮನಾಥ ದೇವರಿಗೆ ವಂದಿಸ ಒಂದು ವೇದಿಕೆಡು ಆಸೀನ್ ರಾಯನಂಚಿನ ಈ ಸೀಮೆದ ಅರಸುಲೆ ಅಂಚನೆ ಕರ್ನಾಟಕ ಘನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಲೆ ಅಂಚನೆ ಸೇರಿದಂಚಿನ ಪೂರ ಗಣ್ಯರೇ ಬೊಕ್ಕ ಪತ್ರಿಕಾ ಮಾಧ್ಯಮದ ಮಿತ್ರರೇ ಅರ್ವಡು ಸುಮಾರು 5 ವರ್ಷ ಪಿರಾವು ದೇವಸ್ಥಾನಲು ಶಾಲೆಲು ಪೂರ ಒಂಜಿ ದುಸ್ಥಿತಿನ ಸಂದರ್ಭಡು ಮಂಜಣ್ಣೆ ಬೊಂಬಾಯಿಡಿತ್ತೇವೆ ಆರು ಮಲ್ಲ ಒಂಜಿ ಉದ್ಯಮ ಮಲ್ತೊಂದು ದೇವೇಂದ್ರ ಹೆಗ್ಡೇರ್ ವೇದಿಕೆ ಬರು ಈ ಊರುಡಿತನ ದೇವಸ್ಥಾನ ಬೊಕ್ಕ ಶಾಲೆಲು ಪೂರ ಒಂಜಿ ಮೂಲಭೂತ ಸೌಕರ್ಯಡು ವಂಚಿತವರಲ್ಲಿ ಏನಾರು ದಾಪನಂಚಿನ ಒಂಜಿ ಧನ ಸಹಾಯ ಎಲ್ಲ ಮಲ್ಪೆ ನೆಕ್ ಜನಕ್ಕಲ್ಲ ಪೂರ ಉತ್ತೇಜನ ಬೋರ್ಡು ಬಂಡದು ಅನೇಕ ಬಾರಿ
ಎಂಗಳು ಮಾತಾಪಗ ಶಾಲೆ ಕಾಲದ ಬತ್ತೇನಾತ್ರಿ ಅದಾಗ ಎಂಗಳ ಪೂರ ನಿನ್ನ ವಿವರ್ತದ ಪಣ್ಣೊಂದು ಇತ್ತೇರು ಅಂಚ ಒಂಜಿ ಶಿಥಿಲಾವಸ್ಥೆ ಅಡಿಪುನ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಆರು ಮೂಲಭೂತವಾದ ಒಂಜಿ ಅಷ್ಟಮಂಗಲ ಪ್ರಶ್ನೆ ದೀವೋಡು ಪಂಡದು ಕೇರಳದ ಒಂಜಿ ಜ್ಯೋತಿಷಿರುಲೇರ ಅಕ್ಲನೆ 90 ಮುಲು ದೇವಸ್ಥಾನದ ಅಷ್ಟಮಂಗಲ ಪ್ರಶ್ನೆ ದೀದು ಈ ಜೀರ್ಣೋದ್ಧಾರಕ್ಕೆ ಸುರೂತ ಚಾಲನೆ ಕೊರ್ನಾರು ಮಂಜುದೇವಾಡಿಗೇರು ಅಂಚ ಇನಿ ಆಯ್ತಾ ಒಂಜಿ ಆನಿದ ಪುಣ್ಯದ ಕೆಲಸದ ಒಂಜಿ ಪ್ರಸಾದನ ದಾನ ಕುಡರ ಈ ಒಂಜಿ ಐತಿಹಾಸಿಕ ಗಂಟಾ ಮಂಟಪನು ಆರ್ನ ಕುಟುಂಬದಕ್ಲಿನ ಕೈಡ್ದೆ ಒಪ್ಪಿಪನಂಚಿನ ಕಾರ್ಯ ನಡತ ಬತ್ತಂಡು ನೆಟ್ಟು ಇನಿ ನಮ್ಮ ವಿಶೇಷವಾದ ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕಗೂ ಇನ್ನು 24 ಜನ ಮಾಜಿ ಮುಖ್ಯಮಂತ್ರಿನ ಲಾಯರ್ ಇನ್ನೇ ವೀರಪ್ಪ ಮೊಯ್ಲಿಯರನ್ನು 92ನೇ ಇಸ್ವಿಡು ನಮ್ಮ ಮಾತ ಇನ್ನೋಡು ಕರ್ನಾಟಕಡು ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ತುಳುನಾಡಿಗೆ ಮಂತ್ರಿ ಪದವಿ ಪಂಡನೆ ಅಪರೂಪ ಅಂಚಿನ ಕಾಲೋಡು ಕರ್ನಾಟಕದ ಒಂಜಿ ಚುಕ್ಕಾಣಿ ತಿಕ್ಕುನಂಚಿನ ಭಾಗ್ಯ ನಮ್ಮ ತುಳುನಾಡದ ಕಣ್ಮಣಿ ವೀರಪ್ಪ ಮೊಯ್ಲಿಯರಿಗೆ ಬತ್ತನವು ಆಣಿದ ದಿನ ಒಂಜಿ ಐತಿಹಾಸಿಕ ಚರಿತ್ರೆ ವೀರಪ್ಪ ಮೊಯ್ಲಿಯರು ದಾಯ್ತ ವಿಶೇಷ ಬಂಡ ನಮಗೆ ಇನಿ ಬಡವಾಪನೆಕ ಮಸ್ಯನ ಅರಿತ ವ್ಯವಸ್ಥೆ ಮುಖ್ಯಮಂತ್ರಿ ನಕಲು ಮುಖ ಬೇತೆ ಬೇತೆ ಕಾನೂನು ವ್ಯವಸ್ಥೆಡು ಸ್ವಾಭಿಮಾನೋಡು ಬದುಕಿಲ್ಲಕನ್ನ ಭೂಮಿದ ವ್ಯವಸ್ಥೆ ಪೂರ ಮಲ್ದೇರು ಅಕ್ಲಕನ ಕೊಂಚ ಕಾಲಾವಧಿಡು ಸ್ವಾಭಿಮಾನೋಡು ಮಾತಿರಲ್ಲ ಒಂಜಿ ಶಾಂತಿ ಬದುಕೋಡು ಮಲ್ಪಂಚಿನ ವಾತಾವರಣ ಮಲ್ದೇರು ಆಂಡ ವೀರಪ್ಪ ಮೊಯ್ಲಿಯರು ದಾದ ಮಲ್ದೇರು ಪಂಡ ಶಿಕ್ಷಣ ವಂಚಿತರಾಯನಕಲು ಬಡವರಿಗೆ ಒಂಜಿ ಕಾಲ ಇತ್ತಂದ್ರೆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜು ಖಾಸಗಿ ಮೆಡಿಕಲ್ ಕಾಲೇಜು 20% ಮೆರಿಟ್ ಸ್ಟೂಡೆಂಟ್ಗೆ 80% ಅಕ್ಲಿಗೆ ಏರಿಯಾಗೆ ಮ್ಯಾನೇಜ್ಮೆಂಟ್ಗೆ ಅಂಚಿನ ಒಂಜಿ ಕಾಲ ಇತ್ತಾನೆ ಐನು ನಿನ್ನ ಗಮನಿಸದು ಮನ್ಯ ವೀರಪ್ಪ ಮೊಯ್ಲಿಯರ್ನ ಕಾಲಡು ಬಡವೀರು ಏರ್ಲ ಶಿಕ್ಷಣದ ವಂಚಿತರ ಅವರ ಬಲ್ಲಿ ಜನಸಾಮಾನ್ಯರ ನಮಗೆಲ್ಲ ಒಂಜಿ ಡಾಕ್ಟರ್ ಆವಡು ಒಂಜಿ ಇಂಜಿನಿಯರ್ ಆವಡು ಒಂಜಿ ಚಾರ್ಟೆಡ್ ಅಕೌಂಟೆಂಟ್ ಆವಡು ಬರ್ಪಡ ಒಂಜಿ ಕನಸು ಆರ್ನ ಮನಸ್ಸು ಹಿಡಿತಂಡು ಆಯ್ನ ಆರ್ನ ಮಂತ್ರಿಮಂಡಲಡೆ ಅನೇಕ ಜನ ಆಯ್ಕೆ ವಿರೋಧ ಮಲ್ತಿಪ್ಪಾರೆ ಆಯ್ನ ಪೂರ ಎದುರಿಸಾದು ಇನ್ನು CET ಕೊಣತ್ನಂಚಿನ ಮುಖ್ಯಮಂತ್ರಿಗಳು ಇತ್ತಂಡ ವೀರಪ್ಪ ಮೊಯ್ಲಿಯರು ಇನ್ನು ನಮ್ಮ ಸಭೆಟ್ಟು ಏತ್ ಜನ ನಮ್ಮ ಊರುಡು ಎಂಗೆಲ್ಲ ಊರುಡು ಮಾನ್ಯ ಗೌರವಾನ್ವಿತ ವೀರಪ್ಪ ಮೊಯ್ಲಿಯರು ಎಂಕೆಲ್ಲ ಊರುಡೆ ಕಮ್ಮಿಡ್ಲು ಒಂಜಿ 50 ಜನ ಡಾಕ್ಟರ್ ಹಾಕ್ಲು ಒಂಜಿ ಕಮ್ಮಿಡ್ಲು ಒಂಜಿ 500 ಜನ ಇಂಜಿನಿಯರ್ ಹಾಕುಳ್ಳೇರು ಅನೇಕ ಜನ ಪಿದೇವರುಡುಲ್ಲೇರು ಬೊಂಬಾಯಿಡುಲ್ಲೇರು ಬೆಂಗಳೂರುಡುಲ್ಲೇರು ITBT ಕಂಪನಿಡು ಉನ್ನತ ಸ್ಥಾನಮಾನಡುಲ್ಲೇರು ನೆಕ್ ಪೂರ ಈರ್ನ ಒಂಜಿ ಆಣಿದ ಗುರುತರವಾಯಿನ ಒಂಜಿ ವ್ಯವಸ್ಥೆನೇ ನೆಕ್ ಕಾರಣ ಈ ಸಂದರ್ಭ ವಿಶೇಷವಾದ ಪಣ್ಣದು ನಮ್ಮ ಸತ್ಯದೇವತೆ ದೇವಸ್ಥಾನ ಕೇವಲ ಒಂಜಿ ಧಾರ್ಮಿಕ ಪೂಜೆ ఒక ವಿಧಿ ವಿಧಾನಗಳಿಗೆ ಮಾತ್ರ ಸೀಮಿತ ಒಂದೇ ಪ್ರತಿ ವರ್ಷ ವರಿನ ದುಡ್ಡನ್ನು ನಾವು ಮಾತ್ರ ಶಿಕ್ಷಣ ಕೊಡ್ತು ನಾವು ಪರಿಣ 20 ವರ್ಷೋಡು ಈ ಊರದ ಜನಗಳು ಪೂರ ತೂಯಿನವು ಪ್ರತಿ ವರ್ಷ ಎಂಗಳು 5,000 ಜೋಕ್ಲಿಗೆ ಪುಸ್ತಕ ಕೊರ್ಪಂಚಿನ ಕಾಳಜಿನ ಎಂಗಳು ಮಲ್ತಂದುಲ್ಲ ಪಂಡ್ರೆ ಈ ಸಂದರ್ಭಗಳು ಇಷ್ಟಪಡೆಯೊಂದಿಲ್ಲ ಅಂಚಿನ ಒಂಜಿ ಶಿಕ್ಷಣಕ್ಕೆ ಮಹತ್ವ ಕೊರ್ಪಂಚಿನ ಈ ದೇವಸ್ಥಾನದ ಒಂಜಿ ಗಂಟಾ ಗೋಪುರನು ಶಿಕ್ಷಣಗೂ ವಿಶೇಷ ಮಹತ್ವ ಕೊರ್ನಂಚಿನ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿನ ಅಮೃತ ಹಸ್ತಡು ನಿನ್ನ ಸಮರ್ಪಣೆ ಮಲ್ಪಡು ಪಡೆದು ಮಂಜಣ್ಣನ ಸಂಸಾರದ ಕೊಲು ಆಸೆ ಪಾಡ್ಲಿಕ್ಕೊನೆ ಎಂಕುಲ್ಲ ఆయన ಬಯಕದು ಇನ್ನು ಯಾರೇನು ಲೆತ್ತದ ಆರ್ನ ಒಂಜಿ ಅಮೃತ ಹಸ್ತಡು ಇನ್ನು ಗಂಟಾ ಮಂಟಪ ಸಮರ್ಪಣೆ ಆತನು ಆರೇನು ಈ ಕಾರ್ಯಕ್ರಮಕ್ಕೂ ಏನು ಅತ್ಯಂತ ಗೌರವಪೂರ್ವವಾದ ಸ್ವಾಗತ ಸಾವನುಲ್ಲೆ ಸಮಾರಂಭದ ಅಧ್ಯಕ್ಷರು ನಮ್ಮ ಸೀಮೆದ ಅರಸರು ಈ ಪೂಜಾ ಕಾರ್ಯಕ್ರಮಡು ಮಾತೇಟ್ಲ ಭಾಗಿಯಾದ ನಂಗೆ ಮಾತ ಹುರಿದಿಂಸಾಯನರು ಅರೆಲ್ಲ ಈ ಕಾರ್ಯಕ್ರಮವು ಯಾನು ಸ್ವಾಗತ ಸಾವನುಲ್ಲೆ ವಿಶೇಷವಾದ ಧರ್ಮಪಾಲ್ ದೇವಡಿಗರು ಎಂಗಳಿಗೆ ಮುಕ್ತವಾದ ಇನಿ ಪರಿಚಯ ಆಂಡ್ಲ ಮುಂಬೈಡ್ ಆರು ಮಲ್ಲ ಪುದಾರ್ ದೇವೇಂದ್ರ ಹೆಗ್ಡೇರ್ ಪಣೊಂದಿಪ್ಪೇರು ಆರು ವಿಶ್ವ ತುಳುಕೂಟದ ಅಧ್ಯಕ್ಷರಾದ ನಮ್ಮ ಅಂತಾರಾಷ್ಟ್ರೀಯ ಮಟ್ಟಡು ವರ್ಷಡು ಅಂತಾರಾಷ್ಟ್ರೀಯ ಮಟ್ಟಡು ಒಂದು ತುಳುನಾಡದ ಪುದಾರನು ಪ್ರಾಯಶಃ ದೂರದ ದುಬೈಡ್ಲ ಒಂಜಿ ಒರಿಪಾಯಿನಾರು ಶ್ರೀಯುತ ಧರ್ಮಪಾಲ್ ದೇವಾಡಿಗೇರು ಅಂಚಿನ ಮಹಾದಾನಿಗಳು ನಮ್ಮ ಸಭೆಟ್ಟುಲೇರು ಆರೆಗ್ಲ ಏನು ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮತ್ತು ಇನ್ನಿತ ಕಾರ್ಯಕ್ರಮಕ್ಕೂ ಕರ್ನಾಟಕ ಘನ ಸರ್ಕಾರದ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಶ್ರೀಮತಿ ಮಲ್ಲಿಕಾ ಪಕ್ಕಳ ಮೇರು ನಮ್ಮ ಪೂರ ಕಾರ್ಯಕ್ರಮಕ್ಕೂ ಬೆಂಬಲಾದ ಧಾರ್ಮಿಕ ಇಲಾಖೆ ಹಿಡಿದು ಎಂಗ್ಲಿಗೆ ಎಂಚಿನ ಸವಲತ್ತುಂಡ ಐನು ಪೂರ ಕೋರ್ಪಾಬಿನಾರು ಆರೆಲ್ಲ ಏನು ಅತ್ಯಂತ ಗೌರವಪೂರ್ವಕವಾದ ಏನು ಸ್ವಾಗತ ಮತ್ತು ಇನ್ನಿತ ಈ ಕಾರ್ಯಕ್ರಮಡು ವಿಶೇಷವಾದ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾಯನ ಶ್ರೀ ಯೋಗೀಶ್ ಕುಮಾರ್ ಉಲ್ಲೇರು ಆರೆಲ್ಲ ಇನ್ನು ಸೇರಿದ ಮಾತಿರ್ನ ಪರವಾದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಸಾವನಿಲ್ಲ ನಮ್ಮ ಬ್ರಹ್ಮಕಳಶ ಸಮಿತಿದ ಕಾರ್ಯಾಧ್ಯಕ್ಷರು ನಮ್ಮ ಪೂರ ಧಾರ್ಮಿಕ ಕಾರ್ಯಕ್ರಮಡು ನಮ್ಮ ಪೂರ ನೇತೃತ್ವ ವಹಿಸಾದ ನಡಪುಟ್ನಾರು ಶ್ರೀಯುತ ದೇವೇಂದ್ರ ಹೆಗ್ಡೇರು ಆರೆಲ್ಲ ಈ ಕಾರ್ಯಕ್ರಮಕ್ಕೂ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಸಾವನಿಲ್ಲ ವಿಶೇಷವಾದ ಇನ್ನೇ ಮಂಜಣ್ಣನ ಶ್ರೀಮತಿ
ಆದರೆ ನಮ್ಮ ಊರುಡು ಪೂರ ಧಾರ್ಮಿಕ ಕಾರ್ಯಕ್ರಮಕ್ಕೆ ತೈನಾಯನ ಒಂಜಿ ಸಹಾಯಸ್ಥಾನ ಕೊರೋದು ಈ ಜೋಕ್ಲೆಗಳ ಒಂಜಿ ಧಾರ್ಮಿಕ ಬೋಧನೆ ಮಲ್ತದು ಇನಿ ನಂಗೆ ಮಾತ್ರೆಗಳ ಬೋಡಾಪಿನಂಚಿನ ಒಂಜಿ ಶಕ್ತಿಯಾದ ಆ ರೂಪ ಮಲ್ತನಾರು ಆರು ವೇದಿಕೆ ಉಳ್ಳೇರು ಆರೇನು ಏನು ಅತ್ಯಂತ ಗೌರವಪೂರ್ವಕವಾದ ಸ್ವಾಗತಿಸೋದಿಲ್ಲ. ಅಂಚನೆ ಶ್ರೀಯುತ ನಾರಾಯಣ್ ದೇವಡಿಗೆರು ನಮ್ಮ ಮಂಜಣ್ಣನ ಕುಟುಂಬದ ಸದಸ್ಯರು ಆರ್ಲ ವೇದಿಕೆ ಉಳ್ಳೇರು ಆರೇನು ಏನು ಆತ್ಮೀಯವಾದ ಸ್ವಾಗತಿಸೋದಿಲ್ಲ. ನಮ್ಮ ಶ್ರೀ ಸುರೇಶ್ ದೇವಾಡಿಗೆರು ಮಂಜ ದೇವಾಡಿಗರನ ಕುಟುಂಬಸ್ಥರು ಆರೆಲ್ಲ ಯಾನು ಈ ವೇದಿಕೆಗೆ ಅತ್ಯಂತ ಆತ್ಮೀಯವಾದ ಸ್ವಾಗತಿಸೋದಿಲ್ಲ. ಇನ್ನು ವಿಶೇಷವಾದ ಈ ಮೆರವಣಿಗೆ ಭವ್ಯವಾಯಿನ ಮೆರವಣಿಗೆ ನಿಖರು ಮಾತಾ ತುಯ್ಯಾರು. ಈ ಭವ್ಯವಾಯಿನ ಮೆರವಣಿಗೆನ ಉದ್ಘಾಟನೆ ಮಾಡ್ತನಾರು ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಈ ತಾಲೂಕದ ಒಂಜಿ ಧಾರ್ಮಿಕ ನಾಯಕರಾದ ಯುವಜನಕಲ್ನ ಒಂಜಿ ಮಲ್ಲ ಕಣ್ಮಣಿಯಾದ ಇನ್ನಿತ ದಿನ ಟಿಪ್ನಾರು ಆರೆಲ್ಲ ಈ ಕಾರ್ಯಕ್ರಮಗೂ ಏನು ಅತ್ಯಂತ ಆತ್ಮೀಯವಾದ ಸ್ವಾಗತಿಸೋದಿಲ್ಲ. ಈ ಕಾರ್ಯಕ್ರಮದ ವ್ಯವಸ್ಥೆಡು ಪೂರ್ಣ ರೀತಿಯ ಸಹಕಾರ ಕೋರ್ದು ಎನ್ನೊಟ್ಟಿಗೆ ಕೈ ಜೋಡಿಸಾಯಿನಂಚಿನ ಶ್ರೀ ಜಯದೀಪ್ ದೇವಾಡಿಗೆರು ಅಂಚನೆ ಶ್ರೀ ಪುಷ್ಪರಾಜ್ ದೇವಾಡಿಗೆರು ಅಕ್ಕೆಲ್ಲ ವೇದಿಕೆ ಉಳ್ಳೇರು ಅಕ್ಲೆಲ್ಲ ಏನು ಈ ಕಾರ್ಯಕ್ರಮ ಪರವಾದ ಸ್ವಾಗತಿಸೋದಿಲ್ಲ. ನಮ್ಮ ಆಮಂತ್ರಣದ ಮೇರೆಗೆ ಇನ್ನು ಮಸ್ತ್ ಜನ ವೇದಿಕೆದ ಮುಂಭಾಗಡು ಉಳ್ಳಾರು, ಗಣ್ಯ ಮಾನ್ಯರು ಮಾತೆರಲು ಉಳ್ಳಾರು. ಅಂಚನೆ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ಉಳ್ಳೇರು ನಿಕ್ಲೇನ್ ಪೂರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋದು ಏನಾಡು ಮಾತಾಡ್ತಾರೆ. ಅಟ್ಟನಿಂಚಿನ ಬೆನ್ನೆರೆಗೆ ಗೌರವಾರ್ಪಣೆ. ಸಮಾರಂಭದ ಅಧ್ಯಕ್ಷರು ಅರಸರಿಗೆ ನಾವರಗುತ್ತು ಜಗದೀಶ್ ಜೈನರು ಬರ್ತದೆ ಹಾರಾರ್ಪಣೆ ಮಲ್ತದು ಸ್ವಾಗತ ಮಲ್ಪಡ್ಬಂಡು ಧ್ಯಾನಾರಡ ವಿನಂತಿ ಮಲ್ತೊಂದಿಲ್ಲ. ಸಮಾರಂಭದ ಮುಖ್ಯ ಬೆನ್ನೆರೆ ಸನ್ಮಾನ್ಯ ವೀರಪ್ಪ ಮೊಯ್ಲಿಯರಿಗೆ ಹಳದಂಗಡಿ ಅರಮನೆ ಶಿವಪ್ರಸಾದ ಜಿಲ್ಲೆರೆ ಬತ್ತದ ಹಾರಾರ್ಪಣೆ ಮಲ್ಪಡ್ಬಂದು ಯಾನಾರಡ ವಿನಂತಿ ಮಲ್ತೊಂದು. ಅಂಚನೆ ಶ್ರೀಯುತ ಧರ್ಮಪಾಲ ದೇವಾಡಿಗರಿಗೆ ಹಳದಂಗಡಿ ಪಡ್ಯೋಡಿ ಗುತ್ತು ಸುಭಾಷ್ ಚಂದ್ರ ಇಕ್ಕುಳು ವೇದಿಕೆ ಬತ್ತದ ಹಾರಾರ್ಪಣೆ ಮಲ್ಪಡ್ಬಂದು ಯಾನಾರಡ ವಿನಂತಿ ಮಲ್ತೊಂದು. ಶ್ರೀಮತಿ ಮಲ್ಲಿಕಾ ಪಕ್ಕಳರಿಗೆ ಎಂಕಲ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮೇಲ್ವಿಚಾರಕರು ಯಶೋಧ ಈ ವೇದಿಕೆಗೆ ಬರ್ತದೆ ಹಾರಾರ್ಪಣೆ ಮಲ್ಪಡ್ಬಂದು ಯಾ ನೇರಡ ವಿನಂತಿ ಮಲ್ತೊಂದಿಲ್ಲ. ಶ್ರೀಮತಿ ಅಮನಿ ಮಂಜು ದೇವಾಡಿಗರಿಗೆ ಶ್ರೀಮತಿ ಹರಿಣಾಕ್ಷಿ ಶೆಟ್ಟರು ಹಳದಂಗಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಬರ್ತದೆ ವೇದಿಕೆಗೆ ಬತ್ತು ಹಾರಾರ್ಪಣೆ ಮಲ್ಪಡ್ಬಂದು ಯಾ ನೇರಡ ವಿನಂತಿ ಮಲ್ತೊಂದಿಲ್ಲ. ಶ್ರೀಯುತ ಯೋಗೀಶ್ ಕುಮಾರ್ರಿಗೆ ಸದಾನಂದ ಪೂಜಾರಿ ಉಂಗಿಲ ಬೈರು ಪಂಚಾಯತ್ ಮಾಜಿ ಅಧ್ಯಕ್ಷರು ಬರ್ತದೆ ಹಾರಾರ್ಪಣೆ ಮಲ್ಪಡ್ಬಂದು ಯಾನು ವಿನಂತಿ ಮಲ್ತೊಂದಿಲ್ಲ. ಕಿರಣಚಂದ್ರರಿಗೆ ಎಂಕಲ್ನ ಡಾಕ್ಟರ್ ಪ್ರಶಾಂತ್ ದೇವಾಡಿಗರು ಬರ್ತದೆ ಹಾರಾರ್ಪಣೆ ಮಲ್ಪಡ್ಬಂದು ಯಾನಾರಡ ವಿನಂತಿ ಮಲ್ತೊಂದಿಲ್ಲ. ಎಂಕಲ್ನ ದೇವೇಂದ್ರ ಹೆಗಡೆರಿಗೆ ಎಂಕಲ್ನ ಜಗನ್ನಾಥ್ ಶೆಟ್ಟರ್ ಬತ್ತು ಹಾರಾರ್ಪಣೆ ಮಲ್ಪಡ್ಬಂದು ಯಾನಾರಡ ವಿನಂತಿ ಮಲ್ತೊಂದಿಲ್ಲ. ಅಂಚನೆ ಜಯದೀಪ್ ದೇವಾಡಿಗರಿಗೆ ಎಂಕಲ್ನ ಸಂತೋಷ್ ಕುಮಾರ್ ಕಾಪಿನಡ್ಕ ಬರ್ತದೆ ಹಾರಾರ್ಪಣೆ ಮಲ್ಪಡ್ಬಂದು ವಿನಂತಿ ಮಲ್ತೊಂದಿಲ್ಲ. ದೇವೇಂದ್ರ ಹೆಗಡೆ ಜಗನ್ನಾಥ್ ಶೆಟ್ಟರು ಜಯದೀಪ್ ದೇವಾಡಿಗರಿಗೆ ಎಂಕಲ್ನ ಸಂತೋಷರು ಕಾಪಿ ನಡಕ. ನಾರಾಯಣ ದೇವಾಡಿಗರಿಗೆ ಎಂಕಲ್ನ ಸೋಮನಾಥೇಶ್ವರಿ ಭಜನಾ ಮಂಡಳದ ಅಧ್ಯಕ್ಷರು ಬರ್ತದೆ ಹಾರಾರ್ಪಣೆ ಮಲ್ಪಡ್ಬಂದು ವಿನಂತಿ ಮಲ್ತೊಂದಿಲ್ಲ. ಅಂಚನೆ
ಭಜನಾ ಮಂಡಳದ ಅಧ್ಯಕ್ಷರು ಇದ್ದಾರಾ? ಅಂಚನೆ ಎಂಕಲ್ನ ಪುಷ್ಪರಾಜ ದೇವಾಡಿಗೆರೆ ದಯಮಲ್ತದ್ದು ಧರಣ ಪೂಜಾರ್ರಿ ದೋರಿಂಗೆ ಆರಾರ್ಪಣೆ ಮಲ್ಪಡ್ಬಂದು ವಿನಂತಿ ಮಲ್ತೊಂದಿಲ್ಲ. ಸುರೇಶ್ ದೇವಾಡಿಗೆರೆ ಎಂಕಲ್ನ ಮೋಹನ್ ದಾಸರಿ ದಯಮಲ್ತ ವೇದಿಕೆಗೆ ಬರ್ತದೆ ಹಾರಾರ್ಪಣೆ ಮಾಡ್ಕೊಡಾರೆ. ಸುರೇಶ್ ದೇವಾಡಿಗೆರೆ ನನ್ನೂರಿ ಅತಿಥಿಯುಳ್ಳೇರು ಪುಷ್ಪರಾಜ ದೇವಾಡಿಗೆರೆ ಎಂಕಲ್ನ ಅಮಣಿ ಮಂಜುನಿ ಮಸದ ಕುಟುಂಬದ ಸದಸ್ಯರು ದಯಮಲ್ತದೆ ಎಂಕಲ್ನ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಹರೀಶಾಚಾರ್ಯ ವೇದಿಕೆಗೆ ಹೋದು ಅರೆ ಒಂಜಿ ಹಾರಾರ್ಪಣೆ ಮಲ್ಪಡ್ಬಂದು ವಿನಂತಿ ಮಾಡ್ತೇವೆ. ಕುಡೊರ ಪಿರೊರ ಚಾವಡಿದ ಮಿತ್ತಾರ್ ಮೆಡು ಓಲಗಾತಿ ಚಾವಡಿದ ದುಂಬುಡು ಓಲಗಾತಿ ಮಾತ ಬಿನ್ನಿರಿದ್ನ ಇಂಕ್ಲನ ಲೇಸಿಗೆ ಲೆತ್ತುಕೊಂಡಾಡೊಂದು ಬಂಧುಲೆ ಬಾನದೇವೆರ್ ಮೂಡಾಯಿಡು ಉದಿಪನಾಯಿ ಲೆಕ್ಕ ಒಂಜಿ ಕೂಪೆದ ಗುರ್ಕಾರನ ಒಟ್ಟುಗೂ ಒರಿದಿನ ಜನ ಮಂದೆಲೆ ಅರಲಿ ಲೆಕ್ಕ ಬಾನುಡು ಬೊಲ್ಲಿ ಬನಟು ಮರ ಮೆನ್ಕು ಲೆಕ್ಕ ನಮ್ಮ ಲೇಸ್ ದುಂಬಡ ಪೋಡು ಬಂಡ ದೇವರೇ ಆಶೀರ್ವಾದ ಬೇರೆ ಬಲತ ನಿರೇಲು ಬೋಡುಗೆ ಐಕಾದ ಲೇಸಿನ ಉದೀಪನ ಮಲ್ತದು ಲೇಸಿಗೆ ಪುರ್ಲ ಚಾಲನೆ ಕೊರಡು ಪನ್ಪೆ ಬಿನ್ನಯ್ಯ ಮಲ್ತೊಂದುಲ್ಲೆ ಇನ್ನಿತ ಲೇಸ್ತ ಮಲ್ಲ ಬಿನ್ನೆರು ಮಾನ್ಯ ಶ್ರೀಯುತ ಎಂ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಲು ಕರ್ನಾಟಕ ಸರ್ಕಾರ ಅಂಚನೆ ನಮ್ಮ ಲೇಸ್ತ ಗುರ್ಕಾರ್ಯರು ಬುಕ್ಕ ಮಲ್ಲ ಬಿನ್ನೆರಡ ಭಿನ್ನೈತೊಂದುಲ್ಲೆ. ಘಂಟಾ ಗೋಪುರದ ಸಮರ್ಪಣಾ ಲೇಸಿನಿ ನಡತೀನಿ ದೇಬೇರೆ ಆಶೀರ್ವಾದನು ಗೆತ್ತೊಂದು ಆ ಗಂಟೆದ ಶಬ್ದ ನಮ್ಮ ಕಿವಿಕ್ ಶ್ರದ್ಧೆ ಭಕ್ತಿ ಸ್ವರ ಪನ್ಪಿನ ಒಂಜಿ ಸ್ವರನು ಕೋರೊಂದು ಬತ್ತಿಂಡ ಲಾವ್ನ ಈ ತುಡರ್ ನಮ್ಮ ಬದುಕಿಗೆ ಬೊಲ್ಪು ಕೊರ್ಪುಂಡು ಪನ್ಪಿ ಪಾತಿರದ ಒಟ್ಟುಗು ಅಜ್ಞಾನದಿಂದ ಜ್ಞಾನದೆಡೆಗೆ ಅಸತ್ಯದಿಂದ ಸತ್ಯದೆಡೆಗೆ ಅಧರ್ಮದಿಂದ ಧರ್ಮದೆಡೆಗೆ ನಮ್ಮೆಲ್ಲರನ್ನ ಕೊಂಡೊಯ್ಯಬಲ್ಲಂತಹ ಪ್ರಬಲ ಶಕ್ತಿ ಇರುವಂಥದ್ದು ದೀಪದ ಬೆಳಕಿಗೆ. ಹಾಗಾಗಿ ದೀಪ ಪ್ರಜ್ವಲಿಸಿ ನಮ್ಮ ವೇದಿಕೆ ಕಾರ್ಯಕ್ರಮಕ್ಕೆ ಅಮೋಘ ಚಾಲನೆಯನ್ನ ಕೊಡ್ತಾ ಇರುವಂಥದ್ದು ನಮ್ಮ ನಿಮ್ಮೆಲ್ಲರ ಗೌರವಾನ್ವಿತರು ಶ್ರೀಯುತ ಎಂ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ. ದೇವರ ಆಶೀರ್ವಾದವನ್ನ ಪಡ್ಕೊಂಡು ಇದೀಗ ಕಾರ್ಯಕ್ರಮದ ಮುಂದೆ ಹೆಜ್ಜೆಯನ್ನ ಇಡ್ತಾ ಇರುವಂಥದ್ದು ವಿಶೇಷವಾಗಿ ಘಂಟಾ ಗೋಪುರದ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಮುಖ್ಯ ರೂವಾರಿಗಳು ಯಾರು ಅಂತ ಕೇಳಿದ್ರೆ ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳು ಬಹಳ ಹಿರಿಯರು. ಘಂಟಾ ಗೋಪುರದ ಸಮರ್ಪಣಾ ಕಾರ್ಯಕ್ರಮವನ್ನ ಮಾಡೋಕೆ ನಮಗೆ ರೂವಾರಿಗಳಾಗಿರುವಂಥವರು ಶ್ರೀಮತಿ ಅಮಣಿ ಮಂಜು ದೇವಾಡಿಗರ ಸಂಪೂರ್ಣ ಫ್ಯಾಮಿಲಿ. ಹಾಗಾಗಿ ನಾನು ಸನ್ಮಾನದ ಪೀಠವನ್ನ ಶ್ರೀಮತಿ ಅಮಣಿ ಮಂಜು ದೇವಾಡಿಗರು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅಮ್ಮ ದಯದೀದ್ ಈರಿ ಎಂಕ್ಲ ಚಾವಡಿದ ಮಿತ್ತಪ್ಪ ದೀಪಿನ ಕುರ್ಚಿಡು ಓಲಗಾವುಡು ಪನ್ಪಿ ಭಿನ್ನಯ್ಯ ಮಲ್ತೊಂದುಲ್ಲೆ ಇವರ ವಿಚಾರಧಾರೆಯನ್ನ ಮೊದಲು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ಬಳಿಕ ಎಲ್ಲ ಗಣ್ಯರು ಇವರಿಗೆ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅಮ್ಮ ದಯದೀದ ಇರ್ ಕುರ್ಚಿಡು ಓಲಗಾವುಡು ಪನ್ಪಿ ಭಿನ್ನಯ್ಯದೊಟ್ಟುಗು ಶ್ರೀ ಸತ್ಯದೇವತಾ ಕಲ್ಲುಟಿ ದೇವಸ್ಥಾನ ಅಳದಂಗಡಿ. In the presence of the former Honorable Chief Minister of Karnataka, Shri M. Veerappa Moily, and under the gracious presidency of Dr. Padma Prasad Ajila, Timmanarasa of the Aladangadi Palace. This letter of felicitation is respectfully dedicated to Srimati Amani Manju Devadiga, the devoted wife of the late Sri Aladangadi Dorinja Manju Devadiga, a revered religious leader and generous benefactor, and to her esteemed family. Born into the distinguished Dorinja family of Aladangadi, Sri Manju Devadiga was originally an agriculturist and landowner. In pursuit of education and livelihood, he migrated to Mumbai,
where through determination and enterprise he established himself successfully. Despite living far from his native land, his heart always remained rooted in Aladangadi, and he made substantial personal contributions toward the development of village temples and educational institutions. At a time when the principal temple of the Aladangadi, Ajila region, Sri Somanatheshwari temple, had fallen into a state of disrepair, he envisioned its restoration. With royal consent, he invited renowned astrologers from Kerala, conducted the sacred Astamangala Prashna entirely at his own expense, and initiated the comprehensive renovation of the temple. With the noble vision that the ancient schools, temples, devasthanas, and public institutions of Aladangadi should always be preserved and maintained, he extended generous financial support to all such organizations and institutions. As a result of his virtuous life and values, his 4 children, Srimati Mallika Devadiga, Srimati Shailaja Devadiga, Sri Jaideep Devadiga, and Sri Pushparaj Devadiga, have grown into individuals of integrity, intelligence, and capability. Each has succeeded in their respective endeavors and continues to uphold their father's legacy by generously supporting the religious and educational activities of the village. This continuity of service stands as a true blessing to the community. His devoted wife, Srimati Amaniyamma, has consistently remained actively engaged in religious and charitable activities, and together with her children continues to dedicate a portion of the family's earnings for the welfare of society, thereby setting an exemplary model for all. As ardent devotees of Aladangadi Satyadevata Kallutti Deva, the family has constructed a stone Ghanta Gopura in front of the Devasthana. On the auspicious occasion of its dedication, held in the distinguished presence of former Honorable Chief Minister Shriyuta M. Veerappa Moily, under the presidency of Dr. Padma Prasad Ajila, Timmanna Arasa, and under the leadership of the Honorable Area MLA Shriyuta Harish Puncha, we are pleased to honor you with the felicitation. We pray that Sri Somanatheshwari Amma, the family deities, and Aladangadi Satyadevata Deva shower their abundant blessings upon you and your family. ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿದಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಓರ್ವ ಮಹಿಳೆಯಾಗಿ ನಮ್ಮ ನಡುವೆ ಇದ್ದು ನಮ್ಮ ದೇವಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತನ್ನ ಪತಿ ನಡೆದು ಬಂದಿರುವಂತಹ ಹಾದಿಯನ್ನ ಮುಂದುವರೆಸಿಕೊಂಡು ಈ ದಿನ ನಮ್ಮ ದೇಗುಲವನ್ನ ಸಂಪೂರ್ಣವಾಗಿ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲು ಸಹಕಾರವನ್ನ ನೀಡ್ತಾ ಇರುವಂತಹ ಅಮ್ಮ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಸ್ಥರಿಗೆ ನಮ್ಮ ಅರಮನೆಯ ಕಡೆಯಿಂದ ಪ್ರೀತಿಯ ನಮನಗಳನ್ನ ಸಲ್ಲಿಸ್ತಾ ಈ ಸನ್ಮಾನವನ್ನ ತಮ್ಮ ಬಡಲಿಗೆ ಅರ್ಪಿಸ್ತಾ ಇದ್ದೇವೆ. ಅಮ್ಮ ದೇಬೇರೆ ಆಶೀರ್ವಾದ ಸದಾ ಈರ್ನ ಫ್ಯಾಮಿಲಿದ ಮಿತ್ತು ಉಪ್ಪಡು ಪನ್ಪಿ ಅಂಗಲಾಪದೊಟ್ಟುಗು ಈ ಮಾನಾದಿಗಿದ ಮಟ್ಟಿಲದಿಂಜ ಒಂದುಲ್ಲ ಇರೆ ಮಟ್ಟಿಲಿಗ ಬತ್ತ ಸಿಡ್ದಿ ಮಾತ ಬಿನ್ನೆರೊರ ಜೋರು ಕೈತಾಟಿ ಕೊರಡು ಪನ್ಪಿ ಲೆಪ್ಪು ಕೊರೊಂದು ನಿಕಲ್ನ ಕೈತಾಟಿ ಈ ಕುಟುಂಬಗೂ ಮಮಲ್ಲ ಆಶೀರ್ವಾದ ಉಪ್ಪುಂಡು ಪನ್ಪಿನ ಪಾತೆರ. ಮಾತ್ರಿಗ್ಲ ಸೊಲ್ಮೆಲು ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ. ಕಲ್ಲಾಗಿ ಇರಬೇಕು ಕಠಿಣ ಭವತೊರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ. ಮೆಲ್ಲನೆ ಮಾಧವನ ಮನದಿ ಯೋಚಿಸಬೇಕು, ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಯಾಕೆ ಈ ಮಾತು ಅಂದರೆ, ಇವರನ್ನ ಪ್ರತಿ ಬಾರಿ ಕಂಡಾಗ ಇವರ ನಗು ಮುಖ ಹಾಗೂ ಸರಳತೆಯ ನಡೆನುಡಿ ಇವೆಲ್ಲವನ್ನ ಕಂಡಾಗ ನಮಗೆ ಆಶ್ಚರ್ಯ.
ಬಹಳ ಸರಳವಾಗಿದ್ದು ನಮ್ಮ ಜೊತೆಗಿದ್ದು ನಮ್ಮ ಊರಿನ ಕಾರ್ಯಕ್ರಮವನ್ನ ಸೊಗಸಾಗಿ ಮಾಡಿಕೊಡ್ತಾ ಎಲ್ಲದರಲ್ಲೂ ಲಘುಬಗೆಯಿಂದ ಚಟುವಟಿಕೆಯಿಂದ ಭಾಗವಹಿಸಿ ನಮ್ಮೆಲ್ಲರನ್ನ ಬೆಳೆಸಲಿಕ್ಕೆ ಪ್ರಯತ್ನಿಸ್ತಾ ಇರುವಂಥವರು. ಈಗಾಗಲೇ ಸಾಕಷ್ಟು ಜನರಿಗೆ ಇವರ ಆಶೀರ್ವಾದ, ಇವರ ಸಹಕಾರ ಕೂಡ ಸಿಕ್ಕಿರುವಂಥದ್ದು. ನಮ್ಮ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರು ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ ಅಜಿಲರು. ತಾವು ಅಧ್ಯಕ್ಷರ ನೆಲೆಯಲ್ಲಿ ಮಾತನಾಡಬೇಕು ಅನ್ನುವಂತಹ ಮನವಿ. ಬಹುಶಃ ಕಾರ್ಯಕ್ರಮ ಅಂದಮೇಲೆ ಅಧ್ಯಕ್ಷರು ಕಡೆಗೆ ಮಾತನಾಡೋ ಅಂಥದ್ದು ವಾಡಿಕೆ. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಯಾಕೆ ಅಧ್ಯಕ್ಷರು ಮೊದಲಿಗೆ ಮಾತನಾಡ್ತಿದ್ದಾರೆ ಅಂದರೆ ನಾವೊಂದಷ್ಟು ವಿಚಾರಗಳನ್ನ ತಿಳ್ಕೋಬೇಕು. ಕಾರ್ಯಕ್ರಮದ ರೂಪುರೇಷೆ ಹೇಗಿದೆ ಅನ್ನೋದನ್ನ ನಮ್ಗೆಲ್ಲರಿಗೂ ಅರ್ಥಪಡಿಸಬೇಕು. ಹಾಗಾಗಿ ನಮ್ಮ ಅಧ್ಯಕ್ಷರಿಗೆ ಮೊದಲ ಮಾತಿನ ವೇದಿಕೆ. ಸೋಮನಾಥ್ ದೇವರಿಗೆ ವಂದಿಸ ಒಂದು, ಅಪ್ಪ ಕಲ್ಲುಟ್ಟಿಗೆ ವಂದಿಸ ಒಂದು, ವೇದಿಕೆಯಲ್ಲಿ ಆಸ್ಟ್ರೇಲಿಯಾಧಿಪರಂಚಿನ ಮಾಜಿ ಮುಖ್ಯಮಂತ್ರಿ ಆಯನಂಚಿನ ವೀರಪ್ಪ ಮೊಯ್ಲಿರೆ, ಧರ್ಮಪಾಲ ದೇವಾಡಿಗೆರೆ, ఒక ವೇದಿಕೆ ಪುನಂಚಿನ ಮಾತಾ ಗಣ್ಯ ವ್ಯಕ್ತಿಲೆ ಇನ್ನಿತ ಮುಖ್ಯ ಒಂದು ಕೇಂದ್ರ ಬಂದು ನಂಚಿನ ಅಮ್ಮಣಿ ಮಂಜು ದೇವಾಡಿಗೆರೆ ಸೇರಿದ ಮಾತಾ ಭಗವದ್ಭಕ್ತರೆ. ಕಾರ್ಯಕ್ರಮದ ಪ್ರಕಾರ ಅಧ್ಯಕ್ಷರಿಗೆ ಕಡೆಗೆ ಪಾತಿರೋಡು ಅಣ್ಣ ಮೂಲು ಒಂಜಿ ಕೊಡಿಯೇರ್ನ ಸಂದರ್ಭದ ಅರಸುಲ 5 ವಕೀಲೆ ಬರ್ರಜ್ಜಿ ಮನ್ಪಂಜಿ ಕಟ್ಟುಪಾಡಿತ್ತು ಹೇಳಿದಾರ ವೀರಪ್ಪ ಮೊಯ್ಲಿಯರ್ನ ಒಂಜಿ ಅನುಮತಿ ದಿತ್ತೊಂದು ಏನು ಪ್ರಥಮವಾದಿತ್ತೆ ಪಾತಿರನ್ನು ಪೋಂದುಲ್ಲೆ. ಇನ್ನು ಎಂಕ್ಲೆಗೆ ಒಂಜಿ ಇಡೀ 60 ಊರಿಗೆ ಬಾರಿ ಒಂಜಿ ಸಂತೋಷದ ಒಂಜಿ ಸಂದರ್ಭ ದಯನ್ ಪಂಡ ಮಂಜು ದೇವಾಡಿಗೆರಿ ಎಂಕುಲು ಎಲ್ಲಿಯಪ್ಪನಾಗ ಆರು ಒಲ್ತಾ ಬತ್ತನಾರು ಅಂಡ 60 ಬತ್ತದ ಯಾರು ಸೆಟ್ಲ್ ಆಗಿ ಬೊಕ್ಕ ಎಂಕ್ಲೆಗೆ ಭಾರಿ ಖುಷಿ ದಯ ಪಂಡ ಎನ್ನ ಮೆಗ್ಗೈತೆ ಪನ್ಲೆಕ್ಕನೆ ಮಾತಾ ಧಾರ್ಮಿಕ ಚಟುವಟಿಕೆಗಳ ಎಂಕ್ಲೆಗೆ ಒಂಜಿ ಪ್ರೋತ್ಸಾಹ ಕೊರ್ನ ರೀತಿಯನ್ನ ಆರು ಮಂಜು ದೇವಾಡಿಗೆರಿ ಅಂಚಿನ ಮಂಜು ದೇವಾಡಿಗೆರಿ ನಿಜ್ಜಿಂದ ಅಣ್ಣ ಆರು ಈ ಜೋಕ್ಲೆಗೆ ಬೊಕ್ಕ ಯಾರನ್ನ ಇಲ್ಲದಕ್ಲೆಗೆ ಏತೊಂಜಿ ಸಂಸ್ಕೃತಿನ ಒಂಜಿ ಕೊಡ್ತಿರನ್ ಪನ್ಪಣಕ್ಕೆ ಒಂದು ನಿದರ್ಶನ ಇನಿ ದಯ ಪಂಡ ಅಕ್ಲು ನಮ್ಮನ ಮಾತಾ ಕಾರ್ಯಕ್ರಮಡ್ಲ ಒಂಜಿ ಬಾರಿ ಎಂಕ್ಲೆಗೆ ಬೆನ್ನೆಲು ಬಾದಿತ್ತದು ಎಂಗ್ಲ ಮಾತಾ ಧಾರ್ಮಿಕ ಚಟುವಟಿಕೆ ಇಪ್ಪು ದೇವಸ್ಥಾನದ ಮಾತಾ ಕಾರ್ಯಕ್ರಮಡ್ಲ ಎಂಗ್ಲೆಗೆ ಬೆನ್ನೆಲು ಬಾದಿತ್ತದು ಇನ್ನೊಂಜಿ ನೂತನವಾಯಿನಂಚಿನ ಒಂಜಿ ಮಲ್ಲ ಗಂಟೆನು ಆಯ್ತು ಐಕ್ ಬೋಡಿತ್ನ ಐ ಗಂಟಾ ಗೋಪುರನ ಕೊಡ್ದು ಆ ಒಂಜಿ ಮಲ್ಲ ಸೇವೆ ದೇವರಿಗೆ ಮಲ್ದೇರಿ ಅಕ್ಲಿಗೆ ಮಾತರಿಗಳ ದೇವರ ಎಡ್ಡೆ ಮಲ್ಪಂದೇನು ಪ್ರಥಮವಾದ ಪ್ರಾರ್ಥನೆ ಮಲ್ತೊಂದುಲ್ಲೆ. ಹಿಡಿದ ಬಕ್ಕ ಈ ಒಂಜಿ ಕಾರ್ಯಕ್ರಮಕ್ಕೆ ಏರು ನೆನ್ನು ದೇವರಿಗೆ ಸಮರ್ಪಣೆ ಮಲ್ಪರ ಬರುಡು ಎಂಗ್ಲು ಆಲೋಚನೆ ಮಲ್ತೊಂದು ಇಪ್ಪನಾಗ ಎನ್ನ ಮೆಗ್ಗಿಯಕ್ಕೆ ಏನಾಗ ಎಂಗ್ಲಿಗೆ ಒಂಜಿ ಪುದರ್ ಬತ್ತು ನಾವು ಮಾನ್ಯ ವೀರಪ್ಪ ಮೊಯ್ಲಿರಿ ಅರೆ ಎಂಕ್ಲಿಗೆ ಖಂಡಿತವಾದ್ಲಾರು ಎಂಕ್ಲಿಗೆ ಭಿನ್ನೆ ಎತ್ತಾರೆ ಅರೆ ಎಂಕ್ಲನ ಅಜಿಲ ಸೀಮೆಗೆ ಸಂಬಂಧಪಟ್ಟನಾರಂದು ಏನು ಸುರು ನಿಕ್ಲಿಗೆ ಪಣೊಂದುಲ್ಲೆ ದಯ ಪಂಡ ಎಂಕ್ಲಿಗೆ ಅವು ಭಾರಿ ಹೆಮ್ಮೆ. ಎಂಕ್ಲಿಗೆ ಆರು ಒಂಜಿ ಮಲ್ಲ ಸಭೆಟ್ಟು ಆರು ಕೇಂದ್ರದ ಮಂತ್ರಿ ಆದಿಪ್ಪನಾಗ ಹಿಡಿದ ಪಕ್ಕ ಆರು ಸುರು ಚೀಫ್ ಮಿನಿಸ್ಟರ್ ಆದಿಪ್ಪನಾಗಲ ಆರು ವರ ಬೆದರಾಗ ಬತ್ತಿಪ್ಪನ ಆರೇನು ಪ್ರಥಮ ವೆಲ್ಕಮ್ ಮಲ್ಪರಲ್ಲ ಯಾನ ಆ ಸಂದರ್ಭ ಅಪ್ಪ ಇತ್ತೀರಿ ಯಾನು ಪೋದಿತ್ತಾರೇನೆ ವೆಲ್ಕಮ್ ಮಲ್ಪರ. ಹಿಡಿದ ಪಕ್ಕ ಆರು ಕೇಂದ್ರ ಮಂತ್ರಿ ಆಯ್ಬಕ್ಕ ಶ್ರವಣ್ ಬೆಳಗಡೆ ಒಂಜಿ ಸ್ವಾಮಿಲ್ನ ಒಂಜಿ ಕಾರ್ಯಕ್ರಮ ಒಂಜಿ ಪುಸ್ತಕ ಬಿಡುಗಡೆ ಇತ್ತೇನೆ ಅವಲ್ಲ ಆರ ನೆನಪು ಮಲ್ತಿರ ದಯ ಪಂಡ ಯಾನು ಮುಲ್ತ 60 ಅರಮನೆಗೆ ಸಂಬಂಧಪಟ್ಟ ಜನ ಅಂತ ಪಂಪ್ನೇನು ಏನನ್ನು ಸಭೆಟ್ಟು ತೂದು ಎಂಕಾರು ಪಂಡೇರು ಹೆಂಗೆ ಭಾರಿ ಹೆಮ್ಮೆ ಬಕ್ಕ ಎಂಕ್ಲಿಗೆ ಭಾರಿ ಸಂತೋಷ. ಅಂಚಿನ ಜನನ ಎಂಕ್ಲಿ ನೀ ಮೂಲ ಎತ್ತದು ಆರನ ಮುಖಾಂತರ ಎಂಕ್ಲು ಒಂಜಿ ಈ ಒಂಜಿ ಗಂಟೆ ಒಂಜಿ ಗೋಪುರನ ದೇವರಿಗೆ ಸಮರ್ಪಣೆ ಮಲ್ಪಡು ಪಂಪನ ಅಭಿಪ್ರಾಯ ಎಂಕ್ಲಿಗೆ ಇತ್ತು. ಅಂಚ ಆರು ಎಂಕ್ಲ ಮಿತ್ತು ಪ್ರೀತಿದಿದ್ದು ಆರು ಐನು ಏಪಲ ಪನ್ಪಿಡ್ದಾಯ ಪಂಡ ಯಾನು ಮಲ್ಲ ಮೀಸಿದಾರ ಅರಸೋಲು ರೀತಿಯರು ಅವೇನು ಅಜ್ಜರ್ನ ಸುದ್ದಿ ಪನ್ಪಿನಾರು ಆರನ ಸಂದರ್ಭಡು ಯಾನು ಬತ್ತದ ಅರಮನೆಡು ಒಣಸ್ ಮಲ್ತದ ಪೋತೆ ಅಂತ ಪನ್ಪನ ನೆನಪು ಆರು ಮುಖ್ಯಮಂತ್ರಿ ಆಯರು ಕೇಂದ್ರ ಮಂತ್ರಿ ಆಯರು ಅಲ್ಲ ಇನಿಕ್ಲ ಆ ಎಂಕ್ಲ ಅರಮನೆಯನ್ನು ಮರತಿಜಿರಂತ ಪನ್ಪ ಎಂಕ್ಲಿಗೆ ನಿಜವಾದ್ಲ ಭಾರಿ ಹೆಮ್ಮೆದ ವಿಚಾರ. ಅಂಚಿನ ಮಾನ್ಯ ವೀರಪ್ಪ ಮೊಯ್ಲಿರಿ ನೀ ಬತ್ತದು ಈ ಒಂಜಿ ಕಾರ್ಯಕ್ರಮದ ಎಂಕ್ಲನ ಈ ಒಂಜಿ ಗಂಟಾ ಗೋಪುರನ ಎಂಕ್ಲಿಗೆ ದೇವರಿಗೆ ಸಮರ್ಪಣೆ ಮಲ್ತ್ಕೊರೀರಿ ಯಾನು ಇಡೀ ಸೀಮೆದ ಪರವಾದ ಆರೆಗಳೊಂಜಿ ಅಭಿನಂದನೆ ಪಣೊಂದುಲ್ಲೆ. ಇನಿ ಮಸ್ತ್ ಜನ ವೇದಿಕೆಡು ಮಲ್ಲ ಮಲ್ಲ ಗಣ್ಯ ವ್ಯಕ್ತಿಲು ಸೇರಿದಿರಿ. ಇನ್ನತ ಧರ್ಮಪಾಲ ದೇವಾಡಿಗೆರಿಪ್ಪು ಬಾಕಿದ ಎಂಕ್ಲನ ಮಾತಾ ಮಕ್ಕಳಿಗಳೇನು ವಂದಿಸ ಒಂದುಲ್ಲೆ ನೆತ್ತ ಒಟ್ಟಿಗೆ ಒಂಜಿ ಮುಖ್ಯವಾದ ವಿಚಾರ ಅದಾಯ್ತ ಪಂಡ ಈ ದೇವಾಡಿಗ ಸಮಾಜಗಳ ಎಂಗ್ಲ ಅರಮನೆಗಳ ಭಾರಿ ಅವಿನಾಭಾವ ಸಂಬಂಧ ಎಂಕ್ಲಿಗೆ ಅವು ಕೆಲವು ಸಮಾಜ ಒಂಜಿ ಅಕ್ಕಳು ಎಂಕ್ಲಿಗೆ ಕಣ್ಣಿತ್ಲೇಕೆ ದಯ ಪಂಡ ಮಸ್ತ್ ವಿಚಾರ ದೇವಾಡಿಗರ ಸಮಾಜದ ಸಹಕಾರ ಇತ್ತು ಹೇಳಿದಾರ ಎಂಕ್ಲ ಅರಮನೆದ ಈ ಮಾತಾ ಕಟ್ಟುಕಟ್ಟಲ ಎಡ್ಡೆ ರೀತಿ ಪೋಂದುಲ್ಲ ಏನಂತ ಪಂಡ್ರ ಎಂಕ್ ಹೆಮ್ಮೆ ಒಂದುಂಡು. ಅಂಚಿನ ಇಡೀ ಸಮಾಜದ ಆ ದೇವಾಡಿಗರ ಸಮಾಜಗೆ ಏನು ಅಭಿನಂದನೆ ಪಣ್ಣೊಂದುಲ್ಲೆ ದಯ ಪಂಡ ಅಕ್ಕಲ್ನ ಒಂಜಿ ಸಹಕಾರದ ಹತ್ರ ಇನ್ನು ಅರಮನೆ ಈತ ಒಂಜಿ ಪುದರ್ಗೆ ಬರೋಡಿತ್ತಿಲ್ಲ ಅಕ್ಕಲ್ನ ಸಹಕಾರ ಮಸ್ತ್ ಎಂಕ್ಲಿಗುಂಡು. ಅಂಚ ಅಯ್ಯನ ಏನು ನೆನಪು ಮಲ್ತೊಂದು ಇನ್ನು ನನ್ನ ಮಸ್ತ್ ಜನ ಬಿನ್ನಿರ ಅಕ್ಕಲು ಪಾತಿರೊಂದುಲ್ಲೇರಿ ಈ ನೆತ್ತ ಪಿರವುಡು ಎಂಕಲ ಸತ್ಯದೇವತೆದ ದೇವಸ್ಥಾನದ ಆಡಳಿತನ ಮೆಗ್ಗೆ ತೂವೊಂದುಲ್ಲೆ ಆಯೆ
ಈ ಒಂಜಿ ಪ್ರತಿ ಒಂಜಿ ಕಾರ್ಯಕ್ರಮಡ್ಲ ದಯಪಂಡ ಆ ಕಾರ್ಯಕ್ರಮ ಆನಾಗ ಅಚ್ಚುಕಟ್ಟ ಮಲ್ಪೊಡು ಪಂಪಿನ ಒಂಜಿ ಉದ್ದೇಶದ ಒಂದು ಭಾರಿ ಪೊರ್ಲುಡು ಈ ಒಂಜಿ ಕಾರ್ಯಕ್ರಮ ನೀನು ಆಯೋಜಿಸಿದೆ ದಯಪಂಡ ಈ ನೆತ್ತ ಪಿರೌಡು ಮಸ್ತ್ ಭಂಗ ಬರ್ತದೆ ಈ ಒಂಜಿ ಗಂಟೆದ ಗೋಪುರ ಮಲ್ಪವನ ಪ್ರತಿ ಹೆಜ್ಜೆಡ್ಲ ಏನಟ ಆ ವಿಚಾರ ಡಿಸ್ಕಸ್ ಮಲ್ತೊಂದು ಕೇನೊಂದು ಇನಿ ಭಾರಿ ಪೊರ್ಲುಡು ಒಂಜಿ ಗೋಪುರನ ನಿರ್ಮಾಣಲ ಆ ಗಂಟೆದ ಸಮರ್ಪಣಾ ಕಾರ್ಯಕ್ರಮ ಮಲ್ತೊಂದುಲ್ಲೆ ಆಯಗಲ ಯಾನು ಎನ್ನ ವೈಯಕ್ತಿಕವಾದ ಎನ್ನ ಅಭಿನಂದನೆ ಪನೊಂದು ಸೇರಿದನ ನಿಕ್ಲೆಗೆ ಮಾತೆರೆಗಳ ಎನ್ನ ಅಭಿನಂದನೆ ಪನೊಂದು ಯಾನು ಈ ಒಂಜಿ ಧಾರ್ಮಿಕ ಕೆಲವು ಎಂಕ್ ಒಂಜಿ ಕಟ್ಟುಪಾಡಿತ್ತು ನಿರ್ಧಾರ ಯಾನು ವೀರಪ್ಪ ಮೊಯ್ಲಿಯರ್ನ ಅನುಮತಿ ಎತ್ತೊಂದು ಬೊಕ್ಕ ಮಂಜು ದೇವಾಡಿಗೆ ಬೊಕ್ಕ ಆಮಣಿ ಮಂಜು ದಿವಾಸದ ಮಾತಾ ಮುಲ್ತ ವೇದಿಕೆ ಹಿಡಿತನ ಗಣ್ಯ ವ್ಯಕ್ತಿಯಲ್ಲಿ ನಂಗೆ ಅನುಮತಿ ಎತ್ತೊಂದು ಯಾನಿತ್ತೆ ಪೋಡಾಪುಂಡು ಮಾತೆರೆಗೆ ಅಭಿನಂದನೆ ಪನೊಂದು ಎರಡು ಪಾತ್ರ ಮುಕ್ತಾಯ ಮಾಡಿ ಸೊಲ್ಮೆಲ್ ಅರಸರೆ ಇರು ಒಂಜಿ ಲೇಸ್ ನಡಪಾದು ಕೊರ್ದು ಬೊಕ್ಕ ನಿರ್ಗಮಿಸಾವುಡು ಪಂದು ಭಿನ್ನೈತೊಂದುಲ್ಲ ಒಂಜಿ ಲೇಸ್ ನಡಪಾದು ಕೊರಡು ನಮ್ಮ ಮಲ್ಲ ಬಿನ್ನಿರಾದು ಲೇಸ್ದ ಉದಿಪನ ಲೇಸನ್ ನಡಪಾದು ಕೊಡ್ತಿನಾರು ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಲು ಕರ್ನಾಟಕ ಸರ್ಕಾರ ಮೆರೆಗ್ ಮಾನಾದಿಗೆದ ಮಟ್ಟಿಲ ಜಿಂಜಾವುಡು ಪನ್ಪಿ ಭಿನ್ನಯ ಮಲ್ತೊಂದುಲ್ಲೆ ಅರಸರೆ ನಾನು ಯಾವತ್ತೂ ಒಂದು ಮಾತನ್ನ ನೆನಪಿಸಿಕೊಳ್ಳುವಂಥದ್ದಿದೆ. ದುಡಿ ಮೈ ಮುರಿದು ದುಡಿ ಹೆಚ್ಚು ಹೆಚ್ಚಾಗಿ ದುಡಿ. ಆ ಅನ್ನ ದುಡಿಮೆಯಲ್ಲಿ ಶ್ರಮವಿರಲಿ, ನಿಯಮವಿರಲಿ, ಗುರಿ ಇರಲಿ, ವಿವೇಚನೆ ಇರಲಿ, ದಕ್ಷತೆ ಇರಲಿ. ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಪಂತಿನ ಪಾತೆರ ದಾಯಿ ಪಾತೆರ ಮೂಲ ಉಲ್ಲೇಖ ಒಂದುಂಡು ಪಂಡ ಎಕಡ ಸ್ವಾಗತ ಭಾಷಣದ ಸರ್ ಪಂಡೇರ್ ಒಂಜಾತ್ CET ಶಿಕ್ಷಣ ಪನ್ಪಿನ ಇನ್ನಿತ್ತ ದಿನ ನಮಕ್ ಒಂಜಾತ್ ಉಚಿತ ಗ್ಯಾರಂಟಿಲು ತಿಕ್ಕೊಂದುಂಡು ಆಂಡ ಶಿಕ್ಷಣ ಪನ್ಪಿನವು ಏತ್ ಮುಖ್ಯವಾದುಂಡು ಪನ್ಪಿನೇನ್ ಮಾತ್ರ ನಮಕ್ ತೊಜಿಪಾದು ಕೊಡ್ತಿನಾರು ನಮ್ಮ ಇನ್ನಿತ್ತ ಮಲ್ಲ ಬಿನ್ನೇರು ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಸರ್ ಈರು ಆನೆ ಮಲ್ದಿನ ಆ ಶಿಕ್ಷಣ ಸೇವೆ ಇನಿಕ್ಕಲ ಎಂಕ್ಲೆಗ್ ಮಾತರೆಗ್ಲ ಕೈಕ್ ತಿಕ್ಕೊಂದುಂಡು ಎಕ್ಕೊಂದುಂಡು ಪಂಡ ಐಕ ಈರೇ ಪ್ರತ್ಯಕ್ಷ ನಿದರ್ಶನ ಐಕಾದು ಈ ಮಾನಾದಿಗೆದ ಮಟ್ಟೆಲದಿಂಜಾವ್ನ ಲೇಸನ ಈ ಪೊರ್ತುಡು ಮಲ್ತೊಂದುಲ್ಲ ತನ್ನವರಿಂದಲೇ ಇವರು ಮಾಡುವಂತಹ ಕಾರ್ಯಕ್ಕೆ ವಿರೋಧ ವ್ಯಕ್ತವಾದರೂ ಕೂಡ ಎಲ್ಲೂ ಹಿಂದೆ ಹೆಜ್ಜೆ ಇಡದೆ ತಾನು ನಿರ್ಧರಿಸಿದಂತಹ ಕಾರ್ಯವನ್ನ ಮಾಡಿಯೇ ಬಿಡುತ್ತೇನೆ ಅನ್ನುವಂತಹ ಛಲವನ್ನ ಹೊತ್ತು ಎಲ್ಲ ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿರುವಂತವರು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅನ್ನುವ ಕುವೆಂಪು ಅವರ ಮಾತಿನಂತೆ ಇಂದಿಗೂ ಕೂಡ ವೀರಪ್ಪ ಮೊಯ್ಲಿ ಸರ್ ಮಾಡಿರುವಂತಹ ಕೆಲಸಗಳು ನಮ್ಮ ನಿಮ್ಮ ಮಧ್ಯೆ ಜೀವಂತವಾಗಿ ಉಳಿದುಕೊಂಡಿರುವಂಥದ್ದು ಅವರು ಮಾಡಿರುವಂತಹ ಸಾಮಾಜಿಕ ಶೈಕ್ಷಣಿಕ ಸೇವೆಗಳಿಂದಾಗಿ. ಹಾಗಾಗಿ ಸರ್ ನಿಮಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಶ್ರೀ ಸತ್ಯದೇವತಾ ಕಲ್ಲುಟ್ಟಿ ದೇವಸ್ಥಾನ ಅಮ್ಮನ ಆಶೀರ್ವಾದ ಕೂಡ ಸದಾ ಇರಲಿ ಅನ್ನುವಂತಹ ಸದಾಶಯದ ಮಾತನ್ನ ವ್ಯಕ್ತಪಡಿಸ್ತಾ ನಮ್ಮ ಊರಿನ ಸಮಸ್ತರ ಪರವಾಗಿ ಈ ಸನ್ಮಾನವನ್ನ ಮಡಿಲಿಗರ್ಪಿಸ್ತಾ ಇದ್ದೇವೆ. ಅಂಚನೆ ಕಟ್ಟುಪಾಡಲೆದ ಒಟ್ಟುಗು ಸೇರೊಂದು ಈ ಒಂಜಿ ಕ್ಷೇತ್ರನ ಬುಲೆಪಾ ಒಂದು ಪುನು ನಮ್ಮ ಮಾನ್ಯ ಅರಸೆರು ಅರಿತೆ ಪಿದಡ್ರೆಗುಲೆರು ಅರೆಗೆ ಉಡಲ್ದಿಂಜಿ ಸಲ್ಮೆ ಸಂದಾಯ ಮಲ್ತೊಂದು ಚವಡಿದ ಮಿತ್ತರ್ಮೆಡು ಓಲಗಾತಿನ ಇನ್ನಿತ್ತ ಮಲ್ಲ ಬಿನ್ನೇರು ನಮ್ಮ ಮಾಜಿ ಮುಖ್ಯಮಂತ್ರಿಲು ಕರ್ನಾಟಕ ಸರ್ಕಾರ ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಸರ್ ಪಾತೆರಡು ಪನ್ಪಿ ಭಿನ್ನಯ. ಬಂಧುಲೆ ನಮ್ಮ ಉದಿಪನ ಲೇಸ್ತ ಗುರ್ಕಾರಿರ್ನ ಪಾತೆರ ಚೂರು ಅಕೇರಿಡು ದೀಪ ಐಕದುಂಬು ಚಾವಡಿ ಲೇಸ್ತ ಮಲ್ಲ ಬಿನ್ನೇರು ವಿಶ್ವ ದೇವಾಡಿಗ ಮಹಾಮಂಡಲ ಮುಂಬೈದ ಗುರ್ಕಾರ್ಯರು ಶ್ರೀಯುತ ಧರ್ಮಪಾಲ ದೇವಾಡಿಗೆರು ದಯದೀದಿ ಇರು ಪಾತೆರಡು ಪನ್ಪಿ ಭಿನ್ನಯ ಮಲ್ತೊಂದಿಲ್ಲ. ಮಾತೆರೆಗ್ಲ ನಮಸ್ಕಾರ. ಪ್ರಥಮವಾದ ಸೋಮೇಶ್ವರ ದೇವರಿಗೂ ಸಾಷ್ಟಾಂಗ ನಮಸ್ಕಾರ ಮತ್ತೊಂದು ಹಂಚನೆ ಸತ್ಯದೇವರಿಗೂ ಸಾಷ್ಟಾಂಗ ನಮಸ್ಕಾರ ಮತ್ತೊಂದು ಎಂಕಲ್ನ ಕುಲದೇವಿ ಆಯ್ನ ಏಕನಾಥೇಶ್ವರಿ ದೇವಿಗ್ಲ ಸಾಷ್ಟಾಂಗ ಮಲ್ತೊಂದು ವೇದಿಕೆಡು ಉಪಸ್ಥಿತ ಇಂಥ ಸಮಾರಂಭದ ಉದ್ಘಾಟಕರು ಘಂಟಾಗೋಪುರ ಸಮರ್ಪಣಾ ಕಾರ್ಯಕ್ರಮದ ಈ ಉದ್ಘಾಟಕರು ಆಯ್ನ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂಚನೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಅಂಚನೆ ದೇವಾಡಿಗ ರತ್ನ ಪಂಡ್ರಂಗೆ ಭಾರಿ ಹೆಮ್ಮೆ ಆಪಡು ದೇವಾಡಿಗರನ್ನ ಪುದರ್ ಮಿತ್ತು ಕನ್ನಡ ಪಂಡ ಅವು ಸನ್ಮಾನ್ಯ ವೀರಪ್ಪ ಮೊಯ್ಲಿಯರು ಅಂಚನೆ ನಮ್ಮ ಮಾತೆರ್ನ ನೆಚ್ಚಿನ ನೇತಾರರು ಎನ್ನ ಮಾರ್ಗದರ್ಶಕರು ಆಯ್ನ ಸನ್ಮಾನ್ಯ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯರೇ ಅಂಚನೆ ವೇದಿಕಡಿತ್ತಿನ ಎನ್ನ ಮಾಮಿ ಬೂರ್ವೇರಾರು
ಎಂಕ್ ಎನ್ನ ಮೆಗ್ಗೆ ನಾರಾಯಣ್ ದೇವಾಡಿಗರ್ ಅರ್ನ ಮಿಸ್ಸಸ್ ಮಲ್ಲಿಕಾ ನಾರಾಯಣ್ ದೇವಾಡಿಗರ್ ಅಂಚನೆ ಅಮಣಿ ಮಂಜು ದೇವಾಡಿಗರೆ ಬಕ್ಕ ದೇವೇಂದ್ರ ಹೆಗ್ಡೆರೆ ಯೋಗೇಶ್ ಕುಮಾರ್ರೆ ಶ್ರೀಮತಿ ಮಲ್ಲಿಕಾ ದೇವೇಂದ್ರ ಹೆಗ್ಡೆರೆ ಶ್ರೀಮತಿ ಶೈಲಜಾ ಸುರೇಶ್ ದೇವಾಡಿಗರೆ ಅಂಚನೆ ಜಯರಾಜ್ ದೇವಾಡಿಗರೆ ಪುಷ್ಪರಾಜ್ ದೇವಾಡಿಗರೆ ವೇದಿ ಕಡಿತಿನ ಪೂರ ಗಣ್ಯರ್ನಗ್ಲೆ ಸೇರ್ದಿನ ಬಂಧುಲೆ ಅಂಚನೆ ಸತ್ಯದೇವತಾ ಅರ್ನ ಭಕ್ತಾಭಿಮಾನಿಗಳೇ ನಿಕ್ಲೆ ಮಾತಿರಗ್ಲಾನು ಅಭಿನಂದನೆ ಸಲ್ಲಿಸೊಂದುಲ್ಲೇನು ಇನಿ ಎನ್ನ ಪಾಡುಗೊಂಜಿ ಭಾರಿ ಮಲ್ಲ ಒಂಜಿ ದಿನ ಪಂಡ್ರೆ ಇಂಕ ಸಂತೋಷ ಆಪುಂಡು ದೇಪಣ್ಣಗ ಸನ್ಮಾನ್ಯ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯರ್ನ ಒಟ್ಟು ಕುಲ್ಲುನ ಒಂಜಿ ಭಾಗ್ಯ ಪಣ್ಣಗ ಅವು ಎದಗಲ ಒದಗು ಬರ್ಪು ಜಂಕ್ ಇನಿ ಒದಗದು ಬೈದೊಂಡು ಅವು ಕ್ರಿಯೇಟ್ ಮಲ್ದಿನಿ ಎನ್ನ ಮಾಮಿ ಅಮಣಿ ಮಂಜು ದೇವಾಡಿಗರ್ ಅಂಚನೆ ಅರ್ನ ಜೋಕ್ಲು ಅಂಚನೆ ಅರ್ನ ಮರ್ಮೆ ನಗಲು ಯಾ ನಕ್ಲಿಗೆ ಧನ್ಯವಾದನು ಪನ್ನೋಂದ್ರೆ ಸಂತೋಷ ಪಡ್ಬೇನು ಬಂದುಲೆ ನಮ್ಮ ತುಳುನಾಡು ನಮ್ಮ ದೈವಾರಾಧನೆ ಭಾರಿ ಒಂಜಿ ಪವಿತ್ರ ಪರಶುರಾಮ ಸೃಷ್ಟಿಡು ನಮ್ಮ ತುಳುನಾಡು ತಿನ್ಲಕ್ಕ ಒಲ್ಪಲ ದೈವಾರಾಧನೆ ಇಜ್ಜಿ ಸತ್ಯದೇವತೆ ಒಂಜಿ ದೈವ ಅಂಚನೆ ಮರಣಿ ಎಂಕಲ್ನ ಬ್ಯಾಂಗ್ಳೂರುಡು ಒಂಜಿ ವಿಶ್ವ ತುಳು ಸಮ್ಮೇಳನ ಒಂಜಾಂಡು ಐಟ್ ಒಂಜಿ ಪ್ರೊಫೆಸರ್ ಪಂಡೇರು 1001 ದೈವಲುಲ್ಲಗೆ ಬೆತೆ ಬೆಹತೆ ನಮೂನಿದ ಅವೇನು ಪೂರ ನಮ್ಮೊಂದು ಬೈದು ನಗ್ಲು ದೈವ ಸುರುಕು ದೇವೇರು ಬೊಕ್ಕ ಪಂಪಿನ ಒಂಜಿ ನಮ್ಮಡ ವಾಡಿಕೆಂಡು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆರ್ ಪಂತೇರು ಒಂಜಿ ಸಭೆಟ್ ದೇವರೆಗ್ ದೈವಗು ಪೂರಗ್ಲೆಗ್ಲ ದೇವಾಡಿಗರು ಪ್ರಥಮ ಪಂಡು ದೇವಾಡಿಗರು ಭಾರಿ ಮುಟ್ಟ ಸಂಬಂಧಕ್ಲೆಗ್ ಪಂಡಾಗ ದೇವಾಡಿಗರು ದೇವರನ್ನ ಸೇವೆ ಮಲ್ತೊಂದು ಸದಾ ಉಪ್ಪುನಗ್ಲು ಅಂಚನೆ ಉವೇ ಒಂಜಿ ಹಾಳು ಕೆಲಸ ಮಲ್ಪಂದೆ ಎಡ್ಡ ರೀತಿಯ ಅಕಲ್ನ ವರ್ತನೆ ಅಕಲ್ನ ಭಕ್ತಿ ಶ್ರದ್ಧೆ ಸದಾ ಒಂದು ದೇವರಿಗೆ ಸಮರ್ಪಣೆ ಒಂದುಂಡು ಐಟ್ರಸ್ ಅದು ದೇವಾಡಿಗ ಸಮಾಜೋಡು ಸನ್ಮಾನ್ಯ ವೀರಪ್ಪ ಮೊಯ್ಲಿಯರು ಪುಟ್ಟಿದು ಇನಿಕ್ ಭಾರಿ ಮಲ್ಲ ಒಂಜಿ ಪುದರ್ಕಂದೇರು ಅರ್ನ ನೇತೃತ್ವಡು ನಮ್ಮ ತೋಂದುಲ್ಲ ಸುರುಡುಂಚಿಲ್ಲ ಹಾರು ಈತ ಪಂಡೇರು CET ಎಕ್ಸಾಮ್ಡು ಜೋಕ್ಲೆಗ್ ಪೂರ ಜನಕ್ಲ ಆಯ್ನಾತ್ ಕಲ್ತದು ಡಾಕ್ಟ್ರು ಇಂಜಿನಿಯರ್ಸ್ ಅಂಚನೆ ಬೆತೆ ಬೆತೆ ಹುದ್ದೆಡು ಕೆಲಸ ತಿಕ್ಕುನ್ಲಕ್ಕ ಅಕ್ಲೆಗ್ ಒಂಜಿ ಮಾರ್ಗದರ್ಶನ ಮಲ್ತುಕೊರಿಯರಾರು ಒಂದೇನು ವಾ ಮುಖ್ಯಮಂತ್ರಿಲ ಮಲ್ಜೇರು ವಾ ಪ್ರೈಮ್ ಮಿನಿಸ್ಟರ್ಲ ಮಲ್ಜೇರು ಒಂದೊಂದು ಹೆಮ್ಮೆದ ವಿಷಯ ನಮ್ಮ ಊರ್ದಾಗ್ಲೆಗ್ ದಕ್ಷಿಣ ಕನ್ನಡ ಜಿಲ್ಲೆದಾಗ್ಲೆಗ್ ಒಂಜಿ ಭಾರಿ ಒಂಜಿ ಮಲ್ಲ ಒಂಜಿ ಹೆಮ್ಮೆದ ವಿಷಯ ಅಂಚನೆ ಬಂದುಲೆ ನಮ್ಮ ಮಾತೆರ್ಲ ಇನ್ನಿ ಮುಲ್ಪ ಸೇರ್ದ ಅಮಣಿ ಮಾಮಿ ಎಂಕಲ್ನ ದುಂಬುಡುಂಚಿ ಎಂಕ್ಲೆಗ್ ಮಾತೆರೆಗ್ಲ ಮಾರ್ಗದರ್ಶನ ಮಲ್ತೊಂತಿದ್ದಾರೆ ಅರ್ನ ಜೋಕುಲ್ಲ ಭಾರಿ ಒಂಜಿ ಎಡ್ಡೆ ಸಂಸ್ಕೃತಿನ ಹೊಂದೊಂದು ದುಂಬು ಅಂತಿನಗ್ಲು ಅವೇ ಪ್ರಕಾರ ಅರ್ನ ಮರ್ಮೆ ನಗ್ಲು ನಾರಾಯಣ್ ಬಕ್ಕ ಸುರೇಶ್ ಮಕ್ಕಳು ಭಾರಿ ಧಾರ್ಮಿಕ ವಿಷಯಟು ಭಾರಿ ರೀತಿ ಕೆಲಸ ಮಾಡ್ತಂದುಲ್ಲೇರು ಎಂಕಲ್ನ ಏಕನಾಥೇಶ್ವರಿ ದೇವಸ್ಥಾನ ಕಟ್ಟನಾಗ ನಾರಾಯಣಂ ದೇವಾಡಿಗರು ಮಲ್ಲಿಕಾದೇವಿ ದೇವಾಡಿಗರು ಮಕ್ಕಳು ಭಾರಿ ಮಲ್ಲ ಒಂಜಿ ಮೊತ್ತದ ದೇಣಿಗೆಯನ್ನು ಕೊರ್ದು ಇನಿಕ ಆ ದೇವಸ್ಥಾನ ಭಾರಿ ಒಂಜಿ ಪೊರ್ಲುಡು ದುಂಪು ಒಂದುಂಡು ಎಂಕ್ಲೆ ಮಾತ್ರೆಗಳ ಒಂಜಿ ಹೆಮ್ಮೆದ ವಿಷಯ ಅವು ಕೇವಲ ದೇವಾಡಿಗರತ್ತ ಅಂದೆ ಪೂರ ಜಾತ್ಯಗಳ ಬತ್ತದ ಇನಿಕ್ ಆಯ್ತ ದೇವರನ್ನ ದರ್ಶನಕ್ಕೆ ತಂದುಲ್ಲೇರು ಅಂಚನೆ ಈ ಊರುಡು ನಮ್ಮ ಪೋಯ್ಸರ್ತಿ ಮುಲ್ತ ಬ್ರಹ್ಮಕಲಶನಾಡಿಗೆ ದೇವೇಂದ್ರ ಹೆಗ್ಡೆರ್ ಪಂಡೇರು ಆರ ಮುಖ್ಯಸ್ಥರಲ್ಪ ಸೊ ಅರಸುಲು ಮುಲ್ಪ ಭಾರಿ ಒಂಜಿ ಪೊರ್ಲುದ ಕೆಲಸ ಮಾಡ್ತಂದುಲ್ಲೇರು ತುಳುನಾಡದ ಸಂಸ್ಕೃತಿನಿ ಇನಿಕ್ಲ ಉರ್ತಂದುಲ್ಲೇರು ಅಂಚನೆ ನಂಗೆ ಪಂಡೇರಾರು ದೇವಾಡಿಗರು ಅರಸುಲೆಗ್ ಭಾರಿ ಮುಟ್ಟ ಪಣ್ದು ಒಂದೊಂದು ಕುಡೊಂಜಿ ಎಂಕ್ಲೆ ಹೆಮ್ಮೆದ ವಿಷಯ ಪಂಡ ಮುಲ್ಪದ ಸಂಸ್ಕೃತಿನ ತುಳುನಾಡದ ಸಂಸ್ಕೃತಿನ ಒರಿಪೋಡು ಒರಿತದ್ದು ಅವೇನು ಮೇಲ್ಮಟ್ಟ ಪತಂದ್ಪೋಡು ಇನಿಕೊಡದ ಜೀವನ ನಮ್ಮ ತೂವೊಂದುಲ್ಲ ಪುರ ಎಂಚ ವಾ ಅವಸ್ಥೆಡು ನಾವು ಜೀವನ ಪೋವೊಂದುಂಡು ಪಂಡದ್ದು ನಮ್ಮ ಏತ್ ದೇವರೆಗ್ ಏತ್ ಕೊರ್ಪನ ಇಜಂಡ ಸಮಾಜ ಕೊರ್ಪನ ಇಜಂಡ ಪಾಪದಗಲೆ ಕೊರ್ಪನ ಆಯ್ತ ಪ್ರತಿಫಲ ನಂಗೆ ಓವಾಂಡ್ಲ ಒಂಜಿ ಕಾರಣ ನೋಡು ಪಿರ ತಿಕ್ಕೊಂಡ್ಗೆ ಯಾನೊಂದು ಕಿಂಜ ಒಂಜಿ ಉದಾಹರಣೆ ಪಣ್ಪನಿಗಲೆಗ್ ಒಂಜಿ ಊರುಡು ಒಂಜಿ ಬಡಪಾಯಿ ಅಜ್ಜಿತ್ತೇರು ಐಕ್ ಅರೆಗೊಂಜಿ ಮಗೆ ಎತ್ತುಂಡು ಕಣನೆ ತೀರ್ಪೋತನ್ಗೆ ಆ ಅಜ್ಜಿ
ಮಗಕ್ಕೆ ಕೆಲಸ ಕೊಡು ಪಂಡು ಒಲ್ಪಲದ ಎಂಡ್ಲ ಕೆಲಸ ತೆಗೆದಜಿ ಅಂಚನ ಕೂಲಿ ಕೆಲಸ ಪೋವಂತುಂಡು ಕಷ್ಟಡು ಬತ್ತಿನ ಆ ದೊಡ್ಡುಡು ಅಕ್ಲು ಜೀವನ ಮಲ್ತೊಂತೇರು ದಿನಾಲ ಒಣಸ್ ಮಲ್ಪನಾಗ ಒಂಜಿ ಭಿಕ್ಷುಕೆ ಬತ್ತದು ಅಮ್ಮ ದಾಲಾಂಡೆತ್ತಿಂದ ಕೊರ್ಲೆ ಪಂಡು ಆರು ಕೇಂಡಿರಿಗೆ ಭಿಕ್ಷುಕೆ ಕೇಂಡೇಕ್ ಮೊಕ್ಲೆಗೆ ರೊಟ್ಟಿ ಮಲ್ಪನಾಗ ಒಂಜಿ ರೊಟ್ಟಿ ಹೆಚ್ಚೆ ಮಲ್ತದು ಆರು ಅರ್ನ ಜಗಲಿಡಿಕಂತ ದಿಯೋಂತರಿಗೆವೇನು ಆ ರೊಟ್ಟಿನ ಆ ಭಿಕ್ಷುಕೆ ಬತ್ತದ ದಿನಾಲ ಬತ್ತದು ಪತ್ತೊಂದು ಪೋದು ಐತ ಬಂಜಿದ ಬಡವನು ಅವ ತೆಗ್ಬಯರು ಒಂಜಿ ದಿನ ಮಸ್ತ್ ಸಮಯ ಅಂಡು ಅಜ್ಜಿಗೆ ಸಾಕಾಂಡು ಕೆಲಸ ಮಲ್ಪರು ತೀರುಜಿ ಮಗಕ್ಕೆ ಸರಿ ಕೆಲಸ ಅಜ್ಜಿ ಒಂದಿನ ಎಂಟಣಿಗೆ ಒಂದು ಏತು ಸಮಯ ಆನ ಈ ಭಿಕ್ಷೆ ಕೊರ್ಪಿನಿ ನನ್ನ ಎರಡು ಕೊರೆ ಸಾಧ್ಯ ಅಜ್ಜಿ ಆಂಡ್ಲ ದಿನಾಲ ಬತ್ತದು ಕೇಳ್ನಾಗೆ ಯಾನ್ ದಾದ ಮಲ್ಪನು ಪಂಡದು ನನ್ನ ಯಾನ್ಲ ಉರಿಯುಜಿ ಈ ಭಿಕ್ಷೆಕೆಲ್ಲ ಉರಿಯನ್ನು ಬುಡ್ಚಿ ಪಂಡದು ಅರೆಗೆ ಒಂಜಿ ದಾನೆ ಒಂಜಿ ಬ್ಯಾಡ್ ಥಿಂಕಿಂಗ್ ಬತ್ತಂಡು ಆರು ದಾದ ಮಲ್ತೇರು ಪುಲ್ಲ ಕಣ ರೊಟ್ಟಿ ಮಲ್ಪನಾಗ ಐಕೊಂಚೂರು ವಿಷ ಪಾಡಿಯರಿಗೆ ನಾನು ಒಮ್ಮೆ ಬೇತ ಕೊಡಿ ನಟ್ಟುನ್ ಬುಡ್ಚಿ ನನ್ನ ಮುಲ್ಪನೆ ಮುಕ್ತಿ ತಿಕ್ಕಾಡು ಬ್ಯಾಗ ಪಂಡದು ಭಿಕ್ಷುಗಾಗ ದಾನ ರೊಟ್ಟಿ ಮಲ್ತೇರು ರೊಟ್ಟಿ ಕೊರ್ರೆ ಪೋನಾಗ ಅರೆಗೆ ಮನಸ್ಸಿಗೆ ದಾದಾನ ಒಂಜಿ ಬೇಜಾರ ಬತ್ತಣಿಗೆ ಒಂದು ಕೊರ್ರೆ ಬಲ್ಲಿ ಯಾನು ಮಲ್ಲ ಅನರ್ಥ ಮಲ್ತೊಂದುಲ್ಲ ಪಂಪಿನ ಒಂಜಿ ಬೇಜಾರ ಬತ್ತದು ಆ ರೊಟ್ಟಿನ ಅಡೆಗನೆ ತುಂಡು ಮಲ್ತದ್ದು ದಿಕ್ಕೆಲು ಪಾಡಿಯರಿಗೆ ದಿಕ್ಕೆಲು ಪಾಡ್ದು ಬೇತನೆ ರೊಟ್ಟಿ ಮಲ್ತದ್ದು ಆ ಭಿಕ್ಷುಕಾಗ ಕೊರಿಯರು ಭಿಕ್ಷುಕೆ ರೊಟ್ಟಿ ಪತ್ತನ ಪೋದು ಬಂದಾಗ ಈ ಅಜ್ಜಿನ ಮಗೆ ಬಡಾವಡು ತತ್ತರೊಂದುಲ್ಲೆ ಕೆಲಸ ತಿಗಜಿ ದಾದ ಮಲ್ಪನ ಪರಿದಿನ ಅಂಗಿ ತೂದು ಭಿಕ್ಷುಕಾಗ ಏರೊಂದು ಗೊತ್ತಾಜಿ ಅಂಡ ಬಡಾವಡು ತೂವನಾಗ ಭಾರಿ ಬಂಗೋಡು ನಡ್ತಂದುಲ್ಲೆ ಆ ರೊಟ್ಟಿನ ಗೆತ್ತದ ಭಿಕ್ಷುಕೆ ಆ ಬಡವಾಗ ಕೊರಿಯಗೆ ಆ ಜನಕ ಕೊರಿಯಗೆ ಅರ್ನ ಮಗಕ್ಕೆ ಮಗೆ ರೊಟ್ಟಿ ತಿಂದದ್ದು ಇಲ್ಲ ಪೋದು ಆ ರೊಟ್ಟಿನ ತಿಂದದ್ದು ಇಲ್ಲ ಪೋದು ತೂವನಾಗ ಅಪ್ಪೆಗೆ ಗೊತ್ತಾಂಡು ಭಾರಿ ಬಡಾವಡುತ್ತದು ಒಂಚೂರು ದಾನ ಒಂಚೂರುಂಬೆ ಮನಸ್ಸಡು ಒಂಚೂರು ಸಂತೋಷ ಉಂಡು ಉಲ್ಲೇ ಪಣದು ದಾದ ಮಗ ಇಂಚ ಇಂದು ದಾನ ನಿಕ್ ಸಂತೋಷ ಅಂಡು ಅಮ್ಮ ಇಂಕ ಆಂಡೆಡ್ಜಿ ಕೆಲಸ ಗಜಿ ಬಡವಡು ತತ್ತರದುತ್ತಾನು ಬನ್ನಾಗ ಇಂಕೊಂಜಿ ಭಿಕ್ಷುಕೆ ಒಂಜಿ ರೊಟ್ಟಿ ಕೊರಿ ಪಂಡದು ಏರು ಭಿಕ್ಷುಕೆ ಇಂಚೆತ್ತೆ ನಿಂಚಿತ್ತಿನ ಬತ್ತನೆ ಇಂಚೆತ್ತೆ ಕೊಂದು ಅಮ್ಮಗೆ ಭಾರಿ ಆಶ್ಚರ್ಯ ಅಂಡು ಅರೇ ಯಾನು ಸುರೂಕು ಮಲ್ದಿನ ರೊಟ್ಟಿನ ಮಿನಿ ಆ ಭಿಕ್ಷುಕ ಮಿನಿ ಕೊರ್ತುವೇಡ ಆ ಭಿಕ್ಷುಕೆ ಎನ್ನ ಮಗ ಕೊರ್ತುವೆ ಎನ್ನ ಮಗೆ ಇನಿ ಎನ್ನ ಕೈ ತತ್ತದು ಪೋತುವೆ ಪಣಪಿನ ಒಂಜಿ ದುಃಖ ಬತ್ತಂಡು ನೆಟ್ಟು ದಾದ ಸಾರಾಂಶ ಬಣ್ಣಾಗ ನಮ್ಮ ಏತು ಎಡ್ಡೆ ಕೆಲಸ ಮಲ್ಪುವ ಒವೇ ಕೆಲಸ ಆವಡು ಆ ಕೆಲಸ ಮಲ್ಪನಾಗ ನಮ್ಮ ಸದ್ಬುದ್ಧಿ ದೀದು ಕೆಲಸ ಮಲ್ತಂಡ ದೇವರೇಕೆ ಅನುಗ್ರಹ ಮಲ್ಪೇರು ಇಜಿಂಡ ಆಯ್ತ ಮಗೆ ಆ ಟೈಮಡು ಪಂದೆ ಪೋತುವೆ ಅಡ್ರಸ್ಸಾದು ನಮ್ಮ ಮಾತಿರಲ್ಲ ಇನಿ ಅಮಣಿ ಸಂಸಾರ ಮಾಮಿನ ಅಂಕಲ್ನ ಆರು ಈತ್ ಮಲ್ಲ ಸೇವೆ ಮಲ್ದೇರು ಅಂಚನೆ ನಿಕ್ಲು ಊರ್ದಗ್ಲು ಮಾತ ಸೇರ್ದು ಐಕ ಸಹಕಾರ ಕೊಡ್ತಾರೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅಲ್ತುಳ್ದಿಡೆ ಬೊಯ್ದರು ಕೋಡೆ ಬತ್ತದಾರು ಕೋಡೆನೆ ಪೋಪಿನಾರು ಅಂಡ ನೆಕ್ಕಸದ ಉಂತುದೇರು ಅರಸುಲು ನೆಕ್ಕ ಬುಡ್ತಿನ ಸಹಕಾರ ಕೊಡ್ತೇರು ಮುಂದಿನ ಮಾತ ತುವನಗ ನಂಗೆ ಭಾರಿ ಒಂಜಿ ಸಂತೋಷ ಆಪುಂಡು ಸದಾ ಇಂಚನೆ ಈ ಊರು ಬೆಳವೊಂದು ಬರಡು ಆ ಸತ್ಯದೇವಿ ನಂಗೆ ಮಾತರೆಗಳು ಅನುಗ್ರಹ ಮಲ್ಪಡು ಸೋಮನಾಥ ದೇವರ ಮಾತರೆಗಳು ಅನುಗ್ರಹ ಮಲ್ಪಡು ಪಡೆದು ದೇವರು ಮಾತರೆಗಳ ನಂಗೆ ಸುಖ ಸಂತೋಷನು ಜೀವನ ಕೊರಡು ಪಂಡು ಪ್ರಾಪ್ತಿ ಮಲ್ಪಡು ಪಡೆದು ಎನ್ನ ಎರಡು ಪಾತ್ರವನ್ನು ಮುಗಿಪುವೆ. ಜೈ ಹಿಂದ್ ಜೈ ಕರ್ನಾಟಕ. ಪಾತ್ರಗಾದ ಉಡಲ್ದಿಂಜಿ ಸಲ್ಮೆ ಸಂದಾಯ ಮಲ್ತದ್ದು ದುಂಬತ್ತ ಮಂಜು ದೇವಾಡಿಗೀರ್ ನಮಗೆ ಜೈದೀಪ್ ದೇವಾಡಿಗೀರ್ ಇವಂಜಿ ಲೇಸ್ ಇನಿ ಮುಲ್ಪ ಆವೊಂದುಂಡು ಪಂಡ ಘಂಟಾ ಗೋಪುರದ ಸಮರ್ಪಣಾ ಲೇಸ್ ಆತಿನವೇ ಮುಖ್ಯ ಕಾರಣ ಐಕಾದು ಈ ಒಂಜಿ ಕಜ್ಜೋಡು ಪಾಲು ಪಡೆತಿನಾರು ನಮಕ್ ಮಾತ್ರಗ್ಲ ಗೊತ್ತಿಪ್ಪಲೆಕ್ಕ ದೋರಿಂಜಿ ಶ್ರೀಮತಿ ಅಮಣಿ ಮಂಜು ದೇವಾಡಿಗಿರ್ ಮಕ್ಕಳನ್ನ ಮೋಕೆದ ಮಗೆ ಜಯದೀಪ್ ದೇವಾಡಿಗಿರ್ ಪಾತೆರುಡು ಪನ್ಪಿ ಭಿನ್ನಯ ಮಲ್ತೊಂದುಲ್ಲ. ಪೂರೈರೆಗ್ಲ ನಮಸ್ಕಾರ. ಸೋಮನಾಥೇಶ್ವರಿ ದೇವರಿಗೆ ವಂದನ ಮಲ್ತೊಂದು ಈ ಜಾಗದ ಸತ್ಯದೇವತೆಗೂ ವಂದನ ಮಲ್ತೊಂದು ಅಂಚನೆ ಮುಲ್ಪ ವೇದಿಕೆ ಹಿಡ್ಕೊಳ್ದಿನ ನಮ್ಮ ಮಾಜಿ ಮುಖ್ಯಮಂತ್ರಿ ಶ್ರೀ ವೀರಪ್ಪ ಮೊಯ್ಲಿಗೆ ಅರೇನು ಥ್ಯಾಂಕ್ಸ್ ಪಂಡದು ತಿಮ್ಮಪ್ರಸಾದ್ ಅಜಿಲೇರ್ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲೇರಿನ ಆರ್ನ ಒಂದೇನು ಯಾರಿಗ್ಲ ಒಂದೇನು ಮಲ್ತದ್ದು ಮುಲ್ಪ ವೇದಿಕೆ ಬ್ಯಾತ ಕೊಲ್ಲೊಂದಿತ್ತಿನ ಕುಲ್ಪುರ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ದೇವೇಂದ್ರ ಹೆಗಡ್ರೆ, ಶ್ರೀ ಕಿರಣ್ ಚಂದ್ರ ಪೂಜಾರಿ, ಯೋಗೇಶ್ ಕುಮಾರ್,
ಎನ್ಕ್ ಎನ್ನ ಬಾವಜಿನ ಕುಲ್ರಡ್ಲ ನಾರಾಯಣ್ ದೇವಾಡಿಗ, ಸುರೇಶ್ ದೇವಾಡಿಗ, ಅಂಚನೆ ಧರ್ಮಪಾಲ್ ದೇವಾಡಿಗ, ಬಕ ಮಲ್ಲಿಕಾ ಮೇಡಮ್ ಮುಲ್ಪ ಕುಲ್ಲೊಂದೇರ ಆರ್ನ ತೋ ಪೂರೇರೆಗ್ಲ ಎನ್ನ ನಮಸ್ಕಾರ. ಬಕ ಮುಲ್ಪ ಪೂರ ಸೇರೊಂದು ಬೈದಾರೆ, ಪೂರ ಈತ್ ಜನಕುಲ್ ಪೂರ ಕೂಡೊಂದು ಬೈದಾರೆ. ನಿಕ್ಲಿಗೆ ಪೂರೇರೆಗ್ಲ ಧನ್ಯವಾದ. ಈ ಜಗೊಟ್ಟು ಬತ್ತದಾಯ ಬಕ್ಕ ಪಪ್ಪನ ಮುಲ್ಪ ಮೂಲು ಅಚ್ಪ ವರ್ಷ ಅಂಡ್ 60 years ಟು ಬಿ ಪ್ರಿಸೈಸ್. ಅಚ್ಪ ವರ್ಷ ಅಂಡ್ ಅಚ್ಪ ವರ್ಷದಿಂಚಿ ಈ ಊರುಡು ನಮ್ಮ ಅರೆಗೆ ಎಂಚಿನ ಈ ಜಗೊಟ್ಟು ಮಿತ್ತು ಪ್ರೀತಿ ಆರೆ ಏಪಲ ದೇವರನ್ನ ಕೆಲ್ಸಗೂ ಎದುರು ಬತ್ತದು ಅಂಚನೆ ಜನಕಲಿಗ್ಲ ಏರೆಗ್ಲ ಎಂಚಿನಲ್ಲ ಒಂಜಿನ ಆರ್ನ ಕೈಡ್ದು ಒಂಚಿರು ದಾಲೊಂಜಿ ಲಾಪುನಂಡ ಎಡ್ಡ ಕೆಲ್ಸಗೂ ಒಂಚೂರು ಎದುರು ಸೇರೊಂದು ಬರೊಂದು ಅಂಚಿನನೆ ಇನಿ ಪೂರ ಎಂಕ್ಲೆಗೊಂಜಿ ಎನ್ನ ಅಮ್ಮಗ ನಿಕುಲೊಂಜಿ ಸನ್ಮಾನ ಕೊರಿಯಾರು ಮೂಲು ಐಕಾತ್ರ ಪೂರೇನೆಲ್ಲ ಬಾರಿ ಅನ್ನ ಸಂತೋಷ ಒಂದೇನು ಮಲ್ಪವೆ. ಎಸ್ಪೆಷಲಿ ಈತ ಕೆಲಸ ಪೂರ ಮಲ್ತೊಂದು ಯಾನು ಮೊರಣ ನಿಂಚಿ ತೂವೊಂದುಲ್ಲೆ ಶಿವಪ್ರಸಾದ್ ಅಜ್ಜಿಲೇರ್ ಆರ್ನ ನೆಟ್ ಏತ್ ಕಾಂಟ್ರಿಬ್ಯೂಷನ್ ಉಂಡು. ಅಂಚನೆ ನಮ್ಮ ಊರ್ದ ಪೂರ ಜನಕುಲ್ ಪೂರ ಒಟ್ಟು ಕೂಡೊಂದು ಈ ಪ್ರೋಗ್ರಾಮನ್ನು ಈ ಡೆಕ್ ಬಾರಿ ಎಡ್ಡೆ ಕೆಲಸನೂ ಪೂರ ಒಟ್ಟುಗು ಒಂದೇನು ಮಲ್ತೊಂದು ಉಲ್ಲಾರು. ಅಂಚನೆ ಎನ್ನ ರಡ್ಡು ಅಕ್ಕನಕ್ಲೆಲ್ಲ ಮಲ್ಲಿಕಕ್ಕಲ ಶೈಲಾಜ ದೇವಾಡಿಗಲ, ಎನ್ನ ಬಾವಾಜಿ ನಕ್ಲೇನು ನಾರಾಯಣ್ ದೇವಾಡಿಗ, ಬಕ ಸುರೇಶ್ ದೇವಾಡಿಗ, ಎನ್ನ ಮೆಗ್ಗಿ ಪುಷ್ಪರಾಜ್ ದೇವಾಡಿಗ, ಆಯ್ನ ಬುಡಿದಿ ಕಲ್ಪನಾ, ಬಕ ಎನ್ನ ಪೂರೇನಲ್ಲ ಎಂಕಲ್ಲ ಪೂರೇನಲ್ಲ ಥ್ಯಾಂಕ್ಸ್ ನಿಕ್ಲಿಗೆ. ಅಂಚನೆ ಆತೆ ಪಾತೆರ ಪಣದೊಂಚೂರು ಥ್ಯಾಂಕ್ ಯು ಪೂರೇಗ್ಲ ಸಾಮ್ಕರು ಪೊರ್ಲ ಪಾತೆರಗ ಹುಡಲ್ದಿಂಜಿ ಸಲ್ಮೆ ಸಂದಾಯ ಮಲ್ತೊಂದು. ಆತ್ಮೀಯರೇ, ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೊತೆಯಾಗಿದ್ದಾರೆ ದುಬೈ ಅಮಣಿ ಮಂಜು ನಿವಾಸದ ಶ್ರೀಯುತ ನಾರಾಯಣ ದೇವಾಡಿಗರು. ತಾವು ಶುಭ ಹಾರೈಕೆಯ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. Good afternoon, everybody. First of all, let me apologize that I'll be very honest, I do not know Kannada. So, ತುಳುಲ ಅರ್ಧರ್ದೆ ಸರಿ ಗೊತ್ತಿದ್ದೆ. Anyway, we are all gathered here. You know the reasons. That is to inaugurate the Bell Gopura donated by my mother-in-law, Mrs. Amani Devadiga. And to make this occasion a grand success, Dr. Virappa Moily, along with other dignitaries, consented to grace the occasion, and I thank them very much from the bottom of my heart. Much have been said about our family, that is my mother-in-law Amani, my father-in-law Manju, so I would not like to repeat what they said because it's about time for lunch. I thank each one of you for coming here and gracing the occasion, and with that I conclude my speech. Thank you. It's our pleasure to have you here, sir. Thank you so much. ಆತ್ಮೀಯರೇ, ನಮ್ಮ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿರುವವರು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಶ್ರೀಮತಿ ಮಲ್ಲಿಕಾ ಪಕ್ಕಳ ಇವರು. ತಾವು ಶುಭ ಹಾರೈಕೆಯ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುರುಕಾತ್ ಸೀಮೆ ದೇವರಾಯನ ಸೋಮನಾಥ ದೇವರನ ಆಶೀರ್ವಾದ ಪಡೆಯೊಂದು. ಅವೇ ರೀತಿ ಅಪ್ಪೆ ಸತ್ಯದೇವತೆ ಅಂಚನೆ ಕೊಡಮಂತಾಯನ ಅನುವು ಬೇಡೊಂದು. ಎನ್ನ ಆರಾಧ್ಯ ಮೂರ್ತಿ ಮಲಾರ ಬೂಡು ಮಲರಾಯನ ಅಭಯನ ನಟ್ಟೊಂದು. ಅಂಚೆನೆ ಮಿತ್ತ ಚಾವಡಿಡು ವಿರಾಜಮಾನರಾಯನ ನಮ್ಮ ಈ ಸೀಮೆದ ರಸುಲಿತ್ತೇರು ನಮ್ಮನ್ನು ಉದ್ದೇಶಿಸಿ ಪಾತೆರ್ದು ಓಯರಾರು. ಅಂಚೆನೆ ಮಾಜಿ ಮುಖ್ಯಮಂತ್ರಿಲಂದು ಕೇಂದ್ರದ ಮಂತ್ರಿಲಂದು ಎನ್ನ ಗುರುಕುಲ್ಲಂದು ಡಾಕ್ಟರ್ ವೀರಪ್ಪ ಮೊಯ್ಲಿ ಸರ್ ಉಳ್ಳೇರು. ಅಂಚನೆ ಗಣ್ಯಾತಿ ಗಣ್ಯರ ನಮ್ಮ ಈ ಇನಿ ಗಂಟಾ ಗೋಪುರನ ಕೊರ್ತೀನಿ ಅಂಚಿನ ಅಮ್ಮನಿ ಅಮ್ಮ ಆರ್ನ ಫ್ಯಾಮಿಲಿ ದಾಖಲೆ ಮಾತಾ ಉಳ್ಳೇರು. ಅರಸುಗಳನ್ನ ಮೆಗ್ಗಿ ಐನ ಶಿವನ್ನ ಉಳ್ಳೇರು. ಮೆಕ್ಲಿನ ಮಾತೆರ್ನ ಆಶೀರ್ವಾದ ಪಡೆ ಒಂದು ಚಾವಡಿದ ಎದುರು ಮೇಟು ಕುಲ್ದಿನ ಎನ್ನ ಮಾತ ಬಂಧುಗ್ಲೆಗ್ಲ ಒಂದಿಸ ಒಂದು. ಇನಿ ಈ ಪುಣ್ಯ ಮನ್ನಡು ತುಳುನಾಡ್ದ ಪರಶುರಾಮನ ಸೃಷ್ಟಿದ ಈ ತುಳುನಾಡು ಮಾತ ದೈವ ದೇವರೆಗ್ಲ ಮಹಮಲ್ಲ ಕಾರ್ಣಿಗದ ಒಂಜಿ ಮಣ್ಣು ನಮ್ಮವು. ಈ ಅರುವ ಮನ್ನಡು
ಸತ್ಯದೇವತೆ ಕಲ್ಲುರುಟಿ ಅಂಚನೆ ಕೊಡಮಂತಾಯ ನಮ್ಮ ದೇವರಾಯಿನ ಸೋಮನಾಥ ದೇವರು ಮಲ್ಲ ಮಲ್ಲ ದೈವ ದೇವರುಗಳಿತ್ತನ ಈ ಮನ್ನಡು ಇನಿ ನಮ್ಮ ಅಮ್ಮ ಅಕ್ಲ ಫ್ಯಾಮಿಲಿ ತಕ್ಲು ಅಪ್ಪೆ ಸತ್ಯದೇವತೆಗೆ ಮಲ್ಲ ಒಂಜಿ ಗಂಟೆನು ಸಮರ್ಪಣೆ ಮಲ್ತದು ಆ ಗಂಟಾ ಸಮನೆತ ಲೋಕಾರ್ಪಣೆತ ಒಂಜಿ ಪುಣ್ಯ ಲೇಸಡು ನಮ್ಮ ಮಾತ ಪಾಲು ಪಡೆತ ಈತು ಮಲ್ಲ ಒಂಜಿ ಲೇಸಡು ಯಾನು ಒಂಜಿ ಮಲ್ಲ ಭಾಗ್ಯಂದು ಪನೋಡು ದಾಯ ಪಂಡ ನಮ್ಮ ಡಾಕ್ಟರ್ ವೀರಪ್ಪ ಮೊಯ್ಲಿ ಸರ್ ಇತ್ತನ ಒಂಜಿ ವೇದಿಕೆಡು ಕುಲ್ಲುನ ಅವಕಾಶನು ಎಂಕ್ ನಮ್ಮ ಶಿವನ್ಯ ಮಲ್ತು ಕೊರ್ತೇರು ಪಂಡ ಅಂದು ಮಲ್ಲ ಎನ್ನ ಭಾಗ್ಯ ಪನೋಡು ಇನಿ ಈ ತುಳುನಾಡು ಕಲಿಯುಗಡು ಅಪ್ಪೆ ಕಲ್ಲುರುಟಿಗೆ ಮಹಮಲ್ಲ ಕಾರ್ಣಿಕಗೆ ಬೇತೆ ಬೇತೆ ಪುದರುಡು ಸತ್ಯಗು ಸತ್ಯದೇವತೆಯಾತು ಕಪಟಗು ಕಲ್ಲುರುಟಿಯಾತು ಮಂತ್ರಗು ಮಂತ್ರದೇವತೆಯಾತು ಧರ್ಮಗು ಧರ್ಮದೇವತೆಯಾತು ಬೇತೆ ಬೇತೆ ಕೊರೆಪುಡು ಲೆಪ್ಪುನಂಚಿನ ಅಪ್ಪೆ ಸತ್ಯದೇವತೆನ ಈ ಒಂಜಿ ಕಾರ್ಯಕ್ರಮ ಒಂಜಿ ಘಂಟಾ ಗೋಪುರದ ಕಾರ್ಯಕ್ರಮಟ್ಟು ಘಂಟಾ ಗೋಪುರನ್ನು ಸಮರ್ಪಣೆ ಮಲ್ಪುನ ಈ ಕಾರ್ಯಕ್ರಮಟ್ಟು ಯಾನೊಂಜಿ ಪಾಲ್ಪಡೆ ತೊಟ್ಟುಗು ನಮ್ಮ ಈ ಒಂಜಿ ಸತ್ಯದ ಮನ್ನಡು ನೆಕ್ ದುಂಬಲ ಯಾನ ಕರಿಯೋಶ ಒಂಜಿ ಬ್ರಹ್ಮಕಲಶದ ಪೊರ್ತುಡ್ಲ ಎನ್ನನು ಲೆಪ್ಪುಡ ಆವಂಡೇರು ದಾದನ ಒಂಜಿ ಎನ್ನ ಯೋಗಂದು ಪನೋಡು ಎನ್ನ ಗುರು ಹಿರಿಯಕ್ಲು ಮಲ್ತುಕೊರ್ನ ಯೋಗ ಪನೋಡು ಯಾನು ಪಾಲು ಪಡೆತೆ ಇಂಚಿತ್ತಿ ಒಂಜಿ ನಮ್ಮ ಸೇವೆ ದಾಲ ಇಜ್ಜಿ ನಮ್ಮ ಒಂಜಿ ನಿಮಿತ್ತ ಮಾತ್ರ ದಾದನ ಶಿವನ್ಯ ಪಂಡೇರು ಬೇತೆ ಬೇತೆ ಲೇಸ್ ನಮ್ಮ ಲೇಸಗು ಬೇತೆ ಬೇತೆ ರೂಪಡು ಸಹಾಯ ಮಲ್ಪೇರು ದಾಲ ಇಜ್ಜಿ ಮಾತಲ ಈ ಸೋಮನಾಥ ದೇವೇರ್ಲ ಅಂಚೆನೆ ಅಪ್ಪೆ ಕಲ್ಲುರುಟಿಲ ಪಡೆ ಅಕ್ಲ ಒಂಜಿ ಯಾನು ಒಂಜಿ ನಿಮಿತ್ತ ಅಕ್ಲದೆ ತೊನ್ವೇರು ಪಡೆವನ್ವೇರು ಆ ರೀತಿಡು ಯಾನು ಒಂಜಿ ಈ ಒಂಜಿ ಭಾಗೋಗು ಅರಸುಗಳನ್ನ ಒಂಜಿ ಅರಸುಗಳಿಗ್ಲ ಬಾರಿ ಮಲ್ಲ ಪುದಾರು ಇಂಚಿತ್ತಿ ಒಂಜಿ ಮನ್ನಗು ಎನನಲೆ ಪುಡಾವಂಡರು ನೆಂದು ಮಾತ ಎನ್ನ ಯೋಗ ಪಂಡಂತು ಅವಕಾಶಗು ಒಂದಿಸ ಒಂದು ವಿರಮಿಸವೆ ಪಾತೆರಗಾದ ಉಡಲ್ ದಿಂಜಿ ಸಲ್ಮೆ ಸಂದಾಯ ಮಲ್ತೊಂದು ಚಾವಡಿದ ಮಿತ್ತಾರ್ಮೆಡು ಓಲಗಾತಿ ಎಂಕ್ಲೆ ಲೆಪ್ಪುಗು ಓಕೊಂದು ಬಿನ್ನೆರಾದ ಬೈದೇರು ಅಂಡ ಎಂಕಲ್ನೊಟ್ಟುಗು ಎಂಕಲ್ನಾರಾದ ಇತ್ತೊಂದು ಇನಿತ ಕಾಂಡೇಡ್ದು ಬೊಕ್ಕ ನಡತೊಂದು ಉಪ್ಪುನ ಲೇಸಡ್ ಬೆರಿತಾಂಗ ಕೊರೊಂದುಲ್ಲೆರು ಜಿಲ್ಲಾ ಧಾರ್ಮಿಕ ಪರಿಷತ್ದ ಮಾಜಿ ಸದಸ್ಯರು ಶ್ರೀಯುತ ದೇವೇಂದ್ರ ಹೆಗ್ಡೆ ಕೊಕ್ರಾಡಿ ಮೇರ್ ಇರು ಪಾತೆರದ ಮದಿಪು ಕೊರಡು ಪನ್ಪಿ ಬಿನ್ನಯ್ಯ ನಮ್ಮ ಸೀಮೆದ ಅಪ್ಪ ಸೋಮನಾಥೇಶ್ವರಿ ದೇವರಿಗೆ ವಂದನೆ ಮಲ್ತೊಂದು ಅಂಚನೆ ಸತ್ಯದೇವತೆ ಬಕ್ಕ ಮಾತ ಪರಿವಾರ ಶಕ್ತಿಲಿನ ನೆನೆವರಿಕೆ ಮಲ್ತೊಂದು ನಮ್ಮನ್ನು ಮಾತೆರೆಲ್ಲ ಉದ್ದೇಶದ ಎಂಗ್ಲಿಗೆ ಆಶೀರ್ವಚನದ ಪಾತೆರ ಕೊನೆಯ ಜಿತನ ಸೀಮೆದ ಅರಸಿರ ಬಕ್ಕನ್ನ ಮಾರ್ಗದರ್ಶನ ಎಂಜಿನ ತಿಮ್ಮಪ್ರಸಾದ್ ಪದ್ಮಪ್ರಸಾದ್ ಜಿಲ್ಲೆಯನ್ನು ನೆನೆವರಿಕೆ ಮಲ್ತೊಂದು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಾಜಿ ಸಚಿವರು ಬೊಕ್ಕ ನಮ್ಮ ಇಡೀ ಜಿಲ್ಲೆಗೆ ಒಂಜಿ ಸುರೂತ ಮುಖ್ಯಮಂತ್ರಿ ಪನ್ಪನ ಒಂಜಿ ಪುದರ್ನ 25 ಚಿತ್ತನ ನಮ್ಮ ಮಾರ್ಗದರ್ಶಕರಾಯನಂಜಿನ ವೀರಪ್ಪ ಮೊಯ್ಲರೆ ಅಂಚನೆ ಎನ್ನ ಆತ್ಮೀಯ ಮಿತ್ರರು ಬೊಕ್ಕ ಸರಿ ಸುಮಾರು ಒಂಜಿ 25 ವರ್ಷದ ಬಕ್ಕಲ ತುಳುಕಾತ್ರ ಬೆನ್ನೊಂದು ಬೈದನ ಬೊಕ್ಕ ಎನ್ನ ವಿಶೇಷವಾಯಿನ ಮಾರ್ಗದರ್ಶಕರಾಯನ ಜಿತ್ತನ ಧರ್ಮಪಾಲ್ ದೇವಾಡಿಗೆರೆ ಇನ್ನಿತ ಕಾರ್ಯಕ್ರಮದ ಒಂಜಿ ರುವಾರಿಲಾಯನ ಜಿತ್ತನ ಅಮಣಿ ಮಂಜು ದೇವಾಡಿಗೆರ್ನ ಸಂಸಾರಸ್ಥರ ಅಂಚನೆ ಈ ಒಂಜಿ ಕಾರ್ಯಕ್ರಮದ ಪೂರ ಒಂಜಿ ಮಾರ್ಗದರ್ಶನ ಕೊರ್ಪುನ ಜಿತ್ತನ ಶಿವಪ್ರಸಾದ್ ಜಿಲ್ಲೆ ವೇದಿಕೆ ಹಿಡಿತನ ಜಿತ್ತನ ಧಾರ್ಮಿಕ ಮುಖಂಡರನ್ನ ಕಿರಣ್ ಚಂದೆರೆ ಅಂಚನೆ ಆತ್ಮೀಯ ಮಿತ್ರರಾಯನ ಜಿತ್ತನ ಧಾರ್ಮಿಕ ಪರಿಷತ್ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾಯನ ಯೋಗೇಶ್ ಕುಮಾರ್ ಅಂಚನೆ ರಾಜ್ಯ ಧಾರ್ಮಿಕ ಪರಿಷತ್ದ ಸದಸ್ಯೆ ಅಕ್ಕ ಮಲ್ಲಿಕ ಅಕ್ಕ ಅಂಚನೆ ಸೇರಿನ ಮಾತ ಭಗವದ್ ಭಕ್ತರೆ ನಮಗೆ ಮಾತೆರೆಲ್ಲ ಗೊತ್ತುಂಡು ಕರಿಣ ವರ್ಷ ನಮ್ಮ ಮಾತೆರ್ಲ ಬಾರಿ ಸಂತೋಷದ ಒಂಜಿ ಪೊರ್ಲುದ ಬ್ರಹ್ಮಕಲಶವನ್ನು ತೂದು ಇನಿಗೆ ಒಂಜಿ ವರ್ಷ ಅದು ಇನಿ ರಡ್ನೆ ಜಾತ್ರೆ ಆಪನಚಿನ ಸಂದರ್ಭ ಎಂಗುಲ್ಲ ಕರಿಣ ವರ್ಷಲ ಇಡೀ ಅರುವನೇ ಒಂಜಿ ಸಿಂಗಾರಾತನೇ ಎಂಗುಲು ತೂತ ಅಂಜನೆ ಇನಿಲ ಅಂಚನೆ ಈ ಒಂಜಿ ಜಾತ್ರೆ ಸಂದರ್ಭ ಬಾರ ಎಡ್ಡೆ ಒಂಜಿ ಕಾರ್ಯಕ್ರಮ ಘಂಟಾ ಗೋಪುರ ಉದ್ಘಾಟನೆ ಆತಂಡು ಐಟ್ಲ ವಿಶೇಷವಾದ ಎಂಗುಲು ಮುರಣಿ ಒಂಜಿ ವಾರ ಪಿರ ಯಾಲ್ನ ಧರ್ಮಪಾಲನೆಲ್ಲ ಬೆಂಗಳೂರು ಒಂಜಿ ವಿಶ್ವ ತುಳು ಸೆಮಿನಾರ್ ವರ್ಲ್ಡ್ ತುಳು ಫೌಂಡೇಶನ್ ಒಂಜಿ ಸೆಮಿನಾರ್ ಎಂಗುಲು ಪಾಲ್ಪಡೆನಗಲ ಈ ಅಜಿಲ ಸೀಮೆದ ವಿಚಾರಣೆ ಎಂಗುಲು ಪಂತ ಅಲ್ಪ ಒಂಜಿ ಲೆಕ್ಕೇಸಿರಿ ಬೊಕ್ಕ ಬ್ರಹ್ಮೇರು ಪನ್ಮ ಒಂಜಿ ವಿಚಾರದ ಮಿತ್ತು ಗೋಷ್ಠಿ ನಡತನಪಗ ಪದೇ ಪದೇ ಅಜಿಲ ಸೀಮೆದ ವಿಚಾರಗಳು ಬೈದನು ದಾಯ ಪನ್ನಗ ಅಲ್ಪ ಅಜಿಲ ಸೀಮೆಗೆ ಸಂಬಂಧಪಟ್ಟಿನ ಎಂಗಲ ಅರಸೇರ್ನ ಒಂಜಿ ಸಹಪಾಠಿ ಏನಂಜಿನ ವೈಎನ್ ಶೆಟ್ರು ಕೂಡ ಆ ಒಂಜಿ ಚರ್ಚೆ ಡಿಪ್ಪನಾಗ ಈ ದೈವ ದೇವರನ್ನ ಆರಾಧನದ ಬಗ್ಗೆ ಭಾರಿ ಆದ ಚರ್ಚೆ ಬಂದಾಗ ಒಂಜಿ ಇಡೀ ಒಂಜಿ ನಮ್ಮ ಜಿಲ್ಲೆಡು ಒಂಜಿ
ದೈವಾರಾಧನೆಗೆ ಒಂಜಿ ಪ್ರಾಮುಖ್ಯತೆ ಬೊಕ್ಕ ಅಚ್ಚುಕಟ್ಟಾದ ಒಂಜಿ ಕಟ್ಟುಪಾಡಾದ ಅಪನ ಸೀಮೆ ಇತ್ತಿನ ನಾವು ಅಜಿಲ ಸೀಮೆ ಪಂಡದು ಮಾತೆರ್ಲ ಕೊಂಡಾಡಿನ ಪಾತೆರನು ಇತ್ತೆ ತಾನೇ ಆಲ್ನ ಧರ್ಮಪಾಲ್ ದೇವಾಡಿಗೆರ್ಲ ಪಾತೆರಿಯ ಅಂಚಾದಿಪ್ಪನಾಗ ಈ ಅಜಿಲ ಸೀಮೆಗೆ ಅವಲ ವಿಶೇಷವಾದ ಅರಿವಾದ ಈ ಮಣ್ಣಿಗೆ ನೆತ್ತನೆ ಆಯ್ನ ಒಂಜಿ ಕಮ್ಮೆನೆ ಉಂಡು ನೆತ್ತನೆ ಆಯ್ನ ಒಂಜಿನ ಶಕ್ತಿ ಉಂಡು ಅದಕ್ಕೋಸ್ಕರ ಈ ಒಂಜಿ ಅರುವ ಸೀಮೆಡು ಈ ಒಂಜಿ ದೇವಸ್ಥಾನದ ಅವಟಾರಡು ಒವೇ ಒಂಜಿ ಕಾರ್ಯಕ್ರಮ ಮಾಡಲ ಬಾರಿ ಪುರ್ಲ ಅದು ವಿಶೇಷವಾದ ನಡಪುಂಡು ನೆಕ್ ಕಾರಣ ನಮಕ್ ಮಾತೆರೆಗಳ ಮಾರ್ಗದರ್ಶನ ಕೊರ್ಪನ ಜನ ಸೀಮೆದ ಅಜಿಲೆ ಅರಸುಲ್ಲ ಬೊಕ್ಕ ಈ ಸೋಮನಾಥೇಶ್ವರ ಅಪ್ಪೆ ಬೊಕ್ಕ ಸತ್ಯದೇವತೆ ಬಂಡ ತಪ್ಪವಂದು ಅಂಚೆ ಅದು ಈ ಒಂಜಿ ಸತ್ಯದೇವತೆ ದೇವಸ್ಥಾನದ ಮುಖಾಂತರ ಶಿವಪ್ರಸಾದ್ ಅಜಿಲೆ ನಮಗೆ ಗೊತ್ತುಂಡು ಒಂಜಾತ್ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವತ್ತಂದೆ ಏರ್ಲ ಮಲ್ಪಂದಿನ ವಿಭಿನ್ನ ರೀತಿಯ ಚಿಂತನೆ ಡಾರೆ ಕಾರ್ಯಕ್ರಮ ಮಲ್ಪಿರು ಅವು ಭಾರಿ ವಿಶೇಷ ಅವು ನಮಕ್ ಮಾತೆರೆಗಳ ಬರ್ಪುಜಿ ಪಂಡ ಒವೇ ಒಂಜಿ ಕಾರ್ಯಕ್ರಮ ಮಲ್ತಿರನ ಅಂಡ್ಲ ಅವೊಂಜಿ ವಿಶೇಷವಾಯಿನ ವಿಭಿನ್ನವಾಯಿನ ಕಾರ್ಯಕ್ರಮ ಆದಿಪ್ಪುಂಡು ಅಂಚಾದು ನನ್ನ ಮಿತ್ತಗಳ ಈ ರೀತಿಯ ಕಾರ್ಯಕ್ರಮ ಒಂಜಾತ್ ಆವಾಡು ನನ್ನ ಈ ನೀಡಿದಲಾಗಾಯತ್ತು 20 ತಾರೀಕು ಮಟ್ಟ ನಡಪನ ಜೊತೆನ ಜಾತ್ರಾ ಮಹೋತ್ಸವ ನಮ್ಮ ಮಾತೆರ್ಲ ಪಾಲು ಪಡೆದು 20 ತಾರೀಕಿಗೆ ಈ ಮುಲ್ತ ಒಂಜಿ ಕಡೆಯತ ಜಾತ್ರೆ ಉಂಡು ಒಂದೆರಡು ಮಾತೆರ್ಲ ನಮ್ಮ ಪಾಲು ಪಡೆಕ ದೇವರನ ಕೃಪೆಗೆ ಪಾತ್ರರಾಕ ಅಂಜನೆ ಈ ಒಂಜಿ ಕ್ಷೇತ್ರ ಬೆಳಗು ನಲ್ಪ ನಮ್ಮ ಮಾತೆರ್ಲ ನಮ್ಮ ಒಂಜಿ ಸಕಾಯನ ಮಲ್ಪಗ ಅವನ ಪಾತ್ರೆಯನ್ನು ಪನೊಂದು ಮುಲ್ಪ ಪಾತ್ರೆ ಅವಕಾಶ ಮಲ್ತುಕೊಂಡು ಮಾತೆರೆಲ್ಲ ವಂದಿಸದು ಏನೆರಡು ಪಾತ್ರೆ ಮುಗಿಸುವೆ ನಮ್ಮದು ಪಾತೆರೆಗಾದ ಉಡಲ್ದಿಂಜಿ ಸಲ್ಮೆ ಸಂದಾಯ ಮಲ್ತೊಂದು ಬಂಧುಲೆ ಘಂಟಾ ಗೋಪುರ ನಿರ್ಮಾಣ ಆವುಡು ಪಂಡ ಐಕ್ ಶಕ್ತಿಲೆ ಒಂಜಿ ಸಕಾಯ ಎಂಕ್ಲೆಗೆ ಬೋಡಿತ್ತಂಡು ವಾರೂಪದ ಶಕ್ತಿಲು ಬಂದಿಕೇಂಡ ಅವು ಶಿಲ್ಪಿಲು ಅಕಲ್ನ ಮೂಲಕ ಒಂಜಿ ಘಂಟಾ ಗೋಪುರ ನಿರ್ಮಾಣ ಆತಂಡು 2 ಜನ ಶಿಲ್ಪಿನಕಲ್ ನಮ್ಮೊಟ್ಟು ಗುಲ್ಲೆರು ಅಕಲ್ನ ಸಮಯನ ಎಂಕಲ್ನ ಈ ಕಜ್ಜಗಾದದೀದು ಎಂಕಲ್ನೊಟ್ಟುಗು ಜತೆಯಾತಿನ 2 ಶಿಲ್ಪಿಲಿನ ಚಾವಡಿದ ಮಿತ್ತಾರ್ಮೆಗೆ ಎದುಕೊನೊಂದುಲ್ಲೆ ವೇಲುಸ್ವಾಮಿ ಬೊಕ್ಕ ಗಣೇಶ್ ಆಚಾರ್ಯರು ದಯದೀದ ನಿಕಲ್ 2 ಜನಲ ಚಾವಡಿದ ಮಿತ್ತಾರ್ಮೆಗೆ ಬರುಡು ಪನ್ಪಿ ಬಿನ್ನೆಯದೊಟ್ಟುಗು ಮಾನ್ಯ ಮಾಜಿ ಮುಖ್ಯಮಂತ್ರಿಲು ಕರ್ನಾಟಕ ಸರ್ಕಾರ ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಅಂಚನೆ ಸತ್ಯದೇವತೆ ದೇವಸ್ಥಾನ ಅಳದಂಗಡಿದ ಶ್ರೀಯುತ ಶಿವಪ್ರಸಾದ್ ಅಜಿಲೇರು ಅಂಚನೆ ವಿಶ್ವ ದೇವಾಡಿಗ ಮಹಾಮಂಡಲ ಮುಂಬೈದ ಗುರ್ಕಾರ್ಯರು ಶ್ರೀಯುತ ಧರ್ಮಪಾಲ ದೇವಾಡಿಗೆರೆ ಒಟ್ಟುಗು ಮಾತ ಬಿನ್ನೇರು ಜತೆಯಾದ ಮೊಕ್ಕಲಿಗ ಮಾನಾದಿಗೆ ಮಲ್ಪುಡು ಬಂದು ಭಿನ್ನೈತೊಂದಲ್ಲೇ ಯಾವುದೇ ಒಂದು ಆಕೃತಿ ಒಂದು ಮೂಲ ಸ್ವರೂಪವನ್ನ ಕಂಡುಕೊಳ್ಬೇಕು ಅಂದ್ರೆ ಅಲ್ಲಿ ಶಿಲ್ಪಿಗಳ ಪಾತ್ರ ಅನನ್ಯವಾಗಿರುವಂಥದ್ದು. ಹಾಗೆ ನಮ್ಮ ಈ ದೇವಸ್ಥಾನದಲ್ಲಿ ಘಂಟಾ ಗೋಪುರದ ಅದ್ಭುತ ನಿರ್ಮಾಣಕ್ಕೆ ಕೂಡ ಸಹಕಾರವನ್ನ ಕೊಟ್ಟಿರುವಂತಹ ನಮ್ಮ ಇಬ್ಬರು ಹೆಮ್ಮೆಯ ಪ್ರತಿಭಾನ್ವಿತ ಶಿಲ್ಪಿಗಳು ವೇಲುಸ್ವಾಮಿ ಮತ್ತು ಗಣೇಶಾಚಾರ್ಯರು. 2 ಜನಕ್ಕಲ ದೇಬಿರ್ನ ದೈವೊಲೆ ಆ ಶಕ್ತಿ ಅನುಬಲ ಉಪ್ಪಡು ಪನ್ಪಿ ಪಾತ್ರದ ಒಟ್ಟುಗು ನಿಕ್ಲೆಗೆ ಇರುವೆರಿಗ್ಲ ಎಂಗ್ಲ ಕಡೆ ಹಿಡ್ದು ಉಡಲ್ದಿಂಜಿ ಸಲ್ಮೇಲು ಒಂದು ಕಿನ್ಯ ಬೇಲೆ ಖಂಡಿತ ಆತ್ ಏತೋ ಪರಿಶ್ರಮ ಶ್ರದ್ಧೆ ಭಕ್ತಿ ವೃತ ಮಾತ ಒಟ್ಟು ಸೇರ್ದು ಮಲ್ದಿನ ಕಜ್ಜ ಒಂದು ಜೋರು ಕೈ ತಾಟಿ ಕೊಡ್ತು ಮಕ್ಕಳಿಗೆ ಬೆರಿತಾಂಗ ಕೊರ್ಕ ಪನ್ಪಿ ಪಾತೆರ ಇರುವೆರಿಗ್ಲ ಎಂಕಲ್ನ ಕಡೆ ಹಿಡ್ದು ಉಡುಡಲ್ದ ಸಲ್ಮೆ ಸಂದಾಯ ಮಲ್ತೊಂದಿಲ್ಲ. ಧನ್ಯವಾದಗಳು ಎಲ್ರಿಗೂ ಕೂಡ. ಒಂದು ಮಾತಿದೆ, ಧರ್ಮ ಅಂದ್ರೆ ಅದು ಯಾರನ್ನೂ ಕೂಡ ಕೆಳಗೆ ನೋಡದೆ ಯಾರನ್ನ ಕೂಡ ಕೀಳಾಗಿ ಕಾಣದೆ ನಮ್ಮ ಧರ್ಮ ಅಂದ್ರೆ ನಾವು ಎಲ್ಲವನ್ನ ಕೂಡ ಆ ಮಾನವೀಯತೆಯನ್ನ ಉಳಿಸಿ ಬೆಳೆಸಿಕೊಂಡು ಬರುವಂಥದ್ದು ಅಂತ. ಇದು ಕುವೆಂಪು ಅವರು ಹೇಳಿರುವಂತಹ ಮಾತು. ಇದರ ಯಾಕಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದ್ರೆ ಯಾವಾಗ ಎಲ್ಲಿ ಮದ ಮತ್ಸರ ಅಸೂಯೆ ಅಹಂಕಾರಗಳು ಅನ್ನುವಂಥದ್ದು ಉದ್ಭವ ಆಗುತ್ತೋ ಅದೇ ಸಂದರ್ಭದಲ್ಲಿ ಸಾಕಷ್ಟು ವ್ಯಕ್ತಿಗಳ ಪರಿಚಯ ಆಗಬೇಕಾಗುತ್ತೆ. ಆ ಧರ್ಮ ಅನ್ನುವಂತಹ ಹಾದಿಯಲ್ಲಿ ಎಲ್ಲ ವಿಚಾರಗಳು ಬಂದು ಸೇರಿಕೊಂಡಾಗ ಆ ಧರ್ಮದ ಬೀಜವನ್ನ ಬಿತ್ತಕ್ಕೆ ನಮ್ಮ ತಾಲೂಕಿನಲ್ಲೂ ಕೂಡ ಸಾಕಷ್ಟು ಜನ ಇವತ್ತು ಇರೋ ಅಂಥದ್ದು. ತಮ್ಮ ವಾಕ್ಚಾತುರ್ಯದ ಮೂಲಕ ತುಳು ಭಾಷೆಯ ಹಿಡಿತದ ಮೂಲಕ ಒಂದಷ್ಟು ಉತ್ತಮ ವಿಚಾರಧಾರೆಗಳ ಪ್ರಸ್ತುತತೆಯ ಮೂಲಕ ಸದ್ಯಕ್ಕೆ ನಮ್ಮ ಬೆಳ್ತಂಗಡಿಯಲ್ಲಿ ಸುದ್ದಿಯಲ್ಲಿರೋ ಅಂಥವರು ನಮ್ಮ ವೇದಿಕೆ ಮೇಲೆ ಆಸನವನ್ನ ಸ್ವೀಕರಿಸಿರುವಂಥದ್ದು. ವಿಶೇಷವಾಗಿ ಇವತ್ತು ನಮ್ಮ ಮೆರವಣಿಗೆಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೊತೆಗಿದ್ದವರು ಶ್ರೀಯುತ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಉರುವಾಲು, ಧಾರ್ಮಿಕ ಮುಖಂಡರು ಬೆಳ್ತಂಗಡಿ ಈರ್ ಪಾತೆರುಡು ಬನ್ಪಿ ಭಿನ್ನಯ ಒಂದು ಎಡ್ಡೆಪ್ಪಲೆ ಪಾತೆರನ ಪಟ್ಟಡು ಬನ್ಪಿ ಭಿನ್ನಯ ಮಲ್ತೊಂದಿಲ್ಲ.
ಅಡ್ಡಂದ ಗೆಲ್ಲು ನುರಿನಗ ಗುಂಡುಕಲ್ಲು ಪೊಡಿಯಾನಗ ಪೆತ್ತ ಕಂಜಿ ಸೊಯ್ಯಿಂಗುಳೆ ಆನಗ ಗರ್ಭವತಿ ಪೊಣ್ಣನ ಗರ್ಭ ಉಡಿರ್ನಗ ಸತ್ಯ ಇತ್ತು ನಾಯೆ ಒತ್ತುದು ಬಾ ಇತ್ತು ನಾಯೆ ಬೆಳಗನಗ ಗಟ್ಟೊಡು ಸಿರಿಮಡಿ ಸಮುದ್ರಡು ಸಿರಿಬಾದ ರಾಮೇಶ್ವರ ಗಡಿರ್ದು ನೀಲೇಶ್ವರ ಗಡಿ ನೀಲೇಶ್ವರ ಗಡಿರ್ದು ಅಂಕೋಲ ಗಡಿರ್ದು ತುಳುರಾಜ್ಯ ಗಡಿ 32 ಗಾವುದಾದ ಪನ್ಪ ಒಂದೆ ಅಡ್ಡಂದ ಗೆಲ್ಲು ನುರಿನಗ ಗುಂಡುಕಲ್ಲು ಪೊಡಿಯಾನಗ ಪೆತ್ತ ಕಂಜಿ ಸೊಯ್ಯಿಂಗುಳೆ ಆನಗ ಗರ್ಭವತಿ ಪೊಣ್ಣನ ಗರ್ಭ ಉಡಿರ್ನಗ ಸತ್ಯ ಇತ್ತು ನಾಯೆ ಒತ್ತುದು ಬಾ ಇತ್ತು ನಾಯೆ ಬೆಳಗನಗ ಗಟ್ಟೊಡು ಸಿರಿಮಡಿ ಸಮುದ್ರಡು ಸಿರಿಪಾದ ಆಣ ತೆರೆದು ಪೊಣ್ಣ ನೆರಿಕ್ ನಾಲ್ಕಾರು ನಡೆರ್ದು ನಮ್ಮನ್ನು ತಾಂಕಂಡ ತಮ್ಮಲೆಯಾದ ಪೆದ್ದ ಅಪ್ಪೆಯಾದ ಮೋಹದ ಜಕ್ಕೆಳ್ಳು ಕುಲ್ಲದ ಅಮೃತ ಸಿರಿಮೆರೆ ಕೊರ್ದು ಕಾಪದೀದು ಕಾತೊಂದು ಬತ್ತಿನಂಚಿನ ನಾಗನಡೆ ಬಲಿಪ ಬಾಯಿ ಸರ್ಪ ಮಂಡೆ ಪಂಚವರ್ಣದ ಪುಂಚದ ನೆಲತ್ತ ಸಚ್ಚಿತ್ತಲೆಗ್ ಬುಕ ಈ ಊರದ ಈ ಭಾಗದ ಆರಾಧ್ಯ ದೇವರಾಯ ನಂಚಿನ ಸೋಮನಾಥ ದೇವೇರು ಅಂಚನೆ ಕಲ್ಲುಟ್ಟಿ ಅಪ್ಪನ ಸನ್ನಿಧಾನ ಅಂಚನೆ ಸಾಪರಿವಾರ ದೈವ ದೇವೇರು ಅಂಚನೆ ಅಜಿಲ ಸೀಮೆದ ಅರಸುಲ್ನ ಮನೆತನಗ್ ಮಾತೆರೆಗ್ಲ ಅಂಚನೆ ವೇದಿಕೆದ ಮಿತ್ತರ್ ಮೆಡಿಪ್ಪು ನಂಚಿನ ದೇವಾಡಿಗ ಸಮುದಾಯದ ಮೇರು ವ್ಯಕ್ತಿ ಒಂಜಿ ಮುಖ್ಯಮಂತ್ರಿಯಾದ ಭಾರತ ಘನ ಸರ್ಕಾರದ ಒಂಜಿ ಮಂತ್ರಿಯಾದ ನಮ್ಮ ಪೆರ್ಮೆದ ದಕ್ಷಿಣ ತುಳುನಾಡದ ಒಂಜಿ ಪೆರ್ಮೆದ ಪುಗರ್ತೆನ್ನು ವಿಶ್ವದ ಆದ್ಯಂತ ಒಂಜಿ ಎಲ್ಲೆ ಸಮುದಾಯದ ಪುಟ್ಟದು ಜಗತ್ತದ ಆದ್ಯಂತ ಮಲ್ಲ ಪುದರ ಮಲ್ತಿನಂಚಿನ ವೀರಪ್ಪ ಮೊಯ್ಲಿ ಸರ್ ಅಂಚನೆ ಭಾಗ್ಯ ಸೌಭಾಗ್ಯದೊಟ್ಟಿಗೆ ಪರಮ ಭಾಗ್ಯ ಪನ್ನೊಂದು ಇನಿ ಒಂಜಿ ಆರ್ತಿ ಬಿರ್ತಿದ ಎಂಕಲ್ನ ಒಂಜಿ ಭಾರಿ ಒಂಜಿ ಸಂಸ್ಕಾರ ಸಂಸ್ಕೃತಿದ ಒಂಜಿ ಊರಾಯನಂಚಿನ ಪ್ರಕೃತಿ ನರುಡಿಪ್ಪುನಂಚಿನ ಅರುವದ ಅಜಿಲ ಸೀಮೆದ ಒಂಜಿ ಗಂಟಾ ದೇವೇರ್ನ ಸನ್ನಿಧಾನಡು ದೈವದ ಸನ್ನಿಧಾನಡು ಗಂಟಾ ಗೋಪುರನ್ನು ಇನಿ ನಂಗೆ ಸಮಾಜಗೂ ಅಂಚನೆ ಅಜಿಲ ಮನೆತನ ನಮ್ಮ ಮಾತೆಯನ್ನ ಆರಾಧ್ಯ ದೇವರಾಯನಂಚಿನ ಸತ್ಯ ದೇವತೆನ ಅಪ್ಪೆನ ಪಾದಗೂ ಅರ್ಪಣೆ ಮಲ್ತಿನಂಚಿನ ದೋರಿಂಜೆ ಶ್ರೀಮತಿ ಅಮಣಿ ಮಂಜು ದೇವಾಡಿಗ ಮಗಳ ಮಾತ ಕುಟುಂಬಗಳ ವೇದಿಕೆಯ ಮಿತ್ತರ್ ಮೆಡಿಪ್ಪು ನಂಚಿನ ಹಿರಿಯಕ್ಕೈಗ್ಲ ಎದುರುಡಿಪ್ಪು ನಂಚಿನ ಮಾತೆರೆಗ್ಲ ಒಡಲ್ದ ಸೋಲ ಇತ್ತ ಸೊಲ್ಮೇಲು ಬಂದುಲೆ ಒಡಲ್ದ ಸೋಲ ಇತ್ತ ಸೊಲ್ಮೇಲು ಸತ್ಕರ್ಮ ಸಚ್ಚಿತ್ತ ಸತ್ಮನಸ್ಸುಡು ಮಲ್ಪು ನಂಚಿನ ಪ್ರತಿಯೊಂದು ಕೆಲಸ ಕಾರ್ಯಲ್ಲ ಯೋಗ್ಯತೆ ಬಂದಾಗ ವ್ಯಕ್ತಿತ್ವ ವಿಕಸನವಾದ ಸಾರ್ಥಕ ಬದುಕು ಮುನ್ನಡಿನ ಬರಿತೀನಿ ಪನ್ಪೇರು ಅಂಚಾದ ಸಂಸ್ಕಾರ ಸಂಸ್ಕೃತಿ ನೆಲೆಟ್ಟು ಮಂಜು ದೇವಾಡಿಗೆರು ಬಾರಿ ಒಂಜಿ ಅಜ್ಪ ವರ್ಷ ಪಿರಾವು ಈ ಊರಿಗೂ ಬತ್ತದು ನಮ್ಮೊಟ್ಟಿಗೂ ಬೆರೆದು ಆರು ಬೆಂದಿನಂಚಿನ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವವನ್ನು ನೆಟ್ಟಿಡು ಸಮಾಜದ ಮಾತ ಜನಕಲನೊಟ್ಟಿಗೆ ಅಂಚನೆ ಅರಸುಲ್ನ ಮನೆತನದೊಟ್ಟಿಗೆ ಬೆರೆದು ಈ ಊರುಡು ಮಾತಿರನೊಟ್ಟಿಗೆ ಇತ್ತಿನಂಚಿನ ಹೃದಯ ಶ್ರೀಮಂತಿಗದ ಮೇರು ವ್ಯಕ್ತಿನ ಒಂಜಿ ನೆನಪುಗ ಪೊರ್ಬೋಡು ಇದನ್ನ ನೆನಪುದ ಒಂಜಿ ಕಾಣಿಕೆ ಅದು ಅಮ್ಮ ಆರ್ನ ಜೋಕುಲಿನ ಅರ್ಪಣೆ ಮಲ್ತದಿರು ಅಂಚಾದ ಅಗ್ಲೆಗ್ಲೆನ್ನ ಒಡಲ್ದ ಸೊಲ್ಮೇಲೆ ಸಂದೈತ ಮಂತೊಂದು ಬಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮನ ಮಾತ ಸಾಕ್ಷಿಯಾದ ನನಾತ ನಮ್ಮ ಸಂಸ್ಕಾರ ಸಂಸ್ಕೃತಿನ ಒರಿಪಾಗ ಪನ್ನೊಂದು ದೇವೇಂದ್ರಣ್ಣೆ ಪಣ್ಣು ಲೆಕ್ಕನೆ ಬಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮ ಉವೇ ಒಂಜಿ ಕಾರ್ಯಕ್ರಮ ಅಂಡಲ್ಲ ಎಲ್ಲಿಯ ಕಾರ್ಯಕ್ರಮ ಅಂಡಲ್ಲ ಐನ ರಂಗೇರ್ಪುನ ಒಜ್ಜಿನ ಒಂಜೊಂಜಿ ಐಕ ರಂಗು ಗೊರಪುನ ಅಂಚಿನ ಮಲ್ಲ ಮನಸ್ಸು ಪಂಡ ಇಂಗ್ಲ ಶಿವಪ್ರಸಾದ್ ಅಣ್ಣೇರು ಮಲ್ಲಣ್ಣೇರು ಆರೆಗ್ಲ ಎನ್ನ ಒಡಲ್ದ ಅಭಿನಂದನೆ ಪನೊಂದು ಮಾತಿರೆಗ್ಲ ಆ ದೈವ ದೇವೇರು ನನಾತ್ ಆಶೀರ್ವಾದ ಮಲ್ಪಾಡು ಪೋಯಿನಲ್ಲ ಬತ್ನಲ್ಪ ಮಾತಿರೆಗ್ಲ ತುಳುನಾಡದ ಜನಕ್ಲಿಗೆ ಬಾರಿ ಒಂಜಿ ಪೊಲ್ಲುಡು ಕಲ್ಲು ಮಣ್ಣು ಸುದೆ ಪರಪ್ಪುನ ಸುದೈಪ್ಪು ಬೀಜುನ ಗಾಳಿಪ್ಪು ಪ್ರತಿಯೊಂದೆಲ್ಲ ಅರ್ತಿ ಬಿರ್ತಿಡು ಪೂಜೆ ಮಲ್ಪುನಂಚಿನ ಸಂಸ್ಕಾರ ಸಂಸ್ಕೃತಿ ನಮ್ಮವು ನನಾತ್ ಇಂಚಿನ ಎಡ್ಡೆ ಕಾರ್ಯಗ ಮಾತಿರ್ಲ ಕೈಪಾಡುಗ ಪಂಡದು ಮಾತಿರೆಗ್ಲ ಎಡ್ಡೆ ಆಡಣ್ಣ ಸಕಲವು ಕೃಷ್ಣಾರ್ಪಣ ಮಸ್ತು ಕೃಷ್ಣಂ ವಂದೇ ಜಗದ್ಗುರುಂ ಜೈ ಶ್ರೀರಾಮ್ ಜೈ ಭಾರತ್ ಮಾತೆ ನಮಸ್ತೆ ಅಣ್ಣ ಎಡ್ಡೆ ಪಾತಿರಗ ಸಲ್ಮೆ ಸಂದಾಯ ಮಲ್ತೊಂದು ಬಂಧುಲೆ ಇನಿತ್ತ ಮಲ್ಲ ಬಿನ್ನೇರು ಉದಿಪನ ಲೇಸ ನಡಪಾದು ಕೊಡ್ತೇರು ನಮ್ಮ ಅರಸರು ಮುಲ್ಪಾರ್ದ ನಿರ್ಗಮಿಸಾಯಿ ಬುಕ್ಕ ನಮ್ಮ ಲೇಸ್ದ ಗುರ್ಕಾರ್ಯರಾದ ಈ ಲೇಸದ ಪೊರ್ಲನು ಜಾಸ್ತಿ ಮಲ್ತೊಂದು ಉಲ್ಲೇರು ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಲು ಕರ್ನಾಟಕ ಸರ್ಕಾರ ಇರು ಪಾತೆರಡು ಪನ್ಪಿ ಭಿನ್ನಯ್ಯ ಪಾತಿರದ ಕಟ್ಟೆಗೆ ಎದುಕೊಂದೊಂದುಲ್ಲೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಲು ಕರ್ನಾಟಕ ಸರ್ಕಾರ ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಮೆರೆನ ಮಾತೆರೆಗಳ ನಮಸ್ಕಾರ. ಶ್ರೀ ಸತ್ಯದೇವತಾ ಕಲ್ಲುರ್ಟಿ ದೇವಸ್ಥಾನ ಅಲೆದಂಗಡಿ ಐತ ಗಂಟಾ ಗೋಪುರದ ಉದ್ಘಾಟನೆಯನ್ನು ಮಾಡತಕ್ಕಂಥ ಒಂದು ಉತ್ಸವ, ಅದು ಕೂಡ ಸೋಮನಾಥ ದೇವರ ಸನ್ನಿಧಿಯಲ್ಲಿ ಇದು ಆಗ್ತಾಯಿದೆ. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂಥ ತಿಮ್ಮಣ್ಣ ಅರಸರು, ಡಾಕ್ಟರ್ ಶ್ರೀ ಪದ್ಮಪ್ರಸಾದ್ ಅಜಿಲರು ಈಗಲೇ ಮಾತನಾಡಿ ಅವರು ಕೆಲವು ಧಾರ್ಮಿಕ
ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅವರಿಗೆ ನಮಸ್ಕರಿಸಿ ನಮ್ಮ ಶ್ರೀ ಸತ್ಯದೇವತಾ ದೇವಸ್ಥಾನದ ಆಡಳಿತಗಾರರಾದಂಥ ಶ್ರೀ ಶಿವಪ್ರಸಾದ್ ಅಜಿಲ್ ಅವರೇ, ನನ್ನ ಸ್ನೇಹಿತರಾದಂಥ ಮಾನ್ಯ ಶ್ರೀ ಧನ್ಪಾಲ್ ದೇವಡಿಗರೆ, ಮುಖ್ಯ ಅತಿಥಿಗಳಾಗಿ ಇಂದು ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವ ಶ್ರೀಮತಿ ಮಲ್ಲಿಕಾ ಪಕಲ್ ಅವರೇ, ಶ್ರೀ ಯೋಗೀಶ್ ಕುಮಾರ್ ಅವರೇ, ಶ್ರೀ ದೇವೇಂದ್ರ ಹೆಗ್ಡೆ ಅವರೇ, ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿಯವರೇ, ನಮ್ಮ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾದಂಥ ಸನ್ಮಾನ್ಯ ಶ್ರೀ ನಾರಾಯಣ ಅವರೇ, ಅಮ್ಮಣಿ ಮಂಜು ದೇವಡಿಗ ಅವರೇ, ಶ್ರೀಮತಿ ಮಲ್ಲಿಕಾ ಮತ್ತು ಶ್ರೀ ನಾರಾಯಣ ದೇವಡಿಗರೇ, ಶ್ರೀಮತಿ ಶೈಲಜಾ ಶ್ರೀ ಸುರೇಶ್ ದೇವಡಿಗರೇ, ಶ್ರೀಮತಿ ಸುಶೀಲಾ ಮತ್ತು ಜಯದೀಪ್ ದೇವಡಿಗರೇ, ಶ್ರೀಮತಿ ಕಲ್ಪನಾ ಮತ್ತು ಶ್ರೀ ಪುಷ್ಪರಾಜ್ ದೇವಡಿಗರೇ, ಕಾರ್ಕಳದಿಂದ ಬಂದಂಥ ನಮ್ಮ ಸ್ನೇಹಿತರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣಮೂರ್ತಿಯವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂಥ ನನ್ನ ಟೀಚರ್ ಕಡಂಬ ಅವರ ಮಗ ಜಗದೀಶ್ ಕಡಂಬ ಅವರೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಸಹೋದರಿಯರೇ, ಆತ್ಮೀಯರೇ, ಸಹೋದರರೇ, ರವಿದೇವಡಿಗವರೇ, ಎಲ್ರಿಗೂ ಕೂಡ ನಮಸ್ಕಾರ. ಈಗಾಗಲೇ ಗಂಟೆ ಆಯಿತು, 1 ಗಂಟೆ ಕೂಡ ಆಗಿದೆ, ಊಟದ ಸಮಯ. ಯಾಕಂದರೆ ನಾನು ಎಲ್ರಿಗೂ ಮಾತಾಡಲಿಕ್ಕೆ ಹೇಳಿದೆ, ಮೊದಲು ನನಗೆ ಮಾತಾಡಲಿಕ್ಕೆ ಹೇಳಿದರು. ಎಲ್ರಿಗೂ ಮಾತಾಡಲಿಕ್ಕೆ ಯಾಕೆ ಹೇಳಿದೆ ಅಂತೇಳಿದರೆ, ನನಗೆ ಸ್ವಲ್ಪ ಸಮಯ ಉಳೀತದೆ. ಅದು ಮಧ್ಯಾಹ್ನದ ಊಟ ಮತ್ತು ಈ ಸಭೆ ಈ ಮಧ್ಯದಲ್ಲಿ ಸ್ವಲ್ಪ ಸಮಯ ನನಗೆ ಉಳಿದರೆ ಸಾಕು, ಅಷ್ಟು ನಾನು ಮಾತಾಡ್ತೇನೆ ಅಂತೇಳಿ ಭಾವನೆಯಿಂದ ಇವತ್ತು ಈ ಕಾರ್ಯಕ್ರಮ ಭಾಳ ಪ್ರೀತಿಯಿಂದ ಬಂದಿದ್ದೇನೆ, ನಾನು ಸಂತೋಷದಿಂದ ಬಂದಿದ್ದೇನೆ. ಯಾಕೆಂದರೆ ಮಂಜು ದೇವಡಿಗರು ಬದುಕಿರುವಾಗ ನಾನು ಯಾವಾಗ ಬಾಂಬೆಗೆ ಹೋಗ್ತೇನೆ, ಅವರು ನನ್ನ ಹತ್ರನೇ ಇರ್ತಾರೆ. ನಾನು ಅದು ಹೊಸ್ತಲ್ಲ, ಯಾಕಂದರೆ ನಾನು ಮಂತ್ರಿ ಆದಮೇಲೆ ಅಂತೇಳಿ ತಿಳ್ಕೊಳ್ಬೇಡಿ, ನಾನು ಸಣ್ಣ ಹುಡುಗನಾಗಿರುವಾಗಲೂ ಕೂಡ ಅವರಿಗೆ ನನ್ನ ಮೇಲೆ ಭಾಳ ಅಭಿಮಾನ. ಆಗ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಅವ್ರಿಗೆ ಗೊತ್ತಿರಲಿಲ್ಲ, ಕೇಂದ್ರ ಮಂತ್ರಿ ಆಗ್ತೇನೆ ಅಂತೇಳಿ ಗೊತ್ತಿರಲಿಲ್ಲ. ಆದರೆ ನಾನು ಯಾವುದೋ ಒಂದು ವಿದ್ಯಾವಂತ ಕುಟುಂಬದಿಂದ ಬಂದವಲ್ಲ, ಅಥವಾ ಒಂದು ಅಧಿಕಾರದ ಕುಟುಂಬದಿಂದ ಬಂದವಲ್ಲ. ಅತ್ಯಂತ ಕೃಷಿ ಕಾರ್ಮಿಕರ ಮೊದಲು ನಮ್ಮ ಅಜಿಲ್ರು ಅರಸರು ಈಗಲೇ ಹೇಳಿದರು, ಅವರ ಅಜ್ಜ ಮೀಸೆಯವರು ಇದ್ದರು. ನನಗೆ ನೆನಪು, ಅದು ಬಹುಶಃ ನಾನು ಶಾಲೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಇಲ್ಲೋ ಅದು ಅನುಮಾನ. ಆ ಸಂದರ್ಭದಲ್ಲಿ ನನ್ನ ತಂದೆಯ ಜೊತೆಯಲ್ಲಿ ಇಲ್ಲಿ ಪುದ್ದಾರ ಒಣಸತೆ ಪುದ್ದಾರದ ಒಣಸು ಅವಾಗ ಯಾನ್ನ ಬರ್ತದೆ ಆಕಲ ಅರಮನೆಡಿ ಇಂಕಲು ಕುಳಿದು ಮೇರೆ ಮೀಸೆದ ಅರಸರು ಭಾಳ ಪ್ರೀತಿಡಿ ನಾನು ತೂದು ಭಾಳ ಎಡ್ಡೆ ಅಲ್ಲ ಅಂತ ಬಂದು ಹರಸಿದಿನ ಯಾನು ಈ ಮಟ್ಟಿಗೆ ಬರ್ರೆ ಆಯ್ತು ಹತ್ರ ಅಂಚಿನ ಎಡ್ಡೆಡ್ಡೆ ಮನಸ್ಸದ ಜನಕರು ಎಂಗೆ ಆಶೀರ್ವಾದ ಮಂತಿನ ಹತ್ರ ಯಾನು ಈ ಸ್ಥಾನಕ್ಕೆ ಬರ್ರೆ ಇದನ್ನ ಸಾಧ್ಯನೇ ಇದೆ. ಆದರೆ ఆయన ಹತ್ರ ಅವೇನಿಂಗೆ ನೀಲ ನೆನಪುಂಡು, ಮಂಜು ದೇವಡಿಗರನ್ನ ಇತ್ತೆಲ್ಲ ನೆನಪುಂಡು. ಮಂಜು ದೇವಡಿಗರು ಅಪಗನ್ಯ ಬಂದಿತ್ತೇರಿ ನಾವು ಯಾನೊಂದು ತೋಟ ಬಂತಿದೆ ಇರು ಬಲೆ ಅಗತ್ಯ ಬರೋಡು ಒಂದು ಪಾಪ ಆರು ಬದುಕುದು ಪುನಃ ಹಿಂಗೆ ಬರ್ರೆ ಆಯ್ಜಿ ಅದಕ್ಕೊಂದು ಪಶ್ಚಾತ್ತಾಪ ಉಂಟು ಅಂಡ ಇನಿ ಬತ್ತೇತ ಆಯ್ತು ಹತ್ರ ಏನ ತಪ್ಪುಗೂ ಪರಿಹಾರ ಅಂಡು ಭಾಳ ಸಂತೋಷ. ಇತ್ತೆ ಮಸ್ತ್ ಜನ ಬಾರ ಪುರುಳು ಬಾತೇರಿ ತುಳುನಾಡು ದಾನೆ ನೆತ್ತ ಮಹತ್ವ ದಾನೆ ಪಂಡತ್ ಪಂಡೇರು നമ്മുടെ 1000 ದೈವಲತ್ತು 5 ಜಾಸ್ತಿ ಆಂಡ നമ്മുടെ 1000 ಸತ್ಯೋಲುಲ್ಲ ಅವೇನು ಮತ ಪರೆಬಲ್ಲಿ 1000 ಸತ್ಯೋಲು ನೆನೆತಿದ್ದು ಆ ಸತ್ಯದ ಸಾಧಿ ನಡತಿಂದ ಆ ದೇವರೇ ನೆನಪಿರುತ್ತಿಲ್ಲ. ಕಾರಣ ಆಶೀರ್ವಾದ ಅಪಗತಿಕೊಂಡು ಬರೀ ಸಾಂಕೇತಿಕವಾದ ದೇವರ ಕೈ ಮುಗಿಂಡ ಯಾರಂದು ಆರಾಧನೆ ಮಂತ್ರಿಂದ ಯಾರಂದು ಈ ಒಂದು ಮಾತ ಶಕ್ತಿ ದೇವತೆಲು ಏರು ಸತ್ಯ ದೇವತೆ ಅವಡು ಕಲ್ಲುರ್ಟಿ ಅವಡು
ಕಲ್ಕುಡೆ ಆವಡು ಕೊಡಮಂತ ಆಡು ಅಕಲು ಸತ್ಯದೇವರೇ ಆಯ್ಕೆ ನಮ್ಮ ದೇಶಕ್ಕೂ ಒಂದು ಸತ್ಯದ ನಾಡು ಬಂಡದು ಪುದಾರು ಅವಡ ನಿಕಲು ಹೆಜ್ಜೆ ಹೆಜ್ಜೆ ದಿನಾಗಲ್ಲ ಪ್ರತಿ ಕಾರ್ಯಕ್ರಮ ಮನ್ಪುನಾಗಲ್ಲ ನಾವು ಒಂಜಿ ನೆನಪಡುತ್ತಾರೆ ಬಂದಾಗ ಸತ್ಯದ ನಾಡುಡುಲ್ಲೇ ಸತ್ಯದ ಹೆಜ್ಜೆಲೇನು ಎನ್ನ ಬದುಕುಡು ಸಾರ್ವಜನಿಕ ಜೀವನಡು ನಮ್ಮ ಜೀವನ ಪೋಡು ಪಂಡದು ನಮ್ಮ ನೆನತಿಜಿಂದಾಂಡ ಕಲ್ಲೊಟ್ಟಿ ಕಾತೊಂದು ಉಪ್ಪುವೇರು ಇವಲು ತಪ್ಪು ಆಡೋದು ನಮ್ಮ ಸತ್ಯ ದೇವತೆ ಕಾತೊಂದು ಉಪ್ಪುವೇರು ಎನ್ನ ಧರ್ಮದ ನಾಡುಡು ಸತ್ಯದ ನಾಡುಡು ಎಂಕು ಬೆಲೆ ಕೊರ್ಪುಜೇರು ಯಾನು ಈತೆ ಎನ್ನ ಬದುಕುಡು ಭಾಳ ದುಂಬು ಬರಡುಂದಾಂಡ ಮಲ್ಲ ಮಲ್ಲ ಅಧಿಕಾರನು ಅನುಕರಿಸೋದಂಡ ಬೇತೆ ಜಾತಿದ ಬಲ ಇಜ್ಜಿ ನಮ್ಮ ಮುಖ್ಯಮಂತ್ರಿ ಆನಗ ಇತ್ತೆ ಮತ್ತು ಪನ್ಪಿರತ್ತ ಜಾತಿ ಬೋರ್ಡು ಕಾಸ್ಲ ಬೋರ್ಡು ಅನ್ನೋದು ಎರಡ ಕಾಸ್ಲ ಅಜ್ಜಿ ಜಾತಿಲ ಅಜ್ಜಿ ಅದೇ ಸತ್ಯ ಇತ್ತೆ ಸತ್ಯಗೂ ಆ ಥರ ಹೋರಾಟ ಮಾಡ್ತದೆ ಭಾಳ ಹಠಶಾಲಿಯನ್ನು ಆತಿತ್ತು ಹಠಶಾಲಿ ಅತ್ತು ಎನ್ನ ಹಠ ಕತೆ ಕೇಂಡಡ್ಡ ಯಾನೇ ನಿಮ್ಮ ಈ ವೇದಿಕೆಡು ಇತ್ತದು ಬದುಕರೆ ಸಾಧ್ಯನೇ ಇದ್ದು ಆ ನಮ್ಮನದ ಹಠ ದಲ ಎಲ್ಲಿಯಪ್ಪುನಗಲ ಪೋನಗ ಸತ್ಯದ ಸಾದಿ ಬಂದಾಗ ನೇರ ಸಾದಿಡು ಪೋಡು ಎಂಕಲ್ನ ಬೈಲಾರೆಡು ಇಲ್ಲು ಪುನಗಲ ಅಪ್ಪ ಮತ್ತು ಈ ಕಂಡೋಡು ಮದ್ಯೋಡು ಸುಂಟನ್ ಪಾಡುವೇರು ಯಾನು ಸುಂಟನ್ ದಾಟದು ಬರ್ಪಿನತ್ತು ಸುಂಟನ್ ದೊಂಕುದು ಬರ್ಪಿನಿ ಅಂಚೆ ಕಾರಡಿತ್ತ ತೂರು ಬೂರ ಗಾಯಲುಂಡು ಕೊತ್ತು ದಿನ ಗಾಯಲು ಬೊಕ್ಕ ದಾನಾಂಡಲ ಎದುರುಡು ದಾಲ ಕಣಿ ಬತ್ತಿನಿಂದ ಕಣಿತ ಸುತ್ತ ಬರ್ಪಿನತ್ತು ಕಣಕ್ಕೆ ಲಾಗಿದ್ದು ಬರ್ಪಿನಿ ಅಂಚೆ ಕಣಿಕೆ ಲಾಗಿದ್ದೇ ಈ ಕೆಲಸಗಳು ಮಾತ್ರ ಬಂತಿದ್ದೀನಿ ಮಂತ್ರಿ ಆದ ಮುಖ್ಯಮಂತ್ರಿ ಆದ ಮಂತಿದ್ದೀನಿ ಕೊಡಂಜ ಕಲ್ಲಿಗೆ ಎಂಚ ಪೋಪ ಅನ್ಬಂಡದು ಕೆಲವು ಎನ್ನ ಎಲ್ಲಿಯ ಪುನಗ ಜೋಕುಲು ಬಹುಶಃ ಪ್ರಾಥಮಿಕ ಶಾಲೆ ಪುನಗನೇ ಪೂಡು ನೆನೆಪುಜ್ಜಿ ಅಪ್ಪ ಕೊಣಾಜ ಕಲ್ಲಿಗೆ ಮಿತಾರಿಯ ಕೊಣಜದ ಕಲ್ಲು ಕೊಣಜ ಕಲ್ಲು ಮಿತಾರಿಯ ಜಪ್ಪರೆ ಗೊತ್ತುಜ್ಜಿ ಬೊಕ್ಕ ಸುರ್ರ ಅಂದು ಜಾರ್ದು ಬಿಡಿಯೆ ಗಾಯ ಕೈ ಕಾಲು ಬಾಲ ಗಾಲಿ ಆದ ನೆತ್ತೇನು ಬತ್ತದು ಆಂಡ್ ಯಾನ್ ದಯ ನಿಕ್ಲಿಗೆ ಪನ್ಪೆ ಬಂದಾಗ ಎನ್ನ ಜನ ಎನ್ನ ಬದುಕದ ಅಂಚೆನೆ ದಯ ಬಂದಾಗ ಭೂಮ ಸುದ್ದೆ ಮನ್ಪುಡು ಬೆನ್ಪಿನಾಗಿ ಬೆನ್ನಿಕೋರುಡು ಮನ್ಪಿನ ಒಂಜಿ ಹೋರಾಟ ಮಸ್ತ್ ಜನಕ್ಕೆ ಬೇನೆ ಆತನು ಜಮೀನ್ದಾರ್ ನಕ್ಲಿಗೆಲ್ಲ ಮಸ್ತ್ ಬೇನೆ ಆತನು ಆಂಡ ಸತ್ಯ ಉಳುವವನೇ ಹೊಲದ ಡೇರ ಆಗಬೇಕು ಅಂತೇಳಿ ಈ ಒಂದು ಸತ್ಯ ಧರ್ಮದ ನಿಯಮ ನಿಮ್ಮನ್ನು ಯಶಸ್ಸಿಯ ಕಡೆಗೆ ಹೋಗ್ತದೆ. ನಾನು ಮುಖ್ಯಮಂತ್ರಿ ಅಲ್ಲ ಮತ್ತು ಎಜುಕೇಷನ್ ಬೇರೆ ಬೇರೆ ಅರ್ಥ ಸಚಿವನಾಗಿ ಬೇರೆ ಬೇರೆ ಈಗ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪೋರ್ಟ್ಫೋಲಿಯೋ ನಾನು ಮಾಡಿದ್ದೇನೆ. ಕೇಂದ್ರದ ಮಂತ್ರಿಯಾಗಿ ಯಾರಾದರೂ ಹೆಚ್ಚಾಗಿ 5 ವರ್ಷದಲ್ಲಿ ಒಂದೇ ಪೋರ್ಟ್ಫೋಲಿಯೋ ನಿರ್ವಹಿಸೋದು. ಆದರೆ ಆಗಿನ ಪ್ರಧಾನಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನನಗೆ ಏನಾದರೂ ಯಾವ ಪೋರ್ಟ್ಫೋಲಿಯೋ ಆದರೂ ಏನಾದರೂ ಲಂಚದ ಅಪಾರಧಾನೆ ಬಂದರೆ ಆ ಮಂತ್ರಿಗಳನ್ನು ತೆಗೆದು ನನಗೆ ಆ ಪೋರ್ಟ್ಫೋಲಿಯೋ ಕೊಡ್ತು. ಆ ಥರ 6-7 ಪೋರ್ಟ್ಫೋಲಿಯೋ 5 ವರ್ಷದಲ್ಲಿ 7 ಪೋರ್ಟ್ಫೋಲಿಯೋನ ನಿರ್ವಹಿಸಿದಂಥ, ಅದು ಕೂಡ ಯಶಸ್ವಿಯಾಗಿ ನಿರ್ವಹಿಸಿದಂಥ ಮಂತ್ರಿಗಳು ಬಹುಶಃ ನಮ್ಮ ದೇಶದಲ್ಲಿ ಯಾರೂ ಇಲ್ಲ. ನಿಮ್ಮ ಆಶೀರ್ವಾದ, ನನ್ನ ಸತ್ಯದ ಮಾತಿಗೆ ಒಂದು ಬೆಲೆಯನ್ನು ಕೊಟ್ಟು ನಮಗೆ ಆದ್ದರಿಂದ ಪದವಿಗಳೆಲ್ಲ ಬಂತು. ಅದನ್ನು ಆ ಪದವಿಗಳನ್ನು ಕಿತ್ತು ನಾನು ತಗೊಂಡದ್ದಲ್ಲ. ಆ ಪದವಿಗಳು ನನ್ನನ್ನು ಪ್ರೀತಿಯಿಂದ ಹೃತ್ಪೂರ್ವಕವಾಗಿ ಆಹ್ವಾನಿಸಿದರು. ಯಾಕೆಂದರೆ ಸಮಸ್ಯೆಗಳು ಹಲವಾರು. ನಾನು ಹೆಚ್ಚಾಗಿ ಸಮಸ್ಯೆಗಳನ್ನು ಬಿಡಿಸೋದ್ರಲ್ಲಿ ನಿಸ್ಸೀಮ. ನಾನು ಏನು ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಉತ್ತರ ನನ್ನ ಹತ್ರ ಇದೆ. ಅದನ್ನು ದೇವರಾಜ ಅರಸು ಕಂಡುಕೊಂಡಿದ್ದರು, ಅದನ್ನು ನಮ್ಮ ಪ್ರಧಾನಿಯವರು ಕಂಡುಕೊಂಡಿದ್ದರು, ಸೋನಿಯಾ ಗಾಂಧಿ ಅವರು ಕಂಡುಕೊಂಡಿದ್ದರು. ಅವ್ರು ಹೇಳಿದ್ದು ಈ ಸಮಸ್ಯೆ ಇದೆ, ಏನು ಮಾಡೋದು ಅಂತೇಳಿ. ಅದಕ್ಕೆ ನನ್ನ ಪರಿಹಾರ ಇದ್ದೇ ಇದೆ. ಅದನ್ನು ಹುಡುಕ್ತಾ ಇದ್ದೆ. ಅದರಲ್ಲಿ ಕೂಡ ಈ ಜಗತ್ತಿನಲ್ಲಿ ಈ ಜಗಳ ಯಾಕೆ ಆಗ್ತದೆ? ಇತಿಹಾಸ ಓದಿದರೆ ಅಥವಾ ನಾವು ನಾಗರಿಕತೆ ಓದಿದರೆ, ಕಥೆಗಳನ್ನು ಓದಿದರೆ ಅಲ್ಲಿ ಜಗಳನೇ ಜಾಸ್ತಿ. ಪರಸ್ಪರ ಹೋರಾಟ, ರಕ್ತ ಪ್ರವಾಹ ಹರಿಯುವಂಥದ್ದು. ನನ್ನ ಅನ್ನಿಸ್ತು, ಈಗ ನಾನು 3 ಮಹಾಕಾವ್ಯ ಬರೆದೆ. ಬಹುಶಃ 3 ಮಹಾಕಾವ್ಯ ಬರೆದು ಕರ್ನಾಟಕದಲ್ಲಿ ಯಾರಿಲ್ಲ, ದೇಶದಲ್ಲಿ ಇಲ್ಲ. ಅದು ಶ್ರೀ ರಾಮಾಯಣ ಮಾನ್ವೇಷಣಂ, ಸಿರಿಮುಡಿ ಪರಿಕ್ರಮಣ ಅಂತೇಳಿ ಛಲವಾದಿ ದ್ರೌಪದಿಯ ಕತೆ, ಮತ್ತು ನಮ್ಮ ಶ್ರವಣ ಬೆಳಗೊಳದ ಸ್ವಾಮಿಗಳು ಅವ್ರು ನನಗೆ ಭಾಳ ಒತ್ತಾಯ, ಬಾಹುಬಲಿಗೆ
ಕಾವ್ಯ ನ್ಯಾಯ ಇಷ್ಟರವರೆಗೆ ಈ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ, ಮೊಯ್ಲಿಯವರೇ ನೀವು ಕೊಡಬೇಕು. ನಾನು ಹೇಳಿದೆ, ಇಲ್ಲ ಸ್ವಾಮಿ, ನನಗೆ ರಾಮಾಯಣ ಮಹಾಭಾರತ ಎಸ್, ಆದರೆ ಜೈನ ಗ್ರಂಥಗಳು ಅಫ್ಕೋರ್ಸ್ ಜೈನರ ತವರಿನಲ್ಲೇ ಹುಟ್ಟಿದವ ನಾನು. ಅಲ್ಲಿ ಆದ್ದರಿಂದ ನಾನು ಅಷ್ಟು ಗ್ರಂಥ ಅಧ್ಯಯನ ಮಾಡಲಿಲ್ಲ. ಇಲ್ಲ ನಿಮಗೆ ಆಗ್ತದೆ ಅಂತ ಹೇಳಿದರು. ಆಗೋದಿಲ್ಲ ಅಂತೇಳಿ ಮನೆಗೆ ಬಂದೆ. ಒಂದು ವರ್ಷ ಭಾಳ ಸತತವಾಗಿ ಕಠಿಣ ಪರಿಶ್ರಮ ಮಾಡಿ ಜೈನ ಗ್ರಂಥಗಳ ಅಧ್ಯಯನ ಮಾಡಿದೆ. ಕೊನೆಗೆ 1 ವರ್ಷದ ಮೇಲೆ ಹಿಂದಿನ ಶ್ರವಣಬೆಳಗೊಳದ ಮಹಾಸ್ವಾಮಿಗಳ ಹತ್ರ ಹೋಗಿ ನಾನು ಬರಿತೇನೆ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯ ಅಂತೇಳಿ ಒಂದು ಮಹಾಕಾವ್ಯವನ್ನು 3ನೇ ಮಹಾಕಾವ್ಯ ಬರೆದೆ. ಆಮೇಲೆ ನನಗೆ ಅನಿಸೋದು ಸಾಕು, ಇವತ್ತು ಕಾವ್ಯಗಳನ್ನು ಬರೆದು ಸಾಕಾಯಿತು, ಅಥವಾ ಕಾದಂಬರಿಗಳನ್ನು ಬರೆದು ಆಯಿತು, ಇನ್ನೇನು ಮಾಡಬೇಕು ಅಂತೇಳಿದರೆ ನನಗೆ ಅನ್ನಿಸ್ತು, ಆಗಲೇ ಹೇಳಿದಂತೆ ನಾಗರಿಕತೆ ಮತ್ತು ಇತಿಹಾಸ ಇಡೀ ವಿಶ್ವದ್ದು ನೀವು ಅಧ್ಯಯನ ಮಾಡಿದರೆ ಅಲ್ಲಿ ನಿಮಗೆ ಶಾಂತಿ ಸಿಗುವುದಿಲ್ಲ, ಗೊಂದಲನೇ. ರಾಮಾಯಣದಲ್ಲಿ ಯುದ್ಧ ಆಯಿತು, ರಾಮಾಯಣ ಯುದ್ಧ ಆಯಿತು, ಏನಾಯಿತು? ಧರ್ಮ ಸಂಸ್ಥಾಪನೆ ಆಯಿತಾ? ಆಗಲಿಲ್ಲ. ಮಹಾಭಾರತದ ಯುದ್ಧ ಆಯಿತು, ಧರ್ಮ ಸಂಸ್ಥಾಪನೆ ಆಗಲಿಲ್ಲ, ಸಂಸ್ಕೃತಿಯ ಸ್ಥಾಪನೆ ಆಗಲಿಲ್ಲ. ಅದೇ ಪ್ರಕಾರ ಅನೇಕ ರೀತಿಯ 2 ಮಹಾಯುದ್ಧಗಳು ಆಯಿತು, ಏನು ಶಾಂತಿ ಸ್ಥಾಪನೆ ಆಯಿತಾ? ಯಾವುದೂ ಆಗಲಿಲ್ಲ. ಆದ್ದರಿಂದ ಒಂದು ಶಾಂತಿ, ಸಮಾಧಾನ, ಸಂತೃಪ್ತಿ ಇದು ಯಾವುದೂ ಇಲ್ಲ ಅಂತ ಹೇಳೋದಕ್ಕೆ ಮುಖ್ಯ ಉದಾಹರಣೆ ಅಂತೇಳಿದರೆ, ನಮ್ಮಲ್ಲಿ ಜಾಗತಿಕ ಒಂದು ಸಂಸ್ಥೆ ಇದೆ, ಅದರಲ್ಲಿ ಹ್ಯಾಪಿನೆಸ್ ಇಂಡೆಕ್ಸ್ ಅಂತೇಳಿ, ಅಂದರೆ ಸಂತೋಷ ಎಷ್ಟರ ಮಟ್ಟಿಗೆ ಇದೆ ನಮ್ಮ ದೇಶದಲ್ಲಿ ಅಂತೇಳಿ ಅಧ್ಯಯನ ಮಾಡಿದಂಥ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಕೂಡ ನಾವು 120ನೇ ಸ್ಥಾನದಲ್ಲಿದ್ದೀವಿ, ಕನಿಷ್ಠ ಸ್ಥಾನದಲ್ಲಿದ್ದೀವಿ. ಪಾಕಿಸ್ತಾನ ನಮಗಿಂತ ಮುಂದೆ ಇದೆ. ಹಾಗಾದರೆ ನಮ್ಮಲ್ಲಿ ಸಂತೃಪ್ತಿ ಇಲ್ಲ, ಹ್ಯಾಪಿನೆಸ್ ಇಲ್ಲ, ನಮ್ಮಲ್ಲಿ ಕಲ್ಚರ್ ಇದರಿಂದ ಮಾತ್ರ, ಸಂಸ್ಕೃತಿಯಿಂದ ಮಾತ್ರ ನಮ್ಮಲ್ಲಿ ಸಮಾಧಾನ ಆಗಲಿಕ್ಕೆ ಸಾಧ್ಯ ಇದೆ, ಸಂತೃಪ್ತಿ ಬರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಾನು ಈಗ ಅದನ್ನು ಚೂಸ್ ಮಾಡಿದ್ದೆ, ಏನು ವಿಶ್ವ ಸಂಸ್ಕೃತಿಯ ಮಹಾಯಾನ ಅಂತೇಳಿ. ಅದು ಇಡೀ ಜಗತ್ತಿನ ಸಂಸ್ಕೃತಿಯ ಅಧ್ಯಯನ. ಅಂದರೆ ಯಾವ ರೀತಿಯಲ್ಲಿ ಸಮುದ್ರ ಮಥನ ಆದಮೇಲೆ ಎಲ್ಲ ಕೆಟ್ಟ ವಸ್ತುಗಳು, ಒಳ್ಳೆಯ ವಸ್ತುಗಳು ಎಲ್ಲ, ಅಥವಾ ನಿಮಗೆ ಆಶೆ ಹುಟ್ಟಿಸುವಂಥ ವಸ್ತುಗಳೆಲ್ಲ ಬಂದ ಮೇಲೆ ಕೊನೆಗೆ ಅಮೃತ ಬರೋದು. ಆದ್ದರಿಂದ ಅಮೃತ ಬರಬೇಕು ಈ ಸಮಾಜದಲ್ಲಿ ಅಂಥೇಳಿ ಇಡೀ ವಿಶ್ವದ ಸಾಂಸ್ಕೃತಿಕ ಅಧ್ಯಯನ ಮಾಡಿಕೊಂಡು ಈಗ ಒಂದಾಯ್ತು ಸಂಪುಟ, ಒಂದು 500-600 ಪುಟದ್ದು. 2ನೇ ಸಂಪುಟ, ಅದು ಕೂಡ ಒಂದು 600-700 ಪುಟದ್ದು. 3ನೇ ಸಂಪುಟಗಳ ಬಂತು, ಅದು ಅಷ್ಟೇ ಪುಟಗಳದ್ದು. ಈಗ ಜನವರಿಯಲ್ಲಿ ಬಿಡುಗಡೆ ಆಗಬೇಕಿತ್ತು, ಆದರೆ 4ನೇ ವಾಲ್ಯೂಮ್ ಕೂಡ ಸಿದ್ಧವಾಗ್ತಾ ಇದೆ. ಬಹುಶಃ ಮೇ ಜೂನ್ನಲ್ಲಿ ಅದು ಬಿಡುಗಡೆ ಆಗ್ತದೆ. ಆಮೇಲೆ ಇನ್ನೊಂದು ವಾಲ್ಯೂಮ್ ಬರ್ತದೆ, ದ್ಯಾಟ್ ಈಸ್ ಫೈನಲ್ ವಾಲ್ಯೂಮ್. ಯಾಕಂತ ಹೇಳಿದರೆ ಇವತ್ತು ಇಂಥ ಸಾಂಸ್ಕೃತಿಕ ಅಧ್ಯಯನದಿಂದ ನಮ್ಮ ಸಂಸ್ಕೃತಿ, ಕಲ್ಚರ್ ಅಂದರೆ ಅಲ್ಲಿ ಶ್ರಮ ಇರಬೇಕು, ಪರಿಶ್ರಮ ಇರಬೇಕು, ಹೋರಾಟ ಇರಬೇಕು, ಕೊನೆಗೆ ಶಾಂತಿ ಸಿಗಬೇಕು, ನೆಮ್ಮದಿ ಸಿಗಬೇಕು. ನಮ್ಮ ಎಲ್ಲ ದೇವತೆಗಳು ಅವರು ಬಯಸುವುದು ಅಷ್ಟೇ. ನನಗೆ ಭಾಳ ಭಕ್ತಿ ಇದೆ, ಯಾಕಂತ ಹೇಳಿದರೆ ಭಾಳ ಶಕ್ತಿಯುತ ದೈವಗಳನ್ನು ನಾವು ಆರಾಧಿಸ್ತೀವಿ. ನಾನು ದಿನಾಲೂ ಬೆಳಿಗ್ಗಿನ ಮಂತ್ರದಲ್ಲಿ ನೀವೆಲ್ಲ ಬರೀ ಆ ಶ್ರೀಮಂತ ದೇವರನ್ನು ಆರಾಧಿಸದೆ ನಾನು ಇದೇ ದೈವಗಳನ್ನೇ ಆರಾಧಿಸಿದೆ. ದಿನ ಬೆಳಿಗ್ಗೆ ಭಗವದ್ಗೀತೆ ಓದ್ತೇನೆ. ಭಗವದ್ಗೀತೆ ಓದಿದ ಮೇಲೆ ನಾನು ಇವರನ್ನೆಲ್ಲ ಕೊಡಮಂತಾಯ, ಕಲ್ಲುರ್ಟಿ, ಕಳ್ಕುಡ ಇವರನ್ನು ಆರಾಧನೆ ಮಾಡ್ತೇನೆ ನಾನು. ಅಂದರೆ ನನಗೆ ಆ ಶಕ್ತಿಯ ಆಹ್ವಾನ ಸಿಗ್ತದೆ, ಆ ಶಾಂತಿಯ ಮನಸ್ಸು ಸಿಗ್ತದೆ. ಯಾಕಂದರೆ ಈ ಎಲ್ಲ ದೇವತೆಗಳು ಅಂತೇಳಿದ್ದಾರಲ್ಲ, ಅವರ ಚರಿತ್ರೆ ನೋಡಿದರೆ ಶೋಷಣೆಯ ವಿರುದ್ಧ ಹೋರಾಟ ಮಾಡಿದವರು, ಶೋಷಣೆಯ ವಿರುದ್ಧ, ಅನ್ಯಾಯದ ವಿರುದ್ಧ, ಅಧರ್ಮದ ವಿರುದ್ಧ ಹೋರಾಟ ಮಾಡಿ ಹುತಾತ್ಮರಾದರು, ಸತ್ತವರೇ ನಮ್ಮ ಈ ನಾಡಿನ ನೆಲದ ಪುಣ್ಯ ಪುರುಷರಾದಂಥ ಇದೆಲ್ಲ ದೈವಗಳು. ಇದನ್ನು ಮರಿಬಾರ್ದು ನಾವು. ಆ ಶಕ್ತಿ ಅಲ್ಲಿದೆ. ಆ ಶಕ್ತಿಯನ್ನು ನೀವು ಆಹ್ವಾನ ಮಾಡಿದಾಗ ಯಾವಾಗ ನಿಮಗೆ ಶಕ್ತಿ ಆಹ್ವಾನ ಆಗ್ತದೆ ಅಂತೇಳಿದರೆ, ನೀವು ಸತ್ಯದಿಂದ, ಧರ್ಮದಿಂದ ನಡೆದಾಗ ಮಾತ್ರ ಅದು ಪ್ರತ್ಯಕ್ಷ ಆಗ್ತದೆ. ನನ್ನ ಶಕ್ತಿ ಅದೇ.
ದೈವ ದೇವತೆಗಳು ಯಾರು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅದರ ಬಗ್ಗೆ ನಾನು ಒಂದು ಕಾದಂಬರಿ ಕೂಡ ಬರೆದಿದ್ದೆ, ತೆಂಬರೆ ಅಂತೇಳಿ. ತೆಂಬರೆ ಕೂಡ ನಾನು ಬರೆದಿದ್ದೇನೆ, ಕೊಟ್ಟ ಅಂತೇಳಿ ಬರೆದಿದ್ದೇನೆ. ದಲಿತ ಶೋಷಣೆಯನ್ನು ಪಡೆದಂಥ ಜನರ ಆಶ್ರಯ ಕೊಡತಕ್ಕಂಥ ದೈವ ದೇವತೆಗಳು. ಆದ್ದರಿಂದ ನೀವು ದೈವ ದೇವತೆಗಳನ್ನು ಪೂಜೆ ಮಾಡಿ ಹಾಗೆ ಹೋಗಿ ಮತ್ತೊಬ್ಬರಿಗೆ ಹುಡಿದಾಕೋದಲ್ಲ, ಕೊಲ್ಲುವುದಲ್ಲ. ಅವ್ರು ಮಾಡಿದ ಮೇಲೆ ಆ ದಾರಿಯಲ್ಲಿ ನಡಿಬೇಕು. ನಾವು ಸತ್ಯದ ದಾರಿ, ಧರ್ಮದ ನೆರಳಿನಲ್ಲಿ ನಡೆದಾಗ ಮಾತ್ರ ಇಂಥ ಈಗ ನಾರಾಯಣವರು ಅಥವಾ ನಮ್ಮ ಮಂಜುದೇವಡಿಗರ ಮಕ್ಕಳು ಏನು ಸ್ಥಾಪನೆ ಮಾಡಿದ್ದಾರೆ ಅದು ಸಾರ್ಥಕ ಆಗ್ತದೆ. ನೀವು ಆ ಕೆಲಸ ಒಂದು ಸಂದೇಶ ನೀವು ಮನೆಗೆ ಇವತ್ತು ತೆಗೆದುಕೊಂಡು ಹೋದರೆ, ಅದಕ್ಕಾಗಿಯೇ ನಾನು ಇಲ್ಲಿ ಬಂದದ್ದು. ಎಷ್ಟೇ ಕಷ್ಟ ಆದರೂ ಕೂಡ ನಾನು ಬರಬೇಕು, ಈ ಸಂದೇಶವನ್ನು ನಾವು ನಿಮ್ಮ ಹೃದಯಕ್ಕೆ ತಲುಪಿಸಬೇಕು ಎಂಬ ಉದ್ದೇಶದಿಂದ ನಾನು ಈ ಸಮಾರಂಭಕ್ಕೆ ಇವತ್ತು ಅದನ್ನು ಆ ಆಶೆ, ನೀವು ಮನೆಗೆ ಹೋಗಿ ದೈವಗಳನ್ನೇ ಆರಾಧನೆ ಮಾಡಿ. ದೇವರು ಹೇಗುವಂತೂ ನಮ್ಮ ಸುತ್ತ ಇದ್ದಾರೆ, ಅವರು ಬೇಕೇ ಬೇಕು. ಆದರೆ ಆ ಸತ್ಯಗಳನ್ನು, ಯಾವ 1000 ಸತ್ಯಗಳು ನಮ್ಮ ಜಿಲ್ಲೆಯ ಎಲ್ಲ ಜನರನ್ನು ಕೂಡ ರಕ್ಷಣೆ ಮಾಡಿಕೊಂಡು ಹೋಗ್ತಾ ಇದೆ, ಅದು ನಿಮ್ಮದಾಗಿಸತಕ್ಕಂಥ ಒಂದು ಕೆಲಸ ನೀವು ಮಾಡ್ತೀರಿ ಎಂಬ ವಿಶ್ವಾಸದಿಂದ ನಾನು ಈ ಸಮಾರಂಭಕ್ಕೆ ಬಂದಿದ್ದೇನೆ. ಆದ್ದರಿಂದ ನಾವು ಬೇಸಿಕ್ ಥಿಂಗ್ಸ್ ಭಾಳ ಪ್ರಮುಖವಾಗಿ ತಿಳ್ಕೊಳ್ಬೇಕಾದ್ದು, ಯಾರು ಎಲ್ಲ ಜೀವಿಗಳ ಸೇವೆಯನ್ನು ಮಾಡುವರೋ, ಎಲ್ಲ ಜೀವಿಗಳ ಸೇವೆ, ಕೆಲವರ ಸೇವೆ ಅನುಕೂಲ ಆದಾಗೆ ಕೆಲವರ ಸೇವೆ ಮಾಡುವುದಲ್ಲ, ಎಲ್ಲ ಜೀವಿಗಳ ಸೇವೆಯನ್ನು ಮಾಡುವರು ಅವರೇ ದೇವರನ್ನು ಪೂಜಿಸುವವರು. ಹಾಗಾದರೆ ನೀವು ನಿಮ್ಮನ್ನಲ್ಲಿ ಪ್ರಶ್ನೆ ಮಾಡಿಕೊಳ್ಳಿ, ದೇವರನ್ನು ಪೂಜಿಸಲಿಕ್ಕೆ ನಿಮಗೆ ಅರ್ಹತೆ ಇದೆಯಾ ಅಂತ. ದೇವರನ್ನು ಪೂಜಿಸತಕ್ಕಂಥ ಅರ್ಹತೆ ನಾವು ಮೊದಲು ಪಡ್ಕೊಳ್ಬೇಕು. ಆಗ ನಮಗೆ ಬೇಕಾದನ್ನು ನಾವು ದಕ್ಕಿಸ್ಕೊಳ್ಬೇಕು. ನನ್ನ ಹಾಗೆ ಸಾಧನೆ ಮಾಡ್ಬೋದು, ಸಾಧನೆ ಮಾಡಿ ಯಶಸ್ವಿ ಆಗ್ತೀರಿ. ನೀವು CET ಮಾಡಿದೆ, ಈಗ ಇಡೀ ದೇಶಕ್ಕೆ ಅನ್ವಯ ಆಯ್ತದು ನಾನು ಮಾಡಿದಂಥ ಕಾನೂನು. ವಿಶ್ವದಲ್ಲಿ ಎಲ್ಲೂ ಇಲ್ಲ, ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಅದರಿಂದ ಸಾವಿರಾರು ಜನ, ಲಕ್ಷಾಂತರ ಮಂದಿ ಡಾಕ್ಟ್ರು ಸೇವೆ ಮಾಡತಕ್ಕಂಥ ಇಂಜಿನಿಯರ್ಗಳು ಆದರು. ಅಷ್ಟು ಮಾಡಿದರೆ ಸಾಲದು, ಅವರಿಗೆ ಇಂಜಿನಿಯರ್ಸ್ ಕೆಲಸ ಕೊಡಬೇಕಲ್ಲ ಅಂಥೇಳಿ ನಾನು ಸಿಲಿಕಾನ್ ವ್ಯಾಲಿ ಅಂತೇಳಿ ಇಲೆಕ್ಟ್ರಾನಿಕ್ ಸಿಟಿ ಮಾಡಿದೆ, ITPL ಮಾಡಿದೆ ಬೆಂಗಳೂರಿನಲ್ಲಿ. ಇನ್ಫೋಸಿಸು ಅವರ ಹತ್ರ ನಾರಾಯಣಮೂರ್ತಿಯವರ ಬರೀ 10,000 ರೂಪಾಯಿ ಮಾತ್ರ ಇತ್ತು. ಅವರು ನಮ್ಮ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಬಂದರು, ಆಗ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಮಾಡಿದ್ದೆ ನಾನು. ಬಂದವರು ನನ್ನ ಹತ್ರ 10,000 ರೂಪಾಯಿ ಇದೆ, ನನಗೆ ಜಮೀನು ಮತ್ತು ಪ್ರೋತ್ಸಾಹ ಕೊಟ್ಟರೆ ಕರ್ನಾಟಕದಲ್ಲಿ ಇರ್ತೇನೆ, ಇಲ್ಲದಿದ್ದರೆ ನಾನು ಪುಣೆಗೆ ಹೋಗಬೇಕು ಅಂತೇಳಿ ಟಿಕೆಟ್ ಮಾಡ್ಕೊಂಡು ಬಂದಿದ್ದೇನೆ, ರೈಲ್ವೆ ಟಿಕೆಟ್ ಮಾಡಿಕೊಂಡು. ಅವರಿಗೆ ನಾನು ಹೇಳಿದೆ, ಏನು ಸಹಾಯ ಬೇಕು, ಭೂಮಿ ಕೊಟ್ಟೆ, ಅವರಿಗೆ ಬೇಕಾದ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟೆ, ಟರ್ಮ್ ಕ್ಯಾಪಿಟಲ್ ಕೊಟ್ಟೆ, ಎಲ್ಲವನ್ನು ಕೊಟ್ಟ ಮೇಲೆ ಇವತ್ತು ಲಕ್ಷಾಂತರ ಮಂದಿಗೆ ಉದ್ಯೋಗವನ್ನು ಕೊಡತಕ್ಕಂಥ ಶಕ್ತಿ ಆ ನಾರಾಯಣಮೂರ್ತಿಯವರಿಗೆ ಬಂತು. ದಿಸ್ ಈಸ್ ವಾಟ್ ಮಿನಿಸ್ಟರ್ ಶುಡ್ ಡೂ ಇಟ್, ಎಂಪವರಿಂಗ್. ಇದು ನಾವು ನೇರವಾಗಿ ಕೆಲಸ ಕೊಡಲಿಕ್ಕೆ ಆಗೋದಿಲ್ಲ, ಅನ್ನ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಅನ್ನ ಸಂಪಾದನೆ ಮಾಡೋ ಅನ್ನವನ್ನು ಪಡೆಯತಕ್ಕಂಥ ಆ ಶಕ್ತಿ ಅವರ ಕೈಗೆ ಕೊಡಬೇಕು, ಮನಸ್ಸಿಗೆ ಕೊಡಬೇಕು. ಅಂಥ ಜನಾಂಗವನ್ನು ಈ ದೇಶದಲ್ಲಿ ನಾವು ಸೃಷ್ಟಿ ಮಾಡಬೇಕು, ಅಂಥ ಜನಾಂಗವನ್ನು ನಾವು ತಯಾರು ಮಾಡಬೇಕು. ಅದಕ್ಕಾಗಿ ಅದನ್ನು ಮಾಡಿದ್ದೇನೆ. ಇದ್ದದ್ದು ಅನೇಕ ವಿಷಯಗಳಿವೆ, ಅದರ ಎಲ್ಲವನ್ನು ಹೇಳುವಂಥ ಈಗ ಎಲ್ಲ ಕಡೆ ಕೂಡ ಈಗ ನಾನು 2 ಮೋಟರ್ ಕಂಪನಿಗಳನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದೆ, ಒಂದು ವಾಲ್ವೋ ಮತ್ತೊಂದು ಟೊಯೋಟೋ. ಆಮೇಲೆ ಒಂದು ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಇವತ್ತು ಹೇಳಬೇಕು, ನಿಮ್ಮ ಪ್ರತಿನಿಧಿಗಳು ಇರ್ತಾರೆ, ಮಂತ್ರಿಗಳಿರ್ತಾರೆ, ಮುಖ್ಯಮಂತ್ರಿಗಳು, ಅವರು ಕೇಳಬೇಕು, ನೀವು ಉದ್ಯೋಗವನ್ನು ನಿರ್ಮಿಸತಕ್ಕಂಥ ಯಾವ ಕೆಲಸ ಮಾಡಿದ್ದೀರಿ. ನಾನು ವಿಜಯನಗರ ಸ್ಟೀಲ್ ಪ್ಲ್ಯಾಂಟ್ ಅಂತೇಳಿ ಅದನ್ನು ತಯಾರು ಮಾಡಿದೆ. ಈಗ ದ್ಯಾಟ್ ಈಸ್ ದಿ ಬಿಗ್ಗೆಸ್ಟ್ ಸ್ಟೀಲ್ ಫ್ಯಾಕ್ಟ್ರಿ ಇನ್ ದಿ ಎಂಟೈರ್ ಕಂಟ್ರಿ, ಸಜ್ಜನ್ ಜಿಂದಾಲ್. ಇಲ್ಲೊಂದು MRPL ಅಂತೇಳಿ ನಾವು ಆಯಿಲ್ ರಿಫೈನರಿ ಮಾಡಿದ್ದೆವು ಮಂಗಳೂರಿನಲ್ಲಿ. ಅದು ಈಗ ಇಟ್ ಹ್ಯಾಸ್ ಬಿಕಮ್ ದಿ ಬಿಗ್ಗೆಸ್ಟ್ ಆಯಿಲ್ ರಿಫೈನರಿ ಇನ್ ದಿ ಕಂಟ್ರಿ. ಅಸಾಧ್ಯವಾದುದನ್ನು ಸಾಧನೆ ಮಾಡಬೇಕು ನಾವು. ಅಸಾಧ್ಯವಾದುದನ್ನು ಸಾಧನೆ ಮಾಡಬೇಕಾದ್ರೆ ಆ ಪ್ರಾಮಾಣಿಕತೆ ಬೇಕು, ಸತ್ಯಸಂಧತೆ ಬೇಕು, ಆ ಧರ್ಮದಲ್ಲಿ ವಿಶ್ವಾಸ ಬೇಕು, ಜನರ ಹೃದಯವನ್ನು ಪ್ರವೇಶ ಮಾಡಿ ಜಗತ್ತನ್ನು ಅರಿಯತಕ್ಕಂಥ ಆ ಶಕ್ತಿ ನಮಗೆ ಬೇಕಾಗ್ತದೆ. ಅದು ಕೊಡುವಂಥದ್ದು ದೇವರು, ಇಲ್ಲಿ ಬೇಸಿಕ್ ಥಿಂಗ್ಸ್. ಆದ್ದರಿಂದ ಇವತ್ತು ಈಗಾಗಲೇ ಸಾಕಷ್ಟು ಸಮಯ ಆಯಿತು, ನಾನು ಮಾತಾಡಲಿಕ್ಕೆ ಅಪೇಕ್ಷೆ ಪಡುವುದಿಲ್ಲ. ಆದರೆ ಇಡೀ ಮಾನವ ಜನಾಂಗ ದೇವರ ಕುಟುಂಬಕ್ಕೆ ಸೇರಿದೆ. ಆದ್ದರಿಂದ ವಿಶ್ವವು ದೇವರ ಪ್ರತಿಬಿಂಬ.
ಜಗತ್ತು ನೀವು ಯಾರಾದರೂ ಒಬ್ಬರನ್ನು ಕಂಡರೆ, ನಿಮ್ಮ ಎನಿಮಿಯನ್ನೇ ಕಂಡರೆ ಅವರು ದೇವರ ಪ್ರತಿಬಿಂಬ ಅಂತ ತಿಳ್ಕೊಳ್ಬೇಕು. ಆಗ ನಿಮಗೆ ದ್ವೇಷ ಬರುವುದಿಲ್ಲ. ಅದನ್ನು ತಿಳ್ಕೊಳ್ಬೇಕು. ದೇವರ ಪ್ರತಿಬಿಂಬ ಯಾವುದರಲ್ಲಿಯೂ ಎಲ್ಲೆಲ್ಲೂ ಸುಂದರವಾಗಿ ಕಾಣುತ್ತದೋ ಅದೇ ನಿತ್ಯ ಸತ್ಯ. ಆ ಸತ್ಯದ ಸಾಕ್ಷಾತ್ಕಾರ ಮಾಡತಕ್ಕಂಥ ಬದುಕು ನಮ್ಮದಾಗಬೇಕು. ಅದಕ್ಕೆ ಎಜುಕೇಷನ್. ನಾನೆಲ್ಲ ಕಷ್ಟಪಟ್ಟು ಎಲ್ಲರ ಕೇಳಿದರು, ಕೆಲವರು ಹೇಳಿದರು, ನಾನು CET ಮಾಡಿದಾಗ ಒಬ್ಬ ಮೆಡಿಕಲ್ ಕಾಲೇಜ್ ಓನರ್ ಏನು ಹೇಳಿದರು, ವೀರಪ್ಪ ಮೊಯ್ಲಿ ನನ್ನ ಎದುರಿಗೆ ಬಂದರೆ ಅವನ ಹಿಚಿಕ್ಕಿ ಕೊಂಡ್ಕೋಬೇಕು ಅಂತೇಳಿ ಆಗ್ತದೆ ಅಂತೇಳಿ. ಅಂದರೆ ಅಷ್ಟು ದ್ವೇಷ ಅರಸರೇ, ಅಷ್ಟು ದ್ವೇಷ. ದಟ್ ಡಸಂಟ್ ಮ್ಯಾಟರ್. ನನ್ನನ್ನು ಹಿಚ್ಚಿಕೊಳ್ಳಲಿಕ್ಕೆ ಯಾರೂ ಆಗಲೇ ಇಲ್ಲ. ಯಾಕಂದರೆ ಇಲ್ಲಿ ಶಕ್ತಿ ಇದೆ, ಇಲ್ಲಿ ಶಕ್ತಿ ಕೇಂದ್ರ ಆಗ್ತದೆ. ಹಿಚ್ಚಿಗೆ ಕೊಂದರೆ ಅವರ ಕೈಯೇ ಸುಟ್ಟು ಹೋಗ್ತದೆ. ಹಾಗೆ ಆಗಿದೆ. ನಾನು ಮತ್ತೆ ಮೇಲೆ ಬಂದೆ. ರಾಷ್ಟ್ರದಲ್ಲಿ ಅಧಿಕಾರವನ್ನು ಪಡೆತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಶಕ್ತಿ ಎಲ್ಲವೂ ನನಗೆ ಬಂದದ್ದು ಹೇಗೆ ಕಷ್ಟ, ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದೆಲ್ಲ ನೀವು ಸತ್ಯದ ದಾರಿಯಲ್ಲಿ ನಡೆದಾಗ ಸತ್ಯದ ಸಾಕ್ಷಾತ್ಕಾರ ನಿಮಗಾಗ್ತದೆ. ಆ ಸತ್ಯ ಧರ್ಮದ ಆ ಶಕ್ತಿಯೇ ನಿಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತದೆ. ಇದನ್ನು ನೀವು ಆಲೋಚನೆ ಮಾಡಬೇಕಾಗ್ತದೆ. ಆದ್ದರಿಂದ ನಾಗರಿಕತೆಗೆ ನೈತಿಕತೆ ಮತ್ತು ಕಾನೂನು ಎರಡೂ ಮುಖ್ಯ. ಸಿವಿಲೈಸೇಷನ್ಗೆ ಒಬ್ಬ ವ್ಯಕ್ತಿ ನಾಗರಿಕತೆಯಿಂದ ಬಾಳಲು ಒಂದು ಮಿತಿಯನ್ನು ವಿಧಿಸಲಾರ. ನೈತಿಕತೆ ಎನ್ನುವುದು ಎಲ್ಲರನ್ನೂ ಬಂಧಿಸುವ ಸಾಮಾನ್ಯ ಮಂತ್ರವಾಗಬೇಕು. ಒಬ್ಬ ವ್ಯಕ್ತಿಗೆ ಅದು ಮೀಸಲಾಗಿರಬಾರ್ದು. ಇದು ಯೋಚನೆ ಮಾಡಬೇಕಾಗ್ತದೆ. ಇನ್ನೂ ಅನೇಕ ವಿಷಯಗಳನ್ನು ಹೇಳಬೇಕು ಅಂತೇಳಿ ನಮ್ಮ ಮನಸ್ಸಿದ್ರೂ ಕೂಡ ಟೈಮ್ ಆಯಿತು, ನಾನು ಹೇಳೋದಲಿಕ್ಕಿಲ್ಲ. ರಾಜಶೇಖರ್ ಅಜ್ಜಿಯವರು ಬಂದರು. ನಾವು ಅವ್ರ ಜೊತೆಯಲ್ಲಿ ಪಕ್ಷದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆವು. ಆವಾಗ ಯಾರೂ ಇಲ್ಲ. ಎಲ್ಲಾದರೂ ಕೆಲವು ಪಂಚಾಯತು ಅದು ಹೆಡ್ ಕ್ವಾರ್ಟರ್ಸ್ ಅಥವಾ ಎಲ್ಲಾದರೂ ಹೋಗೋದು. ಆಗ ನಾವು ಕಾಂಗ್ರೆಸ್ ಹಾಕಿ ಕಟ್ಟಿದ್ದು. ಭಾಷಣ ಮಾಡುವಾಗ ಜನ ಎದುರಿಗೆ ಯಾರಿಲ್ಲ, ಒಬ್ಬರು ಇಲ್ಲ. ಹಾಗೆ ನಾನು ಹೇಳೋದು, ಮನೆಯಲ್ಲಿದ್ದಂಥ ಜನ ಕೇಳ್ತಾರೆ. ಅದರಿಂದ ನಮಗೆ 28 ಪಾರ್ಲಿಮೆಂಟ್ ಸೀಟು ಬಂತವಾಗ. ಆಲೋಚನೆ ಮಾಡಿ. ನಿಮಗೆ ಮೊದಲು ವಿಶ್ವಾಸ ಬರಬೇಕು, ಆನಂತರ ಜನರಲ್ಲಿ ವಿಶ್ವಾಸ ಬರ್ತದೆ. ಅದೇ ಪ್ರಕಾರದಲ್ಲಿ 79ರಲ್ಲಿ ಕೂಡ ಅದೇ ಆಯಿತು. ದೇವರಾಜ ಅರಸು ನಮ್ಮ ಕಾಂಗ್ರೆಸ್ ಬಿಟ್ಟರು, ನಾನು ಮಾತ್ರ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತ ಇವತ್ತಿಗೂ ಇದ್ದೇನೆ. ನಾಳೆಗೆ ಸಾಯುವವರೆಗೂ ನಾನು ಕಾಂಗ್ರೆಸ್ನಲ್ಲೇ ಇರೋದು ಏನಿದ್ರು. ಆದರೆ ಆಗಲೇ ಕೂಡ ಹಾಗೆ ಮಾಡಿದೆವು ನಾವು. ಯಾರೂ ಇಲ್ಲ, ನಮಗೆ ವೇದಿಕೆ ಇಲ್ಲ, ಬಿಲ್ಡಿಂಗ್ ಇಲ್ಲ, ಭವನಗಳು ಇಲ್ಲ. ಆದರೆ ನನ್ನ ಭಾಷಣ ಅದೇ ಭಾಷಣ ಮಾಡಿದೆ. ಆದರೆ ಇವರು ಮನೆಯಲ್ಲಿ ಇದ್ದುಕೊಂಡು ಕೇಳ್ತಾ ಇದ್ದಾರೆ ನನ್ನ ಭಾಷಣ ಅಂತೇಳಿ. ಇಡೀ ಕರ್ನಾಟಕ ಸುತ್ತಾಡಿ ಬಂದೆ, ಇಲ್ಲಿಂದ ಬೀದರ್ವರೆಗೆ ಸುತ್ತಾಡಿ ಬಂದರೆ ಹಾಗೂ ಕೂಡ ಅಷ್ಟೇ ಪಾರ್ಲಿಮೆಂಟ್ನಲ್ಲಿ 28ಕ್ಕೆ 28 ಸೀಟು ಕೂಡ ಕಾಂಗ್ರೆಸ್ ಆಯಿತು. ನಾನು ಯಾಕೆ ಹೇಳ್ತಾ ಇದ್ದೇನೆ ಆದರೆ ಈಗ ಯಾರಾದರೂ ನಾವು ಕಾಂಗ್ರೆಸ್ ಫೇಲ್ ಆಗಿದ್ದರೆ ನೀವು ನಿಮ್ಮನ್ನು ಪ್ರಶ್ನೆ ಮಾಡಬೇಕು. ನಾಯಕರು ಜನರನ್ನು ಪ್ರಶ್ನೆ ಮಾಡೋದಲ್ಲ. ಜನರು ಯಾವಾಗಲೂ ಒಳ್ಳೆಯವರಿರ್ತಾರೆ ಅಲ್ವಾ ಅಜಿರಿಯವರೇ? ಆದರೆ ನೀವು ಒಳ್ಳೆಯವರಿದ್ದೀರಾ ಅಂತೇಳಿ ನೀವು ಒಳ್ಳೆಯದು ಆಗದೇ ಇದ್ದರೆ ನಿಮ್ಮ ಶಕ್ತಿ ಕುಂದೋಗ್ತದೆ. ಆ ಶಕ್ತಿಯ ಪ್ರವಾಹ ಜನರಲ್ಲಿ ಕೂಡ ಹರಿಯುವುದಿಲ್ಲ. ಆದ್ದರಿಂದ ಇವತ್ತು ನಾನು ವಿಶೇಷವಾಗಿ ಈಗ ಮಂಜು ದೇವಡಿಗರಿಗೆ ಕೊಟ್ಟಂಥ ಆಶ್ವಾಸನೆ, ನಿಮ್ಮ ಊರಿಗೆ ಬರ್ತೇನೆ ಅಂತೇಳಿ, ಅದು ಎಷ್ಟೋ ದಶಕಗಳ ಹಿಂದೆ ಇವತ್ತು ಬಂದಿದ್ದೇನೆ. ಅವರ ಸಂಬಂಧಿಕರನ್ನು ನೋಡಿದ್ದೇನೆ, ಭಾಳ ಸಂತೋಷ. ಅವರು ಮಂಜು ದೇವಡಿಗರು ಕೂಡ ಈ ಊರಿಗೆ, ಈ ದೇವಸ್ಥಾನದ ಅಭಿವೃದ್ಧಿಗಾಗಲಿ ಇದೆಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂತೇಳಿ ಕೇಳಿ ನನಗೆ ಹೃದಯ ತುಂಬಿ ಬಂದಿದೆ. ಅವರಿಗೂ ಅವರ ಎಲ್ಲ ಸಂಬಂಧಿಕರಿಗೂ ಕೂಡ, ಅವರ ಹೆಂಡತಿಯವರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ನಿಮ್ಮ ಜೀವನ, ಯಾಕಂದರೆ ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದೇ ಆಗ್ತದೆ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟದೇ ಆಗ್ತದೆ. ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯದಾಗ್ತದೆ ಅಂತೇಳಿಗೆ ನಾನು ನಿದರ್ಶನ. ಆದ್ದರಿಂದ ಈ ಕೆಲಸ ಮಾಡಿದ್ದೀರಿ. ಇಲ್ಲಿ ಅಜಿಲ ಅರಸರ ಮನೆತನ ಕೂಡ ಒಳ್ಳೆಯ ಗೌರವಯುತ ಮನೆತನ. ಆದ್ದರಿಂದ ಈ ಸಂದರ್ಭದಲ್ಲಿ ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡುತ್ತಂಥ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತನ್ನ ಮನದ ಮಾತುಗಳ ಮೂಲಕ ಸಾಕಷ್ಟು ವಿಚಾರಗಳು ನಮ್ಮ ಕಿವಿಯನ್ನು ತಲುಪಿದೆ. ಹಾಗಾಗಿ ಧನ್ಯವಾದಗಳು ಮಾತುಗಳಿಗಾಗಿ. ಎಂಕಿತೆ ನೆನೆ ಬರೋದುಂಡು ಎಲ್ಲಿ ಬಿಡುದಿಂಚಿದ ಪಾತೆರ ಎನ್ನ ಪೊಪ್ಪ ಅಂತಿನ ವೀರಪ್ಪ ಮೊಯ್ಲಿರೇ ಬೈದೇರಿಗೆ ನಮ್ಮ ಇಲ್ಲಾಡು ಇಂಚಿನ ಒಂಜಿ ಅವಕಾಶ ದಾದ ಇಂಚಿನ ಪಪ್ಪ ಇರಿನ ಇಲ್ಲಾಡು ಇರು ಬೈದಾರ್ಗೆ
ಎಂಕಿತ್ತ ಕುಲುಂದುಪ್ಪುನಾಗ ಈರ್ನ ಪಾತೆರೆಗೆ ಈರಿತ್ತ ಪಂಡಾರ ಎಂಕ ಅವು ನೆನಪು ಬರ್ತಂಡು ಆ ವಿಷಯದ ಐಕಾತ್ರ ಎಂಕ ಈರ್ನ ಜಿಂಜ ಥ್ಯಾಂಕ್ಸ್. ಇನ್ನಿತ ಗೋಪುರ ನಮ್ಮ ನೆತ್ತ ಗಂಟೆ ಗೋಪುರಾಗ ನೆಕ್ಕಲ ಇನ್ವಿಟೇಷನ್ ಈರೊಂಚೂರು ಲೇದಿ ಲೆತ್ತಿನೆಕ್ಕೆ ಈರು ಬೈದಾರಿ ಈರ್ನ ಟೈಮ್ ಈರ್ನ ಮೂಲ್ಯವಾನ ಟೈಮ್ ಗೆತ್ತದು ಇಡಗೆ ಇಂಚಿ ಬತ್ತಾರೆ. ತೋ ಈರ್ನ ಭಾರಿ ಧನ್ಯವಾದ ಎಂಕ್ಲೆಗು. ತೋ ಪೂರಾ ಫ್ಯಾಮಿಲಿ ಎಂಕಲ್ನ ದೇವಾಡಿಗ ಮುಲ್ಪ ಅಮ್ಮನಿ ಮಂಜು ನಿವಾಸರ್ದ ನಡೆದು ಎನ್ನ ಪಪ್ಪನ ನಡೆದು ಎನ್ನ ಅಮ್ಮನ ನೆಕ್ಕಲ್ನ ಹಿಡ್ದು ಎನ್ನ ಬೊಡಿದಿ ಶೀತಲ್ ದೇವಾಡಿಗ ನೆಕ್ಕಲ್ಲ ಎಂಕಲ್ಲ ಪೂರೆಲ್ಲ ತರಿಕರ್ದು ಎಂಕಲು ಥ್ಯಾಂಕ್ಸ್ ಪನ್ನಿಕ್ಲಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮದ ಅಕೇರಿಡ್ ನಮೂಲ್ಲ ಬೈದನ ಬಿನ್ನೆರೆಗ್ ಸಲ್ಮೆ ಸಂದಾಯ ಮಲ್ಪೊಡು ಪನ್ಪು ಬಿನ್ನೆಯ ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಕಾರ್ಯಂತಿರು PH ನಿತ್ಯಾನಂದ ಶೆಟ್ಟಿ ನೊಚ್ಚ ಆತ್ಮೀಯರೇ, ಸನ್ಮಾನ್ಯ ವೀರಪ್ಪ ಮೊಯ್ಲಿಯರ್ನ ಭಾಷಣಿಕಲು ಮಾತೆರ್ಲ ಕೇಂಡಾರ್. ನಿಜವಾದ ಇಂಚಿನ ಒಂಜಿ ಭಾಷಣ ನಮ್ಮ ಕೇಂಡ ನಮ್ಮ ಜೀವನೋಡು ಪರಿವರ್ತನ ಅವರ ಖಂಡಿತ ಸಾಧ್ಯ ಉಂಡು. ಹೊರ ಸೇರಿದ್ರೆ ಮಾತ್ರ ಜನಕ್ಕುಲ್ಲ ಜೋರಾಯಿನ ಚಪ್ಪಾಡದ ಮೂಲಕ ಆರೆಗೊಂಜಿ ಕೃತಜ್ಞತೆ ಕೊರಡು. ನಮ್ಮ ಸತ್ಯದೇವತಾ ದೈವಸ್ಥಾನದ ಒಂಜಿ ಗಂಟಾ ಗೋಪುರ ಸಮರ್ಪಣಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೊಂದು ಈ ಸಭೆಯನ್ನು ಯಶಸ್ವಿಯಾದ ನಡಪಡಿದು ಕೊರಂಚಿನ ತಿಮ್ಮಣ್ಣರಸರಾಯನ ಡಾಕ್ಟರ್ ಪದ್ಮಪ್ರಸಾದ ಜಿಲ್ಲೆಗೆ ಎಂಕಲು ಮೂರು ಸೇರಿದ ಮಾತ ಭಗವದ್ಭಕ್ತಿಯನ್ನು ಪರವಾದ ಪ್ರೀತಿಪೂರ್ವಕವಾಯಿನ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅಂಚನೆ ಇನ್ನಿತ್ತ ಸಮಾರಂಭಗಳು ಮುಖ್ಯ ಭಿನ್ನಯಾದ ಈ ಸಮಾರಂಭಗಳು ದೀಪನು ಪ್ರಜ್ವಲನೆ ಮಲ್ತದೆ ನಂಗೆ ಮಾತೆರೆಗಳ ಭಾರಿ ಎಡ್ಡ ರೀತಿದ ಮಾರ್ಗದರ್ಶನ ಮಲ್ತನಂಚಿನ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ವೀರಪ್ಪ ಮೊಯ್ಲಿಯರಿಗೆ ಯಾನ ಮೂಲ ಸೇರಿದ ನಂಚಿನ ಸಮಸ್ತ ಭಗವದ್ಭಕ್ತಿಯನ್ನು ಪರವಾದ ಪ್ರೀತಿಪೂರ್ವಕವಾಯಿನ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅಂಚನೆ ಇನ್ನಿತ್ತ ಈ ಸಮಾರಂಭಗಳು ಮುಖ್ಯ ಅತಿಥಿಲಾದ ಏನಿ ಧರ್ಮಪಾಲ ದೇವಾಡಿಗರು ಬರ್ತದೇರು ಅಧ್ಯಕ್ಷರೇ ವಿಶ್ವ ದೇವಾಡಿಗ ಮಹಾಮಂಡಲ ಮುಂಬೈ ಮೇರೆಗಳ ಯಾನು ಅರುವದ ಮಾತ ಜನತೆಯ ಪರವಾದ ಪ್ರೀತಿಪೂರ್ವಕವಾಯಿನ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಇನಿ ಶ್ರೀಮತಿ ಅಮಣಿ ಮಂಜು ದೇವಾಡಿಗರು ಇನಿ ಈ ಒಂಜಿ ಗಂಟೆಯನ್ನು ಸಮರ್ಪಣೆ ಮಾಲ್ಪನೆ ಮಾತ್ರ ಹತ್ತು ಗಂಟಾ ಗೋಪುರವನ್ನು ಸಮರ್ಪಣೆ ಮಾಲ್ಪನೆ ಮಾತ್ರ ಹತ್ತು ಈ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಅನಗ ಐಕ್ ಸಂಪೂರ್ಣ ತನು ಮನ ಧನ ಸಹಕಾರ ಕೊರ್ನಾರು ಶ್ರೀಯುತ ದಿವಂಗತ ಮಂಜು ದೇವಾಡಿಗರಿ. ಇನ್ನು ಯಾರನ್ನ ಕುಟುಂಬದಕ್ಕಲು ಯಾರನ್ನ ಧರ್ಮಪತ್ನಿ ಮಾತೆರಲ್ಲ ಬತ್ತಿದೇರು ನಮ್ಮ ಕೀರು ಗೌರವವನ್ನು ಸ್ವೀಕಾರ ಮಲ್ತೇರು ಅಕಲೆಗೆ ಮೂಲ ಸೇರಿದ ಮಾತ ಭಕ್ತಿಯನ್ನು ಪರವಾದ ಪ್ರೀತಿಪೂರ್ವಕವಾಯಿನ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅಂಚನೆ ಇನ್ನಿತ ಸಮಾರಂಭಗೂ ರಾಜ್ಯ ಧಾರ್ಮಿಕ ಪರಿಷತ್ತದ ಅಧ್ಯಕ್ಷರು ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಪಕ್ಕಳರು ಬತ್ತೇರು ಆರೆಗಳ ಮೂಲ ಸೇರಿದ ಮಾತ ಭಕ್ತಿಯರ ಪರವಾದ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅಂಚನೆ ನನ್ನೂರಿ ಧಾರ್ಮಿಕ ಪರಿಷತ್ ಜಿಲ್ಲಾ ಸದಸ್ಯರು ಯೋಗೀಶ್ ಕುಮಾರ್ ನಡಕರ ಆರ್ಲ ವೇದಿಕೆಡುಲ್ಲರು ಆರೆಗಳ ನಿಖಲ ಮಾತಿನ ಪರವಾದ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅಂಚನೆ ಮಾಜಿ ಧಾರ್ಮಿಕ ಪರಿಷತ್ ಸದಸ್ಯರು ದೇವೇಂದ್ರ ಹೆಗಡೆರು ವೇದಿಕೆಡುಲ್ಲರು ಆರೆಗಳ ಯಾನ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಧಾರ್ಮಿಕ ನೇತಾರರು ಕಿರಣ್ ಚಂದ್ರ ಪುಷ್ಪಗಿರಿ ಆರ್ಲ ವೇದಿಕೆಡುಲ್ಲರು ಆರೆಗಳ ಯಾನು ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅಂಚನೆ ಅಮನಿ ಮಂಜು ದೇವಾಡಿಗರ್ನ ಕುಟುಂಬಸ್ಥರು ನಾರಾಯಣ ದೇವಾಡಿಗರು ಜಯದೀಪ ದೇವಾಡಿಗರು ಸುರೇಶ್ ದೇವಾಡಿಗರು ಮಕ್ಕಳು ಮಾತೆರ್ಲ ಇನ್ನು ವೇದಿಕೆಡುಲ್ಲರು ಅಕ್ಲೆಗೆ ಮಾತೆರೆಗಳು ಯಾನು ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅಂಚನೆ ಇನ್ನಿತ ಈ ಒಂಜಿ ಮೆರವಣಿಗೆಯನ್ನು ಉದ್ಘಾಟನೆ ಮಾಡ್ತಂಚಿನ ಕಿರಣ್ ಚಂದ್ರ ಆರೆ ಕೊರಿಯ. ಅಂಚನೆ ಇನ್ನಿತ ವಿಶೇಷವಾದ ಇನ್ನಿತ ಈ ಕಾರ್ಯಕ್ರಮಗೂ ಹಿರಿಯರು ಎಂಕ್ಲ ನಾವರಗುತ್ತ ರವಿರಾಜ ಹೆಗಡೆರು ಬಹುಶಃ ಆರೆಗೆ 98 ವರ್ಷ ಆರು ಮಂಜು ದೇವಾಡಿಗರ ಬಹಳ ಆತ್ಮೀಯ ನಾವರಗುತ್ತೋ ರವಿರಾಜ ಹೆಗಡೆರು ಇನ್ನಿತ್ತ ಕಾರ್ಯಕ್ರಮ ಬತ್ತೇರು ಆರೆಗೆ ವಿಶೇಷವಾದ ಯಾನ ಕೃತಜ್ಞತೆಯನ್ನು ಈ ಸಂದರ್ಭಡು ಸಮರ್ಪಣೆ ಮಲ್ತೊಂದಿಲ್ಲ. ಅಂಚನೆ ಗಂಟಾ ಗೋಪುರದ ಶಿಲ್ಪಿಲು ಬಾರಿ ಪೊರ್ಲುಡು ಕ್ಲಪ್ತ ಸಮಯಡು ನಿರ್ಮಾಣ ಮಲ್ತೇರು ಕೊಡ್ತೇರು ಅಕಲೆಗಳ ಯಾರನಿಗೆಲ್ಲ ಮಾತಿನ ಪರವಾದ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಇನ್ನು ಈ ಒಂಜಿ ಕಾರ್ಯಕ್ರಮವನ್ನು ಬಾರಿ ಪೊರ್ಲುಡು ಆಯೋಜನೆ ಮಲ್ತಿನಾರು ಶಿವಪ್ರಸಾದ ಜಿಲ್ಲೆರು ಆರು ಅರುವಾಡು ಒವೇ ಒಂಜಿ ಕಾರ್ಯಕ್ರಮ ಮಲ್ತೇರು ನಾಡ್ಲ ಐನು ಯಶಸ್ವಿಯಾದ ನಿರ್ವಹಣೆ ಮಲ್ಪಂಚಿನ ಚಾಕಚಕ್ಯತೆ ಅವು ಶಿವಪ್ರಸಾದ ಜಿಲ್ಲೆಯ ಮಾತ್ರ ಇಪ್ಪುನೆ ಬಾರಿ ಪೊರ್ಲುಡು ಈ ಕಾರ್ಯಕ್ರಮ ಆಯೋಜನೆ ಮಲ್ತೇರು ಆರೆಗಳ ನಿಗಲ ಮಾತಿನ ಪರವಾದ ಯಾನ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅಂಚನೆ ಭಾರಿ ಪೊರ್ಲುದ ಮೆರವಣಿಗೆಡಿ ಮಾತ ವೇಷಭೂಷಣ ಭಜನಾ ಮಂಡಳಿದಕ್ಕಲು ವಿವಿಧ ಬ್ಯಾಂಡ್ ವಾದ್ಯ ವಾಲಗ ಕೊಂಬುದಕ್ಕಲು ಮಾತ್ರ ಎಡ್ಡ ರೀತಿಡೆ ಮೆರವಣಿಗೆ ನಡ್ಪಡ್ದು ಕೊಡ್ತಾರೆ ನಿಖಲಿಗೆ ಮಾತೆರೆಗಳ ಯಾನ ದೇವಸ್ಥಾನದ ವತಿರ್ದೆ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಈ ಒಂಜಿ ಕಾರ್ಯಕ್ರಮವನ್ನು ಭಾರಿ ಪೊರ್ಲುಡು ನಿರೂಪಣೆ ಮಲ್ತಿನಾರು ಪ್ರಜ್ಞಾ ಒಡಿಲ್ನಾಳ ಎಡ್ಡೆ ನಿರೂಪಕಿಯಾದ ಪುದರ್ದೆ ತೊಂದನಾರು ಆರು ಬಾರಿ ಪೊರ್ಲುಡು ನಿರೂಪಣೆ ಮಲ್ತೇರು ಆರೆಗಳ ಯಾನು ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅಂಚನೆ ಈ ಕಾರ್ಯಕ್ರಮಗೂ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಲ್ತನಂಚಿನ ಮಾತೆರೆಗಳ ಯಾನು ಕೃತಜ್ಞತೆಯನ್ನು ಸಲ್ಲಿಸೊಂದು ಎನ್ನ ಧನ್ಯವಾದ ಸಮರ್ಪಣೆ ಮುಕ್ತಾಯ ಮಲ್ತೊಂದಿಲ್ಲ. ನನ್ನ ದುಂಬುಗೂ ಅಲ್ಪ ದೇವರನ್ನ ಸನ್ನಿಧಿಡಿ ಕೊಡಿಯೇರಿನ ಕಾರ್ಯಕ್ರಮ ಹಾಕೊಂಡು
ಪ್ರಜ್ಞಾ ವಡಿಲ್ನಾಳ ಬಲೆ ದಯಮಲ್ತದೆ ವೇದಿಕೆಗೆ. ಮಲ್ಲಿಕಕ್ಕ ಹಾರ ಪಾಡ್ದು ಆರೆ ಗೌರವಿಸಿ ಹೊಡ್ಪಂಡು ವಿನಂತಿ ಮಾಡ್ತೀನಿ. ಏನಿಡಿದ ಬುಕ್ಕ 20 ತಾರೀಕು ಮುಟ್ಟ ವರ್ಷಾವಧಿ ಯಾತ್ರಾ ಮಹೋತ್ಸವ ದೇವಿನ ಸನ್ನಿಧಿ ನಡಪುಂಡು ಮಾತೆರ್ಲ ಧನ್ಯವಾದ ಪ್ರಜ್ಞಾ ಒಡಿಲ್ನಾಳ ಏರಿಗಳ ಈ ಜಾತ್ರಾ ಮಹೋತ್ಸವ ಮಾತೆರ್ಲ ಭಾಗವಹಿಸ ಹೊಡ್ಪಂಡು ನಿಕಲ ವಿನಂತಿ ಮಲ್ತೊಂದು ಮಾತೆರೆಗಳ ಒಣಸದ ವ್ಯವಸ್ಥೆಯನ್ನು ತಯಾರು ಮಲ್ತದ ಮಾತೆರ್ಲ ಒಣಸು ಮಲ್ತದೆ ಓಡು ಪಣದು ವಿನಂತಿ ಮಲ್ತೊಂದಿಲ್ಲ.